ಹಲೋ. ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ. ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ. ಪಾರ್ವತಿ ನಂದನ ಶುಭಾನನ 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 ಶುಭಾನನ. ಪಾಹಿ ಪ್ರಭೋ ಮಾಂ ಪಾಹಿ ಪ್ರಸನ್ನ. ಪಾಹಿ ಪ್ರಭೋ ಮಾಂ ಪಾಹಿ ಪ್ರಸನ್ನ. ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ. ಗಿರಿಜಾನಂದನ ನಿರಂಜನ. ಗಿರಿಜಾನಂದನ ನಿರಂಜನ. ಕೃತಜ್ಞತೆಗಳು. ಎಲ್ಲ ಅತಿಥಿ ಬಂಧುಗಳು ಮತ್ತೆ ಆಸನವನ್ನ ಸ್ವೀಕಾರ ಮಾಡಬೇಕು ಅನ್ನುವ ಕೋರಿಕೆಯ ಮೇರೆಗೆ ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನ ಎಂಬ ರಾಷ್ಟ್ರಕವಿ ಕುವೆಂಪು ಅವರ ವಾಣಿಯಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರನ್ನ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತಿಸಲಿದ್ದಾರೆ ಶ್ರೀ ಧರ್ಮಸ್ಥಳ ಧರ್ಮ ಸಂರಕ್ಷಣಾ ವೇದಿಕೆ ಪುತ್ತೂರು ತಾಲೂಕು ಜನಾಗ್ರಹ ಸಮಾವೇಶ ಇದರ ಸಂಚಾಲಕರಾಗಿರುವ ಶ್ರೀಯುತ ಶಶಿಕುಮಾರ್ ರೈ ಬಾಲ್ಯೋಟ್ಟು ಇವರು. ಕ್ಷೇತ್ರಾಧಿಪತಿ ಮಹಾಲಿಂಗೇಶ್ವರ ದೇವರಿಗೆ ಶಿರಸ ಸ್ಮರಣೆಯನ್ನ ಮಾಡಿಕೊಳ್ಳುತ್ತಾ ಸ್ಥಳ ಸಾನ್ನಿಧ್ಯ ಶಕ್ತಿ ದೇವರನ್ನ ಮನಸಾರೆ ನೆನೆಯುತ್ತಾ ವೇದಿಕೆಯಲ್ಲಿ ಆಸೀನರಾದ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿರತಕ್ಕಂತಹ ಎಲ್ಲ ಅತಿಥಿ ಅಭ್ಯಾಗತರೇ ಸೇರತಕ್ಕಂತಹ ಎಲ್ಲ ಧರ್ಮಸ್ಥಳದ ಭಕ್ತಾಭಿಮಾನಿಗಳೇ ಹಾಗೂ ಎಲ್ಲ ಜನಪ್ರತಿನಿಧಿಗಳೇ, ವಿಶೇಷವಾಗಿ ಆಗಮಿಸಿರತಕ್ಕಂತಹ ಬಂಧು ಭಗಿನಿಯರೇ, ವಿಶೇಷವಾಗಿ ನಮ್ಮೆಲ್ಲರಿಗೂ ಗೊತ್ತಿದ್ದಂತಹ ವಿಚಾರ, ಇವತ್ತು ನಾವು ಎಲ್ಲರನ್ನ ಸೇರಿಸಿಕೊಂಡು ಜನಾಗ್ರಹ ಸಭೆಯನ್ನ ನಡೆಸಿದ್ದೇವೆ. ಯಾಕೆ ಎನ್ನುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದ್ದಂತಹ ವಿಚಾರ. ಕೆಲವಾರು ದಿನಗಳಿಂದ ಧರ್ಮಸ್ಥಳದ ಬಗ್ಗೆ ಬರತಕ್ಕಂತಹ ಅಪಪ್ರಚಾರಗಳನ್ನ ಪತ್ರಿಕೆ ಮತ್ತು ಮಾಧ್ಯಮಗಳ ಮೂಲಕ ನಾವು ನೋಡ್ತಾ ಇದ್ದೇವೆ. ವಿಶೇಷವಾಗಿ ನಾವು ಕಾಶಿ ಕ್ಷೇತ್ರವನ್ನ ಜಿಹಾದಿ ಶಕ್ತಿಗಳು ಸೇರಿಕೊಂಡು ಹಿಂದೂ ಸಮುದಾಯವನ್ನ ಮುಗಿಸತಕ್ಕಂತಹ ಕೆಲಸ ಕಾರ್ಯಗಳನ್ನ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿನ ಜನ ಭಕ್ತರೆಲ್ಲರೂ ಸೇರಿಕೊಂಡು ಅದನ್ನ ವಿರೋಧಿಸುವಂತಹ ಕೆಲಸ ಕಾರ್ಯಗಳನ್ನ ಮಾಡಿದರು. ಬಹುಶಃ ತಿರುಪತಿಯಲ್ಲಿ ನಡೆಯುವಂತಹ ಸನ್ನಿವೇಶವನ್ನ ನಾವೆಲ್ಲರೂ ಕಂಡಿದ್ದೇವೆ. ಅಲ್ಲಿ ಕೂಡ ಆ ಬೆಟ್ಟಗಳನ್ನ ಬೇರೆ ಬೇರೆ ಧರ್ಮದವರು ತನ್ನ ತೆಕೆಗೆ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಹಿಂದೂ ಸಮಾಜ ಜಾಗೃತವಾಯಿತು. ಶಬರಿಮಲೆ ಯಾತ್ರೆಯನ್ನ ನಾವೆಲ್ಲರೂ ಕಂಡಿದ್ದೇವೆ. ಆ ಶಬರಿಮಲೆ ಯಾತ್ರೆಗೆ ಹೋಗುವಂತಹ ಸಂದರ್ಭದಲ್ಲಿ ಭಗವದ್ಭಕ್ತರನ್ನ ದಾರಿ ತಪ್ಪಿಸತಕ್ಕಂತಹ ಕೆಲಸ ಕಾರ್ಯಗಳಾದವು. ಅಲ್ಲಿಯೂ ಕೂಡ ಹಿಂದೂ ಧರ್ಮ ಜಾಗೃತಗೊಂಡಿತು. ಇವತ್ತು ಧರ್ಮಸ್ಥಳ ಕ್ಷೇತ್ರಕ್ಕೆ ಜಿಹಾದಿ ಶಕ್ತಿಗಳಿಂದ ಪ್ರಭಾವಿತರಾದಂತಹ ವ್ಯಕ್ತಿಗಳು ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಅವಹೇಳನ ಮಾತುಗಳನ್ನ ಹೇಳ್ತಾ ಕ್ಷೇತ್ರವನ್ನ ಮಲಿನಗೊಳಿಸತಕ್ಕಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಿರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಗೆ ಕೆಲವು ರೀತಿಯ ತನಿಖೆಗಳು ನಡೆಯುವಂತಹ ಸಂದರ್ಭದಲ್ಲಿ ಆ ತನಿಖೆಗಳನ್ನ ಎದುರಿಸತಕ್ಕಂತಹ ಕೆಲಸ ಕಾರ್ಯವನ್ನ ಧರ್ಮಸ್ಥಳ ಪೂಜ್ಯ ಕಾವಂದರಾದ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಸದೃಢತೆಯಿಂದ ಎದುರಿಸುವಂತಹ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಬಹುಶಃ ಅಲ್ಲಿ ಯಾವುದೇ ಒಂದು ರೀತಿಯ ಅತ್ಯಾಚಾರ ಆಗಿರಲಿ, ಅನಾಚಾರ ಆಗಿರಲಿ ಕ್ಷೇತ್ರದ ವತಿಯಿಂದ ನಡೆಯಲಿಲ್ಲ ಎನ್ನುವಂಥದ್ದನ್ನ ಕೆಲವಾರು ದಿವಸಗಳಿಂದ ನಾವು ಪತ್ರಿಕಾ ಮಾಧ್ಯಮದಲ್ಲಿ ಕಾಣ್ತಾ ಇದ್ದೇವೆ. ಮತ್ತು ನಾವು ಅಲ್ಲಿ ಹೋಗಿ ಅಲ್ಲಿನ ಎಲ್ಲ ವಿಚಾರಗಳನ್ನ ಕಂಡವರಿದ್ದೇವೆ. ಬಹುಶಃ ಇಂತಹ ಸಂದರ್ಭದಲ್ಲಿ ನಾವು ಜಾಗೃತರಾಗಬೇಕು ಎನ್ನುವಂತಹ ದೃಷ್ಟಿಯಿಂದ ನಾವೆಲ್ಲರೂ ಕೆಲವಾರು ದಿವಸಗಳ ಹಿಂದೆ ನಮ್ಮ ಮೂಡಬಿದ್ರೆಯ ಮೋಹನ್ ಆಳ್ವಾರ್ ಅವರ ನಾಯಕತ್ವದಲ್ಲಿ ಧರ್ಮಸ್ಥಳದಲ್ಲಿ 2 ಜಿಲ್ಲೆಯಿಂದ
100 ಜನರನ್ನ ಸೇರಿಸಿಕೊಂಡು ಜನಾಗ್ರಹ ಸಮಾವೇಶ ತಾಲೂಕುಗಳಲ್ಲಿ ಆಗಬೇಕು ಎನ್ನುವಂಥದ್ದನ್ನ ಭಗವದ್ಭಕ್ತರ ಸಭೆಯಲ್ಲಿ ನಿರ್ಣಯವನ್ನ ಕೈಗೊಂಡು ನಾವಿಂದು ಇವತ್ತು ಜನಾಗ್ರಹ ಸಮಾವೇಶವನ್ನ ಮಾಡ್ತಾ ಇದ್ದೇವೆ. ಬಹುಶಃ ಧರ್ಮಸ್ಥಳದಿಂದ ಸಿಗತಕ್ಕಂತಹ ಸವಲತ್ತುಗಳ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಿದೆ. 4 ಗೋಡೆಗಳ ಮಧ್ಯೆ ಮಹಿಳೆಯರು ಜೀವನ ಮಾಡ್ತಿರತಕ್ಕಂತಹ ಸಂದರ್ಭದಲ್ಲಿ 28 ವರ್ಷಗಳ ಹಿಂದೆ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ರಚಿಸಿಕೊಂಡು ಆ ಯೋಜನೆಯ ಮೂಲಕ ಗ್ರಾಮಗಳನ್ನ ಎಬ್ಬಿಸತಕ್ಕಂತಹ ಕೆಲಸ ಕಾರ್ಯಗಳನ್ನ ಮಾಡಿದ್ರು. ಬಹುಶಃ ಧರ್ಮ ಜಾಗೃತಿಯನ್ನ ಮಾಡುವುದರ ಜೊತೆಗೆ ಕ್ಷೇತ್ರದಲ್ಲಿ ಇರತಕ್ಕಂತಹ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳು, ಅಲ್ಲಿ ಶಿಕ್ಷಕರ ಸಮಸ್ಯೆಗಾದಂತಹ ಸಂದರ್ಭದಲ್ಲಿ ಜ್ಞಾನದೀಪ ಶಿಕ್ಷಕರನ್ನ ಒದಗಿಸತಕ್ಕಂತಹ ಕೆಲಸ ಕಾರ್ಯಗಳು, ದೇವಸ್ಥಾನದ ಜೀರ್ಣೋದ್ಧಾರ ನಡೆಯತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳಿಗೆ ಬೇಕಾದಂತಹ ಹಣದ ಜಾಗೃತಿಯನ್ನ ಮೂಡಿಸತಕ್ಕಂತಹ ಕೆಲಸ ಕಾರ್ಯಗಳು, ಜೊತೆಗೆ ಆಗಿ ಆರೋಗ್ಯ ಸಮಸ್ಯೆಯಲ್ಲಿದ್ದಂತಹ ಜನರಿಗೆ ಆರೋಗ್ಯಕ್ಕಾಗಿ ಆರೋಗ್ಯ ಶಿಬಿರಗಳನ್ನು ನಡೆಸುತ್ತಾ ಈ ಕ್ಷೇತ್ರದ ಮೂಲಕ ಜನರನ್ನ ಜಾಗೃತಿಗೊಳಿಸುವಂತಹ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಬಹುಶಃ ಇಂದಿನ ದಿವಸ ಆ ಕ್ಷೇತ್ರಕ್ಕೆ ಅಪಮಾನ ಬರುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಜಾಗೃತರಾಗಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಎನ್ನುವಂತಹ ದೃಷ್ಟಿಯಿಂದ ಇವತ್ತು ನಾವು ಪುತ್ತೂರಿನಲ್ಲಿ ಜನಾಗ್ರಹ ಸಮಾವೇಶವನ್ನ ಮಾಡಿದ್ದೇವೆ. ಬಹುಶಃ ಸಹಸ್ರ ಸಂಖ್ಯೆಯಲ್ಲಿ ನಮ್ಮ ಈ ಕರೆಗೆ ಹೋಗೊಟ್ಟು ಕೇವಲ 4 ದಿವಸಗಳ ಅವಧಿಯಲ್ಲಿ ಈ ಒಂದು ಜನಾಗ್ರಹ ಸಮಾವೇಶವನ್ನ ನಾವು ಇಲ್ಲಿ ಕೈಗೊಂಡಿದ್ದೇವೆ. ಅದಕ್ಕೆ ಸಹಕಾರವನ್ನ ನೀಡಿದ್ದೀರಿ. ಬಹುಶಃ ಇವತ್ತಿನ ಜನಾಗ್ರಹ ಸಮಾವೇಶವನ್ನ ನಮಗೆ ಗುರುಪುರದ ವಜ್ರದೇಹಿ ಮಠದ ಸ್ವಾಮೀಜಿಗಳಾದ ರಾಜಶೇಖರಾನಂದ ಸ್ವಾಮೀಜಿಯವರು ಈ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ನಮಗೆ ದಿಕ್ಸೂಚಿ ಭಾಷಣವನ್ನ ಮಾಡಲಿಕ್ಕಿದ್ದಾರೆ. ಅವರನ್ನ ಪಾದಕಮಲಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ ಎಲ್ಲ ಭಗವದ್ಭಕ್ತರ ಪರವಾಗಿ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಂಗಳೂರು ಕ್ಷೇತ್ರದಲ್ಲಿ 3 ಬಾರಿ ಸಂಸದರಾಗಿ ಕೆಲಸ ಕಾರ್ಯಗಳನ್ನ ಮಾಡಿರತಕ್ಕಂತಹ ನಳಿನ್ ಕುಮಾರ್ ಕಟೀಲ್ ರವರು ಬಹುಶಃ ಈ ಜನಾಗ್ರಹ ಸಮಾವೇಶದ ಪುತ್ತೂರು, ಸುಳ್ಯ, ಕಡಬ ತಾಲೂಕುಗಳ ಈ ಸಮಾವೇಶದ ಜವಾಬ್ದಾರಿಯನ್ನ ಹೊತ್ತುಕೊಳ್ಳಲು ನಮಗೆ ಮೋಹನ್ ಆಳ್ವರು ಅವರಿಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಇಡೀ ಸಮಾವೇಶಕ್ಕೆ ನಮ್ಮಿಂದ 4 ದಿವಸಗಳಲ್ಲಿ ವರದಿಗಳನ್ನ ಕೇಳುತ್ತಾ ಈ ಸಮಾವೇಶ ವಿಶೇಷವಾಗಿ ಜನಗಳು ಕಾರಣೀಭೂತರಾಗಿರತಕ್ಕಂತಹ ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ರವರನ್ನ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮೊಂದಿಗೆ ಧರ್ಮಸ್ಥಳದಿಂದ ವಕೀಲರಾದ ಕೇಶವಗೌಡರವರು ನಮ್ಮೊಂದಿಗಿದ್ದಾರೆ. ಅವರನ್ನ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮ ಈ ವೇದಿಕೆಯಲ್ಲಿ ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಈಶ್ವರ ಭಟ್ರವರು ನಮಗೆ ಪೂರ್ತಿ ಸಹಕಾರವನ್ನ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಲು ನಮಗೆ ಸಹಕಾರವನ್ನ ಕೊಟ್ಟವರು ಈಶ್ವರ ಭಟ್ ಪಂಜಿಗುಡ್ಡೆ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ನಮ್ಮೊಂದಿಗೆ ಮಾಜಿ ಶಾಸಕರಾದ ಸಂಜೀವ ಮಠಂದೂರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆ ಜನಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷರು ನಮ್ಮೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ಸಹಕಾರವನ್ನು ನೀಡಿದಂತಹ ಪದ್ಮನಾಭ ಶೆಟ್ಟರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಜಿಲ್ಲಾ ಜನಜಾಗೃತಿ ವೇದಿಕೆಯ ಮಾಜಿ ಅಧ್ಯಕ್ಷರಾದ ಸಾಜಾ ರಾಧಾಕೃಷ್ಣ ಆಳ್ವಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ರಾಜ್ಯ ಧಾರ್ಮಿಕ ಪರಿಷತ್ತಿನ ಅಧ್ಯಕ್ಷರಾಗಿ ನಮ್ಮೊಂದಿಗಿರತಕ್ಕಂತಹ ಮಲ್ಲಿಕಾ ಪಾಳ್ಕರ್ ಅವರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ಈ ವಿನಾಯಕ ಗಣಪತಿ ಉತ್ಸವದ ಗೌರವಾಧ್ಯಕ್ಷರಾದ ರವೀಂದ್ರ ಶೆಟ್ಟಿ ನುಳಿಯಾಲು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾದ ಯು ಪೂವಪ್ಪರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ
ನಮ್ಮೊಂದಿಗೆ ಸದಾ ಒಕ್ಕೂಟದೊಂದಿಗೆ ಸಹಕಾರವನ್ನು ನೀಡುತ್ತಾ ಇರತಕ್ಕಂತಹ ನಮ್ಮವರು ಈ ಜನಜಾಗೃತಿ ಸಮಾವೇಶಕ್ಕೆ ಸಹಕಾರವನ್ನು ನೀಡತಕ್ಕಂತಹ ಕೃಷ್ಣ ಪ್ರಸಾದ್ ಆಳ್ವಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮೊಂದಿಗೆ PB ಶಿವಕುಮಾರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಚಂದ್ರಶೇಖರ್ ಬಪ್ಪಳಿಗೆ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮೊಂದಿಗೆ ಕಾವು ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಅಚ್ಯುತ ಮೂಡಿತಾಯರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಪ್ರಗತಿಪರ ಕೃಷಿಕರಾದ ಬೂಡಿಯಾರು ರಾಧಾಕೃಷ್ಣರಯ್ಯ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಜನಜಾಗೃತಿ ವೇದಿಕೆ ಅಧ್ಯಕ್ಷರಾದ ಲೋಕೇಶ್ ಹೆಗಡೆ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಕರಾವಳಿ ಪ್ರಾಧಿಕಾರದ ನಿಕಟಪೂರ್ವ ಅಧ್ಯಕ್ಷರಾದ ಹಾಗೂ ಈ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ತೊಡಗಿಸಿಕೊಂಡಿರತಕ್ಕಂತಹ ಚಲ್ಲ ತಿಮ್ಮಪ್ಪ ಶೆಟ್ಟರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಪುಣಚ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಮಾರಪ್ಪ ಶೆಟ್ಟರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಪಾಣಾಜೆ ರಣಮಂಗಲ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಶ್ರೀಕೃಷ್ಣ ಬೋಳಿಲಾಯರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಮಹಾವೀರ ಆಸ್ಪತ್ರೆ ಮಾಲಕರಾದ ಅಶೋಕ್ ಪಡಿವಾಲ್ ರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾದ ಗೌರಿ ಬಣ್ಣೂರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. ದೇವಸ್ಥಾನ ಮಹಾಲಿಂಗೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಸುಭಾಷ್ ರೈಗಳು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. ಖ್ಯಾತ ವಕೀಲರಾದ ನಿರಂಜನ್ ಕುಮಾರ್ ಜೈನ್ ರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. ಹಿಂದೂ ಮುಖಂಡರಾದ ಮುರಳಿ ಹಸನ್ ತಡ್ಕ ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಕೆಯ್ಯೂರು ದುರ್ಗಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ AK ಜಯರಾಮ್ ರೈ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ವಿನಯ್ ಸುವರ್ಣರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ನುರಿತ ವಕೀಲರಾದ ಅಶ್ವಿನ್ ರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. ನಮಗೆ ಈ ಜನಾಗ್ರಹ ಸಮಾವೇಶದಲ್ಲಿ ಪೂರ್ತಿ ಸಹಕಾರವನ್ನು ನೀಡತಕ್ಕಂತಹ ನಮ್ಮವರೇ ಆಗಿರತಕ್ಕಂತಹ ನೆಲಿಕಟ್ಟೆ ಜಗದೀಶ್ ಶೆಟ್ಟರ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. RC ನಾರಾಯಣ್ ರವರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. ದೇವಸ್ಥಾನದ ಮುಕ್ತೇಶ್ವರರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ನಮ್ಮೊಂದಿಗೆ ನಗರಸಭಾ ಅಧ್ಯಕ್ಷರಾದ ಲೀಲಾವತಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮೊಂದಿಗೆ ನುರಿತ ಕೃಷಿಕರು ಕೊಡುಗೈ ದಾನಿಗಳು ಆದ ವಾಸು ಪೂಜಾರಿ ಗುಂಡ್ಯಾಡ್ಕ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. ಹೃದಯ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ವಿಠಲ್ ರೈ ಬಾಲ್ಯಟ್ಟುಗುತ್ತು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. ಹಾಗೆ ನವೀನ್ ಮಾಜಿ ಪುರಸಭಾ ಸದಸ್ಯರಾದ ನವೀನ್ ರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. ಅಜಿತ್ ಕುಮಾರ್ ಜೈನ್ ರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. ನರೇಂದ್ರ ಪಡಿವಾಲ್ ರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. VK ಜೈನ್ ರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. ರಾಮ್ ಭಟ್ ಬಂಗಾರಡ್ಕ ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. ಉಪ್ಪಿನಂಗಡಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ರಾಧಾಕೃಷ್ಣ ನಾಯ್ಕರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. ಧಾರ್ಮಿಕ ಪರಿಷತ್ತಿನ ಜಿಲ್ಲಾ ಶಿವನಾಥ್ ರೈ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. ಈ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಸದಾ ನಮ್ಮೊಂದಿಗಿದ್ದು ಈ ಜನಜಾಗೃತಿ ಜನಾಗ್ರಹ ಸಮಾವೇಶ ಇಷ್ಟೊಂದು ಸಂಪನ್ನಗೊಳ್ಳಲು ನಮಗೆ ಸಹಕಾರವನ್ನು ಕೊಟ್ಟವರು ಮಹಾಬಲ್ ರೈ ಒಳತಡ್ಕ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳು. ನಮ್ಮೊಂದಿಗೆ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗದಂತಹ
ನಮ್ಮೆಲ್ಲರನ್ನ ಜಾಗೃತಗೊಳಿಸಿರತಕ್ಕಂತಹ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರು ವೇದಿಕೆಯ ಮುಂದೆ ಆಸೀನರಾಗಿದ್ದಾರೆ. ಅವರಿಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತಗಳು. ಮಾಲಿಂಗೇಶ್ವರ ದೇವಸ್ಥಾನದ ಮುಕ್ತೇಶ್ವರರಾದ ಕೃಷ್ಣವೇಣಿ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತಾ, ಎಲ್ಲ ನೀವು ಕೂಡ ಪ್ರಮುಖರಿದ್ದೀರಿ. ಎದುರು ಭಾಗದಲ್ಲಿ ಕುಳಿತು ಈ ಜನಾಗ್ರಹ ಸಮಾವೇಶ ಯಶಸ್ವಿ ಆಗ್ಬೇಕಿದ್ರೆ ನೀವು ಕಾರಣೀಭೂತರು ಎನ್ನುವಂಥದ್ದನ್ನ ಹೇಳ್ತಾ, ನಿಮಗೂ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತಾ, ಈ ವ್ಯವಸ್ಥೆಯನ್ನ ನಮಗೆ ಹಾಗೆ ನಮ್ಮೊಂದಿಗೆ ಉದಯ ಕುಮಾರ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ನಮ್ಮೊಂದಿಗೆ ಬಲರಾಮ್ ಆಚಾರ್ಯ ಅವರು ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ಈ ವಕೀಲರಾದ ನಿರ್ಮಲ್ ಕುಮಾರ್ ಜೈನ್ ರವರು ನಮ್ಮೊಂದಿಗೆ ಇದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತಾ, ಈ ಜನಾಗ್ರಹ ಸಮಾವೇಶದ ವ್ಯವಸ್ಥೆಗೆ ಪೂರಕವಾಗಿ ನಮಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರವನ್ನು ನೀಡಿರತಕ್ಕಂತಹ ಎಲ್ಲ ಭಗವದ್ಭಕ್ತ ಬಂಧುಗಳಿಗೆ ಒಂದೇ ಮಾತಿನಲ್ಲಿ ಸ್ವಾಗತವನ್ನ ಕೋರುತ್ತಾ ನನ್ನ ಸ್ವಾಗತ ಮಾತುಗಳಿಗೆ ವಿರಾಮವನ್ನು ಕೊಡುತ್ತೇನೆ. ಹೌದು, 70 ಜನ ಅತಿಥಿಗಳನ್ನ ಸ್ವಾಗತಿಸಿದ ಸಂಚಾಲಕರಾಗಿರುವ ಶಶಿಕುಮಾರ್ ರೈ ಬಾಲೆಟ್ಟು ಇವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತಿದ್ದೇವೆ. ಕಾರ್ಯಕ್ರಮವನ್ನ ಮುಂದುವರಿಸಿದ ಜನಾಗ್ರಹ ಸಭೆಯ 3 ತಾಲೂಕಿನ ಜವಾಬ್ದಾರಿಯನ್ನ ಹೊತ್ತು ದಕ್ಷಿಣ ಕನ್ನಡ ಜಿಲ್ಲೆಯ 3 ಬಾರಿಯ ಸಂಸದರಾಗಿ ನಮ್ಮ ಜೊತೆ ಉಪಸ್ಥಿತರಿರುವ ಸನ್ಮಾನ್ಯ ಶ್ರೀ ನಳಿನ್ ಕುಮಾರ್ ಕಟೀಲ್ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಎನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಕಟೀಲಿನ ತಾಯಿ ದುರ್ಗಾಂಬಿಕೆಗೆ ಪ್ರಣಾಮಗಳನ್ನು ಅರ್ಪಿಸಿದ್ದಾರೆ. ಕ್ಷೇತ್ರದ ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರನ ಪಾದಕಮಲಗಳಿಗೂ ಪ್ರಣಾಮಗಳನ್ನು ಅರ್ಪಿಸಿ, ಧರ್ಮ ಜಾಗೃತಿಯ ನಿಮಿತ್ತ ಈ ಜನಾಗ್ರಹ ಸಭೆಯ ವೇದಿಕೆಯಲ್ಲಿ ಸಮಾಜದ ಜಾಗೃತಿಗೆ ನಮಗೆ ಆಶೀರ್ವಚನ ನೀಡಲಿಕ್ಕೆ ಬಂದಿರತಕ್ಕಂತಹ ವಜ್ರದೇಹಿ ಮಠದ ಪರಮ ಪೂಜ್ಯ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿಯವರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ, ಈಗ ತಾನೇ ಇಲ್ಲಿಗೆ ಆಗಮಿಸಿರತಕ್ಕಂತಹ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಶೋಕ್ ರೈ ಅವರನ್ನ ಸ್ವಾಗತಿಸ್ತಾ, ಮತ್ತು ಅಶೋಕ್ ರೈ ಅವರೇ, ಈ ಕ್ಷೇತ್ರದ ಮಾಜಿ ಶಾಸಕರು, ನಮ್ಮೆಲ್ಲ ಆದರಣೀಯರು, ಅಭಿವೃದ್ಧಿ ಹರಿಕಾರರಾಗಿರ್ತಕ್ಕಂಥ ಸಂಜೀವ ಮಠಂದೂರ್ ಅವರೇ, ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಅಧ್ಯಕ್ಷರಾಗಿರ್ತಕ್ಕಂಥ ಈಶ್ವರ ಭಟ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಧಾರ್ಮಿಕ ಪರಿಷತ್ನ ಎಲ್ಲ ಸದಸ್ಯರುಗಳೇ, ಪುತ್ತೂರು ನಗರ ಪಾಲಿಕೆಯ ಅಧ್ಯಕ್ಷರೇ, ಎಲ್ಲ ದೇವಸ್ಥಾನಗಳ ಆಡಳಿತ ಮಂಡಳಿಯ ಸದಸ್ಯರುಗಳೇ, ಪ್ರಮುಖರೇ, ಹಿಂದೂ ಸಮಾಜದ ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತ ಎಲ್ಲ ಪ್ರಮುಖರೇ, ಜನಪ್ರತಿನಿಧಿಗಳೇ, ಧರ್ಮಸ್ಥಳದ ಕ್ಷೇತ್ರಕ್ಕೆ ಆಗಿರ್ತಕ್ಕಂತಹ ವೈಚಾರಿಕ ದಾಳಿಗೆ ನಾವು ವಿರೋಧಿಸ್ತೇವೆ, ಧರ್ಮಸ್ಥಳದ ಪರವಾಗಿ ಕೊನೆಯವರೆಗೆ ನಿಲ್ತೇವೆ ಅನ್ನತಕ್ಕಂಥ ಮಂಜುನಾಥನ ಅನುಗ್ರಹಕ್ಕೋಸ್ಕರ ನಮ್ಮ ಕಾರ್ಯವನ್ನ ಮಾಡ್ತೀವಿ ಅನ್ನುವಂಥ ಆಶಯದಿಂದ ಬಂದು ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ತಾಯಂದಿರೇ, ಹಿರಿಯರಾಗಿರ್ತಕ್ಕಂಥ ಪ್ರಸಾದ್ ಭಂಡಾರಿ ಅವರೇ, ಎಲ್ಲ ಗಣ್ಯರೇ, ಮಾಧ್ಯಮದ ಮಿತ್ರರೇ, ಭಾರತ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಒಂದು ದೇಶ. ವಸುದೈವ ಕುಟುಂಬಕಂ ಅನ್ನತಕ್ಕಂಥ ಚಿಂತನೆಯ ಪರಿಕಲ್ಪನೆಗಳನ್ನು ಕೊಟ್ಟಿರ್ತಕ್ಕಂಥ ದೇಶ ಭಾರತ.
ಸರ್ವೇ ಜನಾಃ ಸುಖಿನೋ ಭವಂತು, ಎಲ್ಲರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳ್ತಕ್ಕಂಥ ವಿಚಾರವನ್ನ ಜಗತ್ತಿಗೆ ಪರಿಚಯ ಮಾಡಿರ್ತಕ್ಕಂಥ ದೇಶ ಅದು ಭಾರತ. ಅಂತಹ ಭಾರತದ ಆತ್ಮ ಅದು ಹಿಂದುತ್ವ, ಹಿಂದೂ ಸಂಸ್ಕೃತಿ. ನಿನ್ನೆ ನಾವು ಕಟೀಲಲ್ಲಿ ಒಂದು ಜನಾಗ್ರಹ ಸಭೆಯನ್ನ ಮಾಡಿದ್ವಿ. ಆ ಸಭೆಯಲ್ಲಿ ನಮ್ಮ ಆಸರಣರು ಒಂದು ಉಲ್ಲೇಖವನ್ನ ಮಾಡಿದರು. ಕಟೀಲ್ನಲ್ಲಿ ಕಳೆದ 50 ವರ್ಷಗಳಿಂದ ದೇವಸ್ಥಾನದ ಬದಿಯಲ್ಲಿ ಹೂವನ್ನ ಕೊಡುವುದು ಒಬ್ಬ ಮುಸಲ್ಮಾನ ಬಂಧು. ಹಾಗಾಗಿ ವರ್ಷಕ್ಕೊಂದ್ಸರಿ ಅವರು ಯಕ್ಷಗಾನವನ್ನು ಆಡಿಸ್ತಾರೆ. ಕಟೀಲಿಗೆ ನಿರಂತರವಾಗಿ ಮಲ್ಲಿಗೆ ಹೂವನ್ನ ಕೊಡತಕ್ಕಂಥದ್ದು ಒಬ್ಬ ಕ್ರೈಸ್ತ ಬಂಧು. ಹಾಗಾಗಿ ವರ್ಷಕ್ಕೊಂದು ಆಟವನ್ನು ಅವರು ಆಡಿಸ್ತಾರೆ. ಕಟೀಲ್ನ ಉತ್ಸವದಲ್ಲಿ ನಿರಂತರವಾಗಿ ಗರ್ನಾಲನ್ನು ಹೊಡೆಯತಕ್ಕಂಥದ್ದು ಬಜಪೆಯ ಗರ್ನಾಲ್ ಸಾಹೇಬ್ರು. ಹೇಳಿದ್ರೆ ನಮ್ಮ ದೇವಸ್ಥಾನಗಳು ಕೇವಲ ಹಿಂದೂಗಳ ಸಂರಕ್ಷಣೆಗಲ್ಲ, ಈ ಸಮಾಜದ ಕಟ್ಟಕೊನೆಯ ವ್ಯಕ್ತಿಯ ರಕ್ಷಣೆಯನ್ನು ಮಾಡತಕ್ಕಂಥದ್ದು ನಮ್ಮ ದೇವಸ್ಥಾನಗಳು ಅನ್ನತಕ್ಕಂಥ ನಂಬಿಕೆ ಇರತಕ್ಕಂಥದ್ದು ನಮ್ಮ ದೇವಸ್ಥಾನಗಳು. ಹಾಗಾಗಿ ಸರ್ವೇ ಜನಾಃ ಸುಖಿನೋ ಭವಂತು ಅಂತ ಹೇಳಿದ್ದೇವೆ. ಕೇವಲ ಹಿಂದೂಗಳಿಗೆ ಸನ್ಮಂಗಲ ಉಂಟಾಗಲಿ ಅಂತ ಹೇಳಲಿಲ್ಲ. ಹೇಳಿದ್ರೆ ಈ ದೇಶದಲ್ಲಿರ್ತಕ್ಕಂಥ ಚರಾಚರ ಜೀವಿಗಳಲ್ಲೂ ಭಗವಂತನನ್ನ ಕಂಡಿರ್ತಕ್ಕಂತಹ, ಪ್ರಾಣಿ ಪಕ್ಷಿಗಳಲ್ಲೂ ದೇವತೆಗಳನ್ನ ಕಂಡಿರ್ತಕ್ಕಂತಹ, ನೀರಿನಲ್ಲೂ ತೀರ್ಥ ಅಂತ ಸ್ವೀಕಾರ ಮಾಡಿರ್ತಕ್ಕಂತಹ, ಮಣ್ಣಿನಲ್ಲೂ ಗಂಧ ಅಂತ ಸ್ವೀಕಾರ ಮಾಡಿರ್ತಕ್ಕಂಥ ಜಗತ್ತಿನ ಏಕೈಕ ಸಂಸ್ಕೃತಿ ಅದು ಭಾರತೀಯ ಸಂಸ್ಕೃತಿ, ಅದು ಹಿಂದೂ ಸಂಸ್ಕೃತಿ. ಸರ್ವರಿಗೂ ಸನ್ಮಂಗಲವನ್ನು ಹೇಳಿರ್ತಕ್ಕಂಥ ಸಂಸ್ಕೃತಿ. ಹಾಗಾಗಿ ನಾವು ಕೆಟ್ಟದನ್ನು ಹೇಳುವುದಿಲ್ಲ. ಹಾಗಾಗಿ ಇವತ್ತು ಜನಾಗ್ರಹ ಸಭೆ ಯಾರು ಧರ್ಮಸ್ಥಳಕ್ಕೆ ಕಳಂಕವನ್ನ ಮಾಡಬೇಕು ಅಂತ ಪಾಪಿಷ್ಟ ಹೃದಯಗಳಿದ್ದಾವ ಅವರಿಗೂ ಇನ್ನು ಮುಂದಕ್ಕೆ ಒಳ್ಳೆಯ ಮನಸ್ಸುಗಳನ್ನ ಕೊಡು ಅಂತ ಹೇಳುವ ಕಾರಣಕ್ಕೋಸ್ಕರ ಜನಾಗ್ರಹ ಹೊರತು ಮಂಜುನಾಥನನ್ನ ರಕ್ಷಿಸಿ ಅನ್ನಪ್ಪನನ್ನ ರಕ್ಷಿಸಿ ಅಂತ ಅಲ್ಲ. ಯಾಕಲ್ಲ? ನಮಗೆಲ್ಲ ರಕ್ಷಣೆ ಕೊಡುವವ ಮಂಜುನಾಥ, ನಮಗೆಲ್ಲ ರಕ್ಷಣೆ ಕೊಡತಕ್ಕಂಥವ ಅನ್ನಪ್ಪ, ನಮ್ಮನ್ನೆಲ್ಲ ನಿತ್ಯ ನಿರಂತರ ಕಾಯುವವ ಮಹಾಲಿಂಗೇಶ್ವರ. ಹಾಗಾಗಿ ಮಹಾಲಿಂಗೇಶ್ವರನಿಗೆ ರಕ್ಷಣೆ ಬೇಡ, ಮಂಜುನಾಥನಿಗೆ ರಕ್ಷಣೆ ಬೇಡ, ಅನ್ನಪ್ಪನಿಗೆ ರಕ್ಷಣೆ ಬೇಡ. ಅವರೇ ರಕ್ಷಣೆ ಕೊಡುವವರು, ಅವರ ರಕ್ಷಣೆಯನ್ನು ಅವರು ಮಾಡ್ತಾರೆ. ಆದ್ರೆ ಈ ಕೆಟ್ಟವರಿಗೆ ಒಳ್ಳೆಯ ಬುದ್ಧಿ ಕೊಡು ಅಂತ ಇಡೀ ಹಿಂದೂ ಸಮಾಜ ಸೇರಿ ನಾವು ಪ್ರಾರ್ಥನೆ ಮಾಡತಕ್ಕಂಥ ಈ ಜನಾಗ್ರಹ ಸಭೆ. ಹಾಗಾಗಿ ಇಲ್ಲಿ ಪಕ್ಷ ಇಲ್ಲ, ಇಲ್ಲಿ ಮತ ಇಲ್ಲ, ಇಲ್ಲಿ ಪಂಥ ಇಲ್ಲ, ಇಲ್ಲಿ ಪಂಗಡ ಇಲ್ಲ, ಇಲ್ಲಿ ಜಾತಿ ಇಲ್ಲ. ಹಾಗಾಗಿ ಎಲ್ಲರೂ ಸೇರಿ ನಾವು ಭಾರತೀಯರು, ನಮ್ಮ ಆರಾಧನೆಯ ಕ್ಷೇತ್ರ ಧರ್ಮಸ್ಥಳ, ಅದರ ಪರವಾಗಿ ನಾವಿದ್ದೇವೆ ಅನ್ನುವಂಥದ್ದನ್ನು ತಿಳಿಸುವ ಕಾಯಕವೇ ಈ ಜನಾಗ್ರಹ ಸಭೆ. ಹಾಗಾಗಿ ಹೇಳಿದೆ, ನಾವು ಒಂದಷ್ಟು ವರ್ಷಗಳ ಹಿಂದಿನಿಂದ ನಡ್ಕೊಂಡು ಬಂದಿರತಕ್ಕಂಥ ಘಟನೆಗಳನ್ನ ಬಹಳ ಸುಂದರವಾಗಿ ಶಶಿಕುಮಾರ್ ಬಾಲ್ಯೋಟ್ ಅವರು ತಿಳಿಸಿದರು. ಯಾಕೆ ಹೀಗೆ? ನಾನು ಶಶಿಕುಮಾರ್ ಬಾಲ್ಯೋಟ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಸಹಜ, ಶಶಿಕುಮಾರ್ ಬಾಕುಳದವರು ಎಲ್ಲರೂ ಸೇರಿ, ಪದ್ಮಣ್ಣ ಎಲ್ಲ ಸೇರಿ ಪುತ್ತೂರಿನ ಜನತೆ ಒಂದು ರೀತಿಯಲ್ಲಿ ನಾವು ಧರ್ಮಸ್ಥಳದ ಒಟ್ಟಿಗಿದ್ದೇವೆ ಅಂತ ತಿಳಿಸುವಂತ ಕಾರ್ಯವನ್ನ ಎಲ್ಲ ಪಕ್ಷದವರನ್ನ ಸೇರಿಸಿ, ಎಲ್ಲ ಜಾತಿ ಪಂಥಗಳನ್ನ ಸೇರಿಸಿ ತೋರಿಸಿದ್ರಲ್ಲ, ಅದಕ್ಕೆ ನಿಮ್ಮದು ಇಡೀ ತಂಡಕ್ಕೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು ಸರ್. 2007ರಲ್ಲಿ ಶಬರಿಮಲೆಯಲ್ಲಿ ಒಂದು ಪ್ರಕರಣ ಪ್ರಾರಂಭ ಆಯಿತು. ಜಯಮಾಲಾ ಪ್ರಕರಣ ನಮಗೆಲ್ಲ ಗೊತ್ತಿದೆ, ಅದು ನಾನು ಹೆಚ್ಚು ಉಲ್ಲೇಖ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಆ ಜಯಮಾಲಾ ಪ್ರಕರಣದಿಂದ ಪ್ರಾರಂಭ ಆಯಿತು. ಶಬರಿಮಲೆಗೆ ಸ್ತ್ರೀಯರು ಯಾಕೆ ಹೋಗಬಾರದು ಚರ್ಚೆಗಳು ಪ್ರಾರಂಭ ಆದವು. ಚರ್ಚೆಗಳು ಪ್ರಾರಂಭ ಆಯಿತು. ಶಬರಿಮಲೆಗೆ ಸ್ತ್ರೀಯರನ್ನು ಹೊಕ್ಕಿಸಬೇಕು ಅಂತ ಪ್ರಾರಂಭ ಆಯಿತು. ಹೊಕ್ಕಿಸಿದ್ರೆ ಏನು ಪ್ರಶ್ನೆ ಇಲ್ಲ, ಹೊಕ್ಕಿಸಬಹುದು. ಅದಕ್ಕೋಸ್ಕರ ನ್ಯಾಯಾಲಯ ಸುಪ್ರೀಂ ಕೋರ್ಟ್ಗೆ ತೀರ್ಪಿಗೆ ಹೋದ್ರು. ಆ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿದ್ದರು ಒಬ್ಬ ಮುಸಲ್ಮಾನ ಬಂಧು, ಯಾರು ಹಿಂದೂಗಳಲ್ಲ. ಅದರ ಹಿಂದೆ ಇರ್ತಕ್ಕಂಥದ್ದು ಒಂದು ಕ್ರೈಸ್ತ ಸಂಸ್ಥೆ. ಹೇಳಿದ್ರು ಇವರೆಲ್ಲರೂ ಸೇರಿ, ಕಮ್ಯುನಿಸ್ಟ್ ಚಿಂತನೆಯವರು ಸೇರಿ ಶಬರಿಮಲೆಗೆ ಸ್ತ್ರೀಯರು ಪ್ರವೇಶ ಆಗಬೇಕು ಅಂತ ಹೇಳುವಂತಕ್ಕಂಥ ದೊಡ್ಡ ಆಂದೋಲನವನ್ನು ಮಾಡಿದರು. ನಮ್ಮ ದೇವಸ್ಥಾನಗಳಿಗೆ ಒಂದು ಕಟ್ಟುಪಾಡು ಇದೆ, ಒಂದು ನಿಯಮ ಇದೆ. ಮಹಾಲಿಂಗೇಶ್ವರ ಸಾನ್ನಿಧ್ಯಕ್ಕೆ ಒಂದು ಕಟ್ಟುಪಾಡುಗಳಿದ್ದಾವೆ, ನಿಯಮಗಳಿದ್ದಾವೆ. ನಾವೊಂದು ಕ್ರಿಕೆಟ್ ಆಡ್ತೇವೆ, ಕ್ರಿಕೆಟ್. ಆ ಆಟಕ್ಕೆ ಕ್ರಿಕೆಟ್ ಒಂದು ಆಟ, ಗ್ರೌಂಡ್ ಅಲ್ಲಿ ಆಟುವ ಆಟ. ಆ ಆಟಕ್ಕೆ 6 ಬಾಲ್ ಯಾಕೆ ಹಾಕಬೇಕು? ಅಲ್ಲ, 12 ಜನ ಆಟಗಾರರು ಯಾಕೆ ಇರಬೇಕು? ಅಶೋಕ್ ರೈಗಳು ಬಂದಿದ್ದಾರೆ, ಒಂದು 13 ಸೇರಿಸಲಿಕ್ಕೆ ಏನು ಅವರು ಕ್ಯಾಪ್ಟನ್ ಮಾಡಿದ್ರೆ ಏನು? ಸಂಜು ಅನ್ನ ಇದ್ದಾರೆ, ಮಾಜಿ 2 ಕ್ಯಾಪ್ಟನ್ ತಂಡ, 15 ಜನ. ಪಾರ್ಟಿಯಲ್ಲಿ ಜನ ಜಾಸ್ತಿ ಇದ್ದಾರೆ, ಮಾಡೋದು ಆಗುದಿಲ್ವಾ? ಒಂದು ಆಟಕ್ಕೂ ಸಂವಿಧಾನ ಇದೆ, ಒಂದು ಅಂಗಳದಲ್ಲಿ ಮಕ್ಕಳ ಆಟುವ ಆಟಕ್ಕೂ ಸಂವಿಧಾನ ಇದೆ. ಹಾಗಿದ್ರೆ ಇಡೀ ಹಿಂದೂ ಸಮಾಜ ನಂಬುವಂತ ಧಾರ್ಮಿಕ ಕ್ಷೇತ್ರಕ್ಕೂ ಸಂವಿಧಾನಗಳಿದ್ದಾವೆ, ಕಟ್ಟುಪಾಡಿದೆ. ಆ ಕಟ್ಟುಪಾಡು ಮತ್ತು ಸಂವಿಧಾನದ ಅಡಿಯಲ್ಲೇ ದೇವಸ್ಥಾನಗಳು ನಡೀತಕ್ಕಂಥದ್ದು.
ಅದನ್ನ ನಮ್ಮ ಹಿರಿಯರು ಮಾಡಿದ್ದು, ನಾವಲ್ಲ. ಹಾಗಾಗಿ ಆ ಹಿರಿಯರ ನಡವಳಿಕೆಗಳ ಆಧಾರದಲ್ಲಿ ಶಬರಿಮಲೆಗೆ ಒಂದು ಸಿದ್ಧಾಂತ ಇದೆ. ಆ ಆಧಾರದಲ್ಲಿ ಮಹಿಳೆಯರು ಹೋಗ್ಬಾರ್ದು, ಗಲಾಟೆಗಳು ಪ್ರಾರಂಭ ಆಯಿತು. ಶಬರಿಮಲೆಯ ನಂತರ ತಿರುಪತಿ ಬೆಟ್ಟಗಳಿಗೆ ಬಂದರು. ನಮ್ಮ 7 ಬೆಟ್ಟಗಳನ್ನ ಕ್ರೈಸ್ತೀಕರಣ ಮಾಡತಕ್ಕಂಥ ಪ್ರಯತ್ನಗಳಾಯಿತು. ಆ ನಂತರ ಶನಿ ಸಿಂಗಾಪುರಕ್ಕೂ ಹೋಯಿತು. ಶನಿ ಸಿಂಗಾಪುರದಲ್ಲಿ ಪ್ರಾರಂಭ ಆಯಿತು. ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ದಾರೆ, ನಾಳೆ ಕಟೀಲಿಗೆ ಬರ್ತಾರೆ, ನಾಡ್ದು ಈಶ್ವರ ಭಟ್ರೆ ಪುತ್ತೂರಿನ ಮಹಾಲಿಂಗೇಶ್ವರ ಕ್ಷೇತ್ರಕ್ಕೂ ವೈಚಾರಿಕ ದಾಳಿಗಳಾಗಬಹುದು. ಹಾಗಾಗಿ ಯಾವ ರೀತಿಯ ವೈಚಾರಿಕ ದಾಳಿಗಳು? ಹಿಂದೂ ಸಮಾಜವನ್ನ ಅಥವಾ ನಮ್ಮ ದೇವಸ್ಥಾನಗಳನ್ನ, ಯಾವುದು ಪ್ರಭಾವಶಾಲಿ ದೇವಸ್ಥಾನಗಳಿದಾವೆ ಆ ದೇವಸ್ಥಾನದ ಮೇಲೆ ಆಕ್ರಮಣ ಮೊದಲು ಮಾಡಬೇಕು. ಹಾಗಾಗಿ ಶಬರಿಮಲೆ ತಗೊಂಡ್ರು, ಹಾಗಾಗಿ ತಿರುಪತಿ ತಗೊಂಡ್ರು, ಹಾಗಾಗಿ ಶನಿ ಸಿಂಗಾಪುರ ತಗೊಂಡ್ರು. ಕರ್ನಾಟಕದಲ್ಲಿ 3 ದೇವಸ್ಥಾನಗಳು ಅತಿ ಹೆಚ್ಚು ಆದಾಯ ಇರತಕ್ಕಂಥ ದೇವಸ್ಥಾನಗಳು. ಒಂದು ಮಲೆ ಮಹದೇಶ್ವರ ಬೆಟ್ಟ, 2ನೇದು ಕುಕ್ಕೆ ಸುಬ್ರಹ್ಮಣ್ಯ, 3ನೇದು ಧರ್ಮಸ್ಥಳ. ಧರ್ಮಸ್ಥಳ ಕೇವಲ ಆದಾಯದಿಂದ ಪ್ರಮುಖ ದೇವಸ್ಥಾನ ಅಲ್ಲ. ಬಂಧುಗಳೇ, ಯೋಚನೆ ಮಾಡಿ, ಒಂದು ದೇವಸ್ಥಾನ ಸರಕಾರ ಮಾಡಬಹುದಾದ ಎಲ್ಲ ಕಾರ್ಯಗಳನ್ನ ಮಾಡಿದ, ಸಮಾಜದ ಜಾಗೃತಿಯನ್ನ ಮಾಡಿದ, ಸಮಾಜಕ್ಕೆ ಒಂದು ಪವಿತ್ರತೆಯನ್ನ ತಂದುಕೊಟ್ಟ, ಸಮಾಜವನ್ನು ಒಂದು ಪರಿವರ್ತನೆ ಮಾಡಿರುವ ಈ ರಾಜ್ಯದ ಏಕೈಕ ದೇವಸ್ಥಾನ ಅದು ಧರ್ಮಸ್ಥಳದ ಮಂಜುನಾಥ ಕ್ಷೇತ್ರ ಅಂತ ಎಲ್ಲ ಕಡೆ ಹೇಳ್ಬೋದು. ಹೇಗೆ? ಧರ್ಮಸ್ಥಳದಲ್ಲಿ ಆದಾಯಗಳಿದ್ದಾವೆ, ಆದಾಯವನ್ನ ಕೊಡುವುದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ನಿಯಮಗಳಿದ್ದಾವೆ. ಇವತ್ತು ಧರ್ಮಸ್ಥಳಕ್ಕೆ ಟೀಕೆ ಮಾಡತಕ್ಕಂಥವ್ರ ಗುರಿ ಏನು ಕೇಳಿದ್ರೆ, ಕೇವಲ ಧರ್ಮಸ್ಥಳದ ಟೀಕೆ ಅಲ್ಲ. ಅವರ ಮುಂದಿನ ಗುರಿ ಧರ್ಮಸ್ಥಳಕ್ಕೆ ಬರತಕ್ಕಂಥ ಭಕ್ತರ ಸಂಖ್ಯೆ ಕಡಿಮೆ ಆಗಬೇಕು. 2ನೇ ಗುರಿ ಧರ್ಮಸ್ಥಳದಲ್ಲಿ ಇರತಕ್ಕಂಥ ವೀರೇಂದ್ರ ಹೆಗಡೆ ಅವರನ್ನು ಆಡಳಿತದಿಂದ ತೆಗಿಬೇಕು. 3ನೇ ಗುರಿ ಧರ್ಮಸ್ಥಳವನ್ನ ಸರ್ಕಾರೀಕರಣ ಮಾಡಬೇಕು. 4ನೇ ಗುರಿ ಆ ಸರ್ಕಾರೀಕರಣ ಮಾಡಿದ ಮೇಲೆ ಅದರ ಆದಾಯವನ್ನ ಎಲ್ಲ ಕಡೆಗಳಿಗೆ ಹಂಚಬೇಕು, ಆದಾಯವನ್ನ ಕಡಿಮೆ ಮಾಡಬೇಕು. ಈ ಗುರಿಯನ್ನಿಟ್ಟುಕೊಂಡು ಈ ವೈಚಾರಿಕ ದಾಳಿಗಳಾಗ್ತವೆ. ನಾನು ಯಾವುದೇ ವ್ಯಕ್ತಿ ಅಥವಾ ಇದರ ಬಗ್ಗೆ ಹೇಳ್ತಾ ಇಲ್ಲ, ಅವರು ಮಾಡತಕ್ಕಂಥ ಪ್ರಯತ್ನಗಳನ್ನ ಹೇಳ್ತೇನೆ. ಬಂಧುಗಳು, ಯಾಕೆ ಧರ್ಮಸ್ಥಳ ಹೇಳಿದ್ರೆ, ಧರ್ಮಸ್ಥಳದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಗಳು ನಡೀತಾ ಇದ್ದಾವೆ. ಧರ್ಮಸ್ಥಳದಲ್ಲಿ ಮಂಜುನಾಥನ ಸಾನ್ನಿಧ್ಯದಲ್ಲಿ ಕೇವಲ ಪೂಜೆ ಪುನಸ್ಕಾರಗಳನ್ನ, ಅಲ್ಲಿ ಆರಾಧನಾ ಪದ್ಧತಿಗಳನ್ನ, ಅನ್ನಪ್ಪನ ನಡವಳಿಯನ್ನ ಮಾಡಿಕೊಂಡು ಧರ್ಮಸ್ಥಳದ ಹೆಗಡೆಯವರಿಗೆ ಇರಬಹುದಿತ್ತು. ಆದರೆ ಅವರು ಮಾಡಿದ್ದು ಈ ರಾಜ್ಯದಲ್ಲಿರ್ತಕ್ಕಂಥ, ಈ ಜಿಲ್ಲೆಯಲ್ಲಿರ್ತಕ್ಕಂಥ ಸ್ವಾಭಿಮಾನ ಮಹಿಳೆಯರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡಿದರು. ಆ ಮಹಿಳೆಯರ ಮುಖಾಂತರ ಅವರಿಗೆ ಬದುಕನ್ನ ಕಟ್ಟಿಕೊಡ್ತಕ್ಕಂಥ ಪ್ರಯತ್ನಗಳಾಯಿತು. ಸ್ವಸಹಾಯ ಸಂಘಗಳ ಮುಖಾಂತರವಾಗಿ ಲಕ್ಷಾಂತರ ಕುಟುಂಬಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ, ಆ ಕುಟುಂಬಗಳಿಗೆ ಸಾಲದ ಮುಖಾಂತರ ಬದುಕನ್ನ ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ ಈ ರಾಜ್ಯದ ಮೊದಲ ದೇವಸ್ಥಾನ ಅದು ಧರ್ಮಸ್ಥಳ. ಸ್ವಸಹಾಯ ಸಂಘವನ್ನ ಮೊದಲ ಬಾರಿಗೆ ತೆಗೆದದ್ದು ಧರ್ಮಸ್ಥಳ. 2ನೇದು, ಮಹಾತ್ಮ ಗಾಂಧಿ ಅವರು ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಸಂದರ್ಭದಲ್ಲಿ ಉಲ್ಲೇಖಗಳನ್ನು ಮಾಡ್ತಿದ್ರು. ವ್ಯಸನ ಮುಕ್ತ ಸಮಾಜ ಆಗಬೇಕು, ರಾಮರಾಜ್ಯ ಆಗಬೇಕು, ರಾಮರಾಜ್ಯ ಆಗಬೇಕು, ರಾಮರಾಜ್ಯ ಆಗಬೇಕು, ವ್ಯಸನ ಮುಕ್ತ ಸಮಾಜದ ನಿರ್ಮಾಣ ಆಗಬೇಕು ಅನ್ನತಕ್ಕಂಥ ಪರಿಕಲ್ಪನೆಯನ್ನು ಮಹಾತ್ಮ ಗಾಂಧಿ ಕಂಡಿದ್ರು. ಆ ವ್ಯಸನ ಮುಕ್ತ ಸಮಾಜದ ನಿರ್ಮಾಣ ಸ್ವಾತಂತ್ರ್ಯ ನಂತರದ ಯಾವ ಸರ್ಕಾರದಿಂದ ಮಾಡ್ಲಿಕ್ಕಾಗಲಿಲ್ಲ. ಆದ್ರೆ ಪೂಜ್ಯ ಹೆಗ್ಗಡೆಯವರು ಬೆಳ್ತಂಗಡಿ ಕ್ಷೇತ್ರವನ್ನ ವ್ಯಸನ ಮುಕ್ತ ಸಮಾಜ ಮಾಡಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಆಂದೋಲನ ಜನಜಾಗೃತಿಯ ಮುಖಾಂತರ ಮಾಡಿದ್ರು. ಆ ಜನಜಾಗೃತಿಯ ಮುಖಾಂತರ ಬೆಳ್ತಂಗಡಿ ಕ್ಷೇತ್ರದಲ್ಲಿ ಸಾರಾಯಿ ನಿಷೇಧ ಜಾಗೃತಿ ಮಾಡಿದ್ರು. ಮೊತ್ತ ಮೊದಲಿಗೆ ಆಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪರು ವೀರೇಂದ್ರ ಹೆಗ್ಗಡೆ ಅವರ ಮಾತು ಕೇಳಿ ಈ ರಾಜ್ಯದಲ್ಲಿ ಸಾರಾಯಿ ನಿಷೇಧ ಮಾಡಿದ್ರು. ಈ ರಾಜ್ಯದಲ್ಲಿ 1900 ಕಡೆಗಳಲ್ಲಿ ಶಿಬಿರಗಳನ್ನ ಮಾಡಿ ವ್ಯಸನ ಮುಕ್ತ ಸಮಾಜಕ್ಕೆ ಶಕ್ತಿಯನ್ನು ತುಂಬಿದವರು ಅದು ಧರ್ಮಸ್ಥಳ ಕ್ಷೇತ್ರ ಮೊದಲ ಬಾರಿಗೆ ವ್ಯಸನ ಮುಕ್ತ ಸಮಾಜದ ನಿರ್ಮಾಣ ಮಾಡಿತು. 3ನೇದು, ಶಿಕ್ಷಣದ ಮುಖಾಂತರ ಪರಿವರ್ತನೆಗಳು. ಧರ್ಮಸ್ಥಳದ ಹೆಸರಿನಲ್ಲಿ 16 ಶಿಕ್ಷಣ ಸಂಸ್ಥೆಗಳನ್ನು ತೆರೆದ್ರು. ನಮ್ಮ ಜಿಲ್ಲೆಯಲ್ಲಿ ಮೊದಲ ಲಾ ಕಾಲೇಜ್ ಧರ್ಮಸ್ಥಳ ತೆಗೆದದ್ದು. ಅಲ್ಲಲ್ಲಿ ಹೈಸ್ಕೂಲ್ಗಳನ್ನ ತೆರೆದ್ರು. ಹುಬ್ಬಳ್ಳಿ ಧಾರವಾಡದಂತ ಪ್ರದೇಶಕ್ಕೆ ಹೋಗಿ ಮೆಡಿಕಲ್ ಕಾಲೇಜುಗಳನ್ನು ತೆಗೆದ್ರು. ಆಯುರ್ವೇದ ಶಿಕ್ಷಣ ಸಂಸ್ಥೆಗಳನ್ನು ತೆಗೆದ್ರು. ಇಷ್ಟು ಮಾತ್ರ ಅಲ್ಲ, ಯಾರ್ಯಾರು ಸ್ವಸಹಾಯ ಸಂಘದಲ್ಲಿರ್ತಕ್ಕಂಥವ್ರ ಮಕ್ಕಳು ಶಾಲೆಗೆ ಹೋಗ್ತಾರ ಅವರಿಗೆ ಸ್ಕಾಲರ್ಶಿಪ್ ಮತ್ತು ಎಜುಕೇಶನ್ ಲೋನ್ ಅನ್ನ ಬ್ಯಾಂಕಿಗಿಂತ ಮುಂಚೆ ಕೊಟ್ಟಿದ್ರೆ ಅದು ಧರ್ಮಸ್ಥಳ ಕ್ಷೇತ್ರ ಮೊದಲಿಗೆ ಸಾರ್ವಜನಿಕವಾಗಿ ಎಜುಕೇಶನ್ ಲೋನ್ಗಳನ್ನು ಕೊಡ್ತಕ್ಕಂಥ ಪ್ರಯತ್ನಗಳಾಯ್ತು. ಆ ನಂತರ ಧರ್ಮೋತ್ಥಾನ ಟ್ರಸ್ಟ್ ಅನ್ನತಕ್ಕಂಥ ಟ್ರಸ್ಟ್ ನ ನಿರೂಪಣೆ ಆಯ್ತು.
ಧರ್ಮಸ್ಥಾನ ಟ್ರಸ್ಟ್ ಅಡಿಯಲ್ಲಿ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದ ಬಾಕುಳಿದಂತಹ ದೇವಸ್ಥಾನಗಳ ಜೀರ್ಣೋದ್ಧಾರದ ಕಾರ್ಯಕ್ಕೆ ಧರ್ಮಸ್ಥಳ ಕೈ ಹಾಕಿತು. ಧರ್ಮಸ್ಥಳದ ಹೆಸರಿನಲ್ಲಿ ಈ ರಾಜ್ಯದಲ್ಲಿ 2,000ಕ್ಕಿಂತ ಹೆಚ್ಚು ದೇವಸ್ಥಾನಗಳು, ಮಠ ಮಂದಿರಗಳು, ಭೂತಸ್ಥಾನಗಳು, ದೈವಸ್ಥಾನಗಳು ಪುನರ್ ನಿರ್ಮಾಣದ ಕಾರ್ಯವನ್ನ ಪೂಜ್ಯ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಆಯಿತು. ಒಂದು ಸರ್ಕಾರ ಮಾಡಬಹುದಾದ ಕಾರ್ಯವನ್ನ ಏಕೈಕ ಒಂದು ದೇವಸ್ಥಾನ, ಅದು ಧರ್ಮಸ್ಥಳ ಮಾಡಿದೆ. 2,000 ದೇವಸ್ಥಾನಗಳ ಜೀರ್ಣೋದ್ಧಾರ ಧರ್ಮಸ್ಥಳದಿಂದ ಆಗಿದೆ ಅನ್ನತಕ್ಕಂಥ ಒಪ್ಕೋಬೇಕು. ಹಾಗಾಗಿ 4ನೇದು ದೇವಸ್ಥಾನಗಳ ಪರಿವರ್ತನೆಗಳ ಕಾರ್ಯ ಆಯಿತು. ಬಂಧುಗಳೇ, ಆ ನಂತರ ಕೃಷಿಯಲ್ಲಿರ್ತಕ್ಕಂಥ ಬದುಕು ಕಟ್ಟಿರ್ತಕ್ಕಂಥ ಜನರಿಗೆ ಕೃಷಿಯ ಬದುಕುಗಳನ್ನು ಕಟ್ಟಿಕೊಡುವುದಕ್ಕೋಸ್ಕರ, ಅವರ ಸಿರಿಯ ಮುಖಾಂತರ ಸ್ವಾವಲಂಬಿ ಬದುಕುಗಳನ್ನು ಕಟ್ಟುವುದಕ್ಕೋಸ್ಕರ ಸ್ವ ಉದ್ಯಮಗಳ ಸೃಷ್ಟಿಯನ್ನ ಮಾಡತಕ್ಕಂಥ ಕೆಲಸವನ್ನು ಧರ್ಮಸ್ಥಳ ಮಾಡಿತು. ಹಾಗಾಗಿ ಹೇಳಿದೆ, ಒಂದು ದೇವಸ್ಥಾನ ಮಾಡಬಹುದಾದ ಕಾರ್ಯವನ್ನ, ಒಂದು ಸರ್ಕಾರ ಮಾಡಬಹುದಾದ ಕಾರ್ಯವನ್ನ ಒಂದು ಕ್ಷೇತ್ರ ಮಾಡಿದೆ, ಅದು ಧರ್ಮಸ್ಥಳ. ಇಡೀ ರಾಜ್ಯದಲ್ಲಿ ಈ ರೀತಿಯ ಪರಿವರ್ತನೆ ಮಾಡಿದ ಏಕೈಕ ದೇವಸ್ಥಾನ ಅದು ಧರ್ಮಸ್ಥಳ. ಹಾಗಾಗಿ ಸಮಾಜದ ಪರಿವರ್ತನೆಯಿಂದ ಮಾಡಿದೆ, ರಾಜ್ಯದ ಪರಿವರ್ತನೆಯಿಂದ ಮಾಡತಕ್ಕಂಥ ಕಾರ್ಯವನ್ನು ಮಾಡಿ. ಹಾಗಾಗಿ ವೈಚಾರಿಕ ದಾಳಿ ಮಾಡತಕ್ಕಂಥವರಿಗೆ, ನಮ್ಮ ವಿಚಾರಗಳನ್ನು ಒಪ್ಪದೇ ಇರತಕ್ಕಂಥವರಿಗೆ ಇವತ್ತು ಇದು ಅಸ್ತ್ರ ಆಗಿದೆ. ಹಾಗಾಗಿ ಧರ್ಮಸ್ಥಳಕ್ಕೆ ಕಳಂಕ ತರತಕ್ಕಂಥ ಪ್ರಯತ್ನಗಳಾಯ್ತು. ಬಂಧುಗಳೇ, ಯೋಚನೆ ಮಾಡಿ, ಯಾವುದೋ ಒಂದು ಘಟನೆಯಿಂದ ಪ್ರಾರಂಭ ಆಯಿತು. ನಮ್ಮ ನಂಬಿಕೆಗಳಿದ್ದಾವೆ. ನಮ್ಮ ದೇವರು 12 ವರ್ಷ ಸಹಿಸ್ಕೊಳ್ತಾರಂತೆ, 12 ವರ್ಷ. 13ನೇ ವರ್ಷಕ್ಕೆ ಅವರು ಹಗ್ಗ ಕಟ್ತಾರಂತೆ. ಇವತ್ತಿಗೆ ಸೌಜನ್ಯ ಅನ್ನತಕ್ಕಂಥ ಪ್ರಕರಣ ಉಜಿರೆಯಲ್ಲಿ ನಡೆಯಿತು, ಬೆಳ್ತಂಗಡಿ ಧರ್ಮಸ್ಥಳ ನಡೆಯಿತು. ನಾವೆಲ್ಲರ ಇಲ್ಲಿ ಕೂತವರ ಒಕ್ಕರಳ ಮನಸ್ಸು ಏನು ಅಂತ ಹೇಳಿದ್ರೆ, ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳುವುದರಲ್ಲಿ ನಾವೆಲ್ಲರೂ ಮೊದಲಿಗರು. ಅವಳಿಗೆ ನ್ಯಾಯ ಸಿಗಲೇಬೇಕು. ಯಾರೇ ಮಾಡಲಿ ಆ ದುಷ್ಕೃತ್ಯ ಅವರು ಬಂಧನ ಆಗಬೇಕು, ಅವರು ಶಿಕ್ಷೆ ಆಗಬೇಕು, ಅದರಲ್ಲಿ 2 ಪ್ರಶ್ನೆ ಇಲ್ಲ. ಆದ್ರೆ ಅದರ ಹೆಸರಿನಲ್ಲಿ ಧಾರ್ಮಿಕ ಕ್ಷೇತ್ರವಾಗಿರ್ತಕ್ಕಂಥ, ನಾವು ನಂಬಿಕೆ ಆರಾಧನಾ ಕ್ಷೇತ್ರವಾಗಿರ್ತಕ್ಕಂಥ ನಾವು ನಂಬುವಂತಹ ಮಂಜುನಾಥನಿಗೆ, ಅನ್ನಪ್ಪನಿಗೆ ಅನ್ಯಾಯ ಆದ್ರೆ ಸಹಿಸಿಕೊಳ್ಳೋದಿಲ್ಲ ನಾವು. ಹಾಗಾಗಿ 12 ವರ್ಷಗಳಾಯ್ತು ಪ್ರಾರಂಭ ಆಗಿ. ಈಗ ಸುಳ್ಳು ವಿಜೃಂಭಣೆಯ ಮೆರವಣಿಗೆಯನ್ನ ಮಾಡಿ 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 ಹೋಗಿ ಆಯ್ತು. ಈಗ ಸತ್ಯದ ಇದು ಹೊಸ್ತಿಲು ದಾಟುವ ಕಾರ್ಯ ಆಗಿದೆ. ಹಾಗಾಗಿ ಈಗ ಒಬ್ಬೊಬ್ಬರದೇ ಬಂಧನ ಆಗ್ತಾ ಇದೆ. ಬುರುಡೆಯ ಹೆಸರಿನಲ್ಲಿ ಶಿವ ತಾಂಡವ ನೃತ್ಯವನ್ನ ಆಡ್ತಾ ಇದ್ದಾನೆ. ಬುರುಡೆಯ ಸತ್ಯ ಅಸತ್ಯದ ಇವತ್ತು SIT ಮುಖಾಂತರ ಹೊರ ಬರ್ತಾ ಇದೆ. ಹಾಗಾಗಿ ಮಾಲಿಂಗೇಶ್ವರ ಮಂಜುನಾಥ ಪ್ರಾರಂಭ ಮಾಡಿದ್ದಾನೆ. ಹಾಗಾಗಿ ಹೇಳಿದೆ, ಎಲ್ಲಿತ್ತು ಬುರುಡೆಯ ಪ್ರಕರಣಗಳು ಪ್ರಾರಂಭ ಆದವು. ಬುರುಡೆಯ ಹೆಸರಿನಲ್ಲಿ ಸುಳ್ಳುಗಳ ಸೃಷ್ಟಿಗಳು ಪ್ರಾರಂಭ ಆಯಿತು. ಬುರುಡೆಯನ್ನ ಇಟ್ಕೊಂಡು ಅಲ್ಲಾಡಿಸುವುದಕ್ಕೆ ಪ್ರಾರಂಭ ಆಯಿತು. ಇವತ್ತು ಅದೇ ಬುರುಡೆ ಸತ್ಯ ಕಥೆಯನ್ನ ಹೇಳ್ತಾ ಇದೆ. ನನಗೆ ವಿಶ್ವಾಸ ಇದೆ, ಕೆಲವೇ ತಿಂಗಳಲ್ಲಿ ಮಂಜುನಾಥನ ಕ್ಷೇತ್ರ ಪವಿತ್ರವಾಗಿ ಮತ್ತೆ ಎದ್ದು ನಿಲ್ಲುತ್ತೆ, ಮತ್ತೆ ಜಗತ್ತಿನ ಅತಿ ದೊಡ್ಡದಾಗಿರ್ತಕ್ಕಂಥ ಕ್ಷೇತ್ರವಾಗಿ ಬೆಳಗುತ್ತೆ. ಯಾರೋ ಸುಜಾತ ಭಟ್ ಪ್ರಾರಂಭ ಆಯ್ತು. ಸುಜಾತ ಭಟ್ರ ಇಲ್ಲದೆ ಇರತಕ್ಕಂಥ ಮಗಳು, ಮದುವೆ ಆಗದಂತ ಅವಳಿಗೆ ಮಗಳು. ಸುಳ್ಳು ಕಥೆಗಳ ಕೋರಿಕೆ ಇವತ್ತು ಜನರಿಗೆ ಸತ್ಯಾಸತ್ಯತೆ ಮೇಲಾಗ್ತಾ ಇದೆ. ಈ ಸತ್ಯವನ್ನ ಹೇಳಿದ್ದು ಧರ್ಮಸ್ಥಳ ಅಲ್ಲ, ಈ ಸತ್ಯವನ್ನ ಹೇಳಿದ್ದು ಸರ್ಕಾರ ಅಲ್ಲ, ಈ ಸತ್ಯವನ್ನ ಹೇಳಿದ್ದು ಪೊಲೀಸ್ ಇಲಾಖೆ ಅಲ್ಲ. ಯಾರು ಕಳಂಕವನ್ನ ಹಾಕಿದ್ರ ಅವರೇ ಇವತ್ತು ಸತ್ಯವನ್ನ ಬಯಲು ಮಾಡ್ತಾರೆ. ಅವರ ಬಾಯಲ್ಲಿ ಅನ್ನಪ್ಪ ಹೇಳಿಸ್ತಾ ಇದ್ದಾನೆ, ನಾವೆಲ್ಲ ಮಾಡಿದ್ದು ಸುಳ್ಳು, ನಾವೆಲ್ಲ ಕಟ್ಟಿದ್ದು ಕತೆ, ಧರ್ಮಸ್ಥಳಕ್ಕೆ ಅವಹೇಳನ ಮಾಡಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಕತೆ ಕಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಬಂಧುಗಳೇ, ಇವತ್ತು ಧರ್ಮಸ್ಥಳ ಮಾಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯಗಳು, ಧರ್ಮಸ್ಥಳ ಕ್ಷೇತ್ರದ ಮುಖಾಂತರ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು, ಧರ್ಮಸ್ಥಳದ ಮುಖಾಂತರವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ಕೆ ಆ ಧರ್ಮಸ್ಥಳದ ಜೊತೆ ನಾವಿದ್ದೇವೆ. ಧರ್ಮಸ್ಥಳಕ್ಕೆ ಕಳಂಕ ಬರುವುದಕ್ಕೆ ಬಿಡುವುದಿಲ್ಲ. ಇವತ್ತು ಧರ್ಮಸ್ಥಳ, ನಾಳೆ ಕಟೀಲು, ನಾಡ್ದು ಸುಬ್ರಹ್ಮಣ್ಯ, ನಾಡ್ದು ಮಾಲಿಂಗೇಶ್ವರ. ಹಾಗಾಗಿ ಇವತ್ತು ಧರ್ಮಸ್ಥಳದಲ್ಲಿ ಆ ಕಳಂಕವನ್ನ ನಿಲ್ಲಿಸ್ತೇವೆ, ಈ ಹೋರಾಟವನ್ನ ಮಾಡ್ತೇವೆ. ಹಾಗಾಗಿ ಧರ್ಮಸ್ಥಳದ ಜನತೆಯ ಜೊತೆಗೆ ನಾವಿದ್ದೇವೆ ಅನ್ನುವಂಥದ್ದೇ ಇವತ್ತು ಜನಾಗ್ರಹದ ಸಂದೇಶ. ಹಾಗಾಗಿ ನಾವೆಲ್ಲ ಒಟ್ಟಾಗಿ ಒಂದೇ ಒಕ್ಕೂರಿನಿಂದ ಹೇಳ್ತಾ ಇದ್ದೇವೆ, ಧರ್ಮಸ್ಥಳದ ಕಳಂಕವನ್ನು ಒದ್ದೋಡಿಸುವುದಕ್ಕೋಸ್ಕರ, ಸತ್ಯವನ್ನ ಜನರ ಮುಂದಿಡುವುದಕ್ಕೋಸ್ಕರ, ಸತ್ಯದ ಮಾತನ್ನ ಜನರಿಗೆ ತಿಳಿಸುವುದಕ್ಕೋಸ್ಕರ ಈ ಜನಾಗ್ರಹ ಸಭೆಯನ್ನು ಇಟ್ಟಿದ್ದೇವೆ ಅಂತ ಹೇಳ್ತಾ, ಬಂದಿರತಕ್ಕಂಥ ನಿಮಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಆಶ್ಚರ್ಯ ಆಗಿದೆ. ಇವತ್ತು ಬೇರೆಲ್ಲ ಕಡೆ ಹೋಗಿ ಬಂದೆ ನಾನು, ಆದ್ರೆ ಇವತ್ತು ಪುತ್ತೂರಲ್ಲಿ ಮಹಾಲಿಂಗೇಶ್ವರನಿಗೂ ಧರ್ಮಸ್ಥಳಕ್ಕೂ ಬಹಳ ಸಂಬಂಧ ಇದೆ, ಅನ್ಯೋನ್ಯ ಸಂಬಂಧ ಇದೆ. ವೀರೇಂದ್ರ ಹೆಗ್ಗಡೆಯವರಿಗೂ ಪುತ್ತೂರಿಗೂ ಸಂಬಂಧ ಇದೆ. ಪುತ್ತೂರಿನ ಕ್ಷೇತ್ರಕ್ಕೂ ಧರ್ಮಸ್ಥಳದಿಂದ ಆಗ 40 ಲಕ್ಷ ರೂಪಾಯಿಗಳನ್ನ ಕೊಟ್ಟಿದ್ದಾರೆ ಜೀರ್ಣೋದ್ಧಾರಕ್ಕೆ. ಬೇರೆಲ್ಲ ಸಂದರ್ಭದಲ್ಲೂ ಪುತ್ತೂರಲ್ಲಿದೆ. ಇವತ್ತು ಆ ಧರ್ಮಸ್ಥಳದ ಮೇಲಿನ ಪ್ರೀತಿ,
ವೀರೇಂದ್ರ ಹೆಗ್ಗಡೆ ಅವರ ಪ್ರೀತಿ ನಮ್ಮ ಜೊತೆ ಇದೆ ಅಂತ ಸಹಸ್ರ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ನೀವು ತೋರಿಸಿದ್ದೀರಿ ಅಂತ ಹೇಳ್ತಾ ಮತ್ತೊಮ್ಮೆ ಇಡೀ ಪುತ್ತೂರು ಧರ್ಮಸ್ಥಳದ ಜೊತೆ ಇದೆ ಅಂತ ಹೇಳುವಂತ ಕಾರ್ಯಗಳಾಗಿದ್ದಾವೆ. ಅದಕ್ಕೋಸ್ಕರ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಶುಭಾಶಯಗಳನ್ನ ಸಲ್ಲಿಸ್ತಾ ಈ ಮತ್ತೊಮ್ಮೆ ಮಹಾಲಿಂಗೇಶ್ವರ ನಮಗೆಲ್ಲ ಅನುಗ್ರಹ ನೀಡಲಿ. ಯಾರೆಲ್ಲ ಕಳಂಕಿತ ಮನಸ್ಸುಗಳಿದ್ದಾವ ಅವರಿಗೂ ಒಳ್ಳೆಯ ಮನಸ್ಸುಗಳು ಕೊರಲಿ. ಆ ಧರ್ಮಸ್ಥಳ ಮತ್ತೊಮ್ಮೆ ಸತ್ಯಾಸತ್ಯದ ಹೊರಬರಲಿ ಅಂತ ಹೇಳ್ತಾ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇನೆ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಪುತ್ತೂರು ತಾಲೂಕಿನ ಮಾನ್ಯ ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು. ನಂತರ ಮಾತನಾಡ್ತೇನೆ ಅನ್ನುವ ಸೂಚನೆಯನ್ನ ನೀಡಿದ್ದಾರೆ. ಕಾರ್ಯಕ್ರಮವನ್ನ ಮುಂದುವರಿಸ ಬೆಳ್ತಂಗಡಿಯ ಖ್ಯಾತ ವಕೀಲರು, ಧರ್ಮಸ್ಥಳ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಕೇಶವ ಗೌಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಓಂ ಶ್ರೀ ಮಂಜುನಾಥಾಯ ನಮಃ. ಸ್ಥಳೀಯ ಎಲ್ಲ ದೈವ ದೇವರುಗಳನ್ನು ಸ್ಮರಿಸ್ತಾ, ಮಾನ್ಯ ಮಾಜಿ ಸಂಸದರು ಮಾತಾಡಿದ ಮೇಲೆ ಸ್ವಲ್ಪ ವಿಷಯಗಳು ಮಾತ್ರ ಬಾಕಿ ಇದೆ. ಹೆಚ್ಚಿನದನ್ನು ಅವರು ಹೇಳಿ ಆಗಿದೆ. ನಮಗೆಲ್ಲ ಗೊತ್ತಿದೆ, ನಾವೆಲ್ಲ ಸಜ್ಜನರು. ನಾವು ಮೌನವಾಗಿ ಕೂತಿದ್ದೇವೆ. ಸುಮಾರು 13 ವರ್ಷಗಳು ಆಯಿತು. ಬೇಡ ಬೇಡ, ನಮಗೆ ಬೇಡ, ಯಾಕೆ ಇದು ಬೇಕು ಅಂತ ಹೇಳುವಂತ ದೃಷ್ಟಿಯಿಂದ ನಾವು ಸುಮ್ಮನಿದ್ದೇವೆ. ಸಜ್ಜನರ ಮೌನವೇ ಇವತ್ತು ದುರ್ಜನರ ಏಳಿಗೆಗೆ ಕಾರಣವಾಯಿತು. ಆದ್ರೆ ಅವರ ಇವತ್ತು ಅವನತಿಯು ಕೂಡ ಈ ಸಜ್ಜನರ ಮೌನವೇ ಕಾರಣ ಆಗ್ತಿದೆ ಅಂತ ಹೇಳಿ ನಾನು ಗಟ್ಟಿ ಧ್ವನಿಯಲ್ಲಿ ಹೇಳಲಿಕ್ಕೆ ಈ ವೇದಿಕೆಯನ್ನು ಇಷ್ಟಪಡ್ತಿದ್ದೇನೆ. ಸ್ವಾಮೀಜಿಯವರಿಗೆ ನೆನಪಿರ್ಬೋದು, 2013ನೇ ಇಸ್ವಿಯಲ್ಲಿ ನಾವು ಸುಮಾರು 60,000ಕ್ಕಿಂತಲೂ ಮಿಕ್ಕಿ ಜನರನ್ನು ಸೇರಿಸಿ ನವೆಂಬರ್ ತಿಂಗಳಲ್ಲಿ ಗುರುವಾಯಣಿಕೆರೆಯಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡಿದೆವು. ಆಗ ನಮಗೆ ಬಹಳಷ್ಟು ಕೆಟ್ಟ ವಿಚಾರಗಳು ಬರ್ತಾ ಇದ್ವು. ಬಹುಶಃ ಯಾರು ಧರ್ಮಸ್ಥಳದ ಪರವಾಗಿ ಮಾತಾಡ್ತಾರೋ ಅವರಿಗೆಲ್ಲ ಹಣ ಸಂದಾಯವಾಗಿದೆ, ಅವರಿಗೆ ಸೂಟ್ ಕೇಸ್ ಹೋಗಿದೆ, ಅವರಿಗೆ ಬೈಯುವಂಥದ್ದು, ಅವರ ಮನೆಯವರಿಗೆ ಬೈಯುವಂಥದ್ದು, ಅವರ ಹೆಂಡತಿ ಮಕ್ಕಳಿಗೆ ಬೈಯುವಂಥದ್ದು, ಅವರೊಟ್ಟಿಗೆ ಯಾರೆಲ್ಲ ಇದ್ದಾರೆ ಅವರ ಎಲ್ಲರಿಗೂ ಬೈದು ಹೀನಾಯವಾಗಿ ಸುಮಾರು 13 ವರ್ಷಗಳಿಂದ ಹೀಯಾಳಿಸಿಕೊಂಡು ಬಂದರು. ನಾನು ಇವತ್ತು ಧರ್ಮಸ್ಥಳದ ಒಬ್ಬ ನಿವಾಸಿ ಆಗಿದ್ದು, ಅಲ್ಲೇ ಹುಟ್ಟಿ ಬೆಳೆದವನಾಗಿದ್ದು, 2012ನೇ ಇಸವಿಯಲ್ಲಿ ಒಂದು ಅಲ್ಲಿ ನಾವು ಯಾರು ಊಹಿಸಲಾರದ ಒಂದು ಪ್ರಕರಣ ಆಯಿತು. ಒಂದು ಹುಡುಗಿಯ ಅತ್ಯಾಚಾರ ಮತ್ತು ಕೊಲೆ ಆಯಿತು. ಧರ್ಮಸ್ಥಳದ ನಾವೆಲ್ಲರೂ ಸೇರಿಕೊಂಡು ಅದಕ್ಕೆ ನ್ಯಾಯ ಸಿಗ್ಬೇಕು ಅಂತೇಳಿ ನಾವು ಹೋರಾಟ ಮಾಡಿದವರಲ್ಲಿ ಪ್ರಪ್ರಥಮವಾಗಿ ಅಲ್ಲಿ ಸೇರ್ಕೊಂಡವರು ಆ ಹುಡುಗಿಗೆ ನ್ಯಾಯ ಸಿಗ್ಬೇಕು ಅಂತೇಳಿ ಆಗ್ರಹ ಮಾಡಿದವರು ಧರ್ಮಸ್ಥಳ ಗ್ರಾಮಸ್ಥರಾದ ನಾವುಗಳು. ಅದರ ಒಟ್ಟಿಗೆ ಅವತ್ತು ಸರ್ಕಾರಕ್ಕೆ ಆಗ್ರಹ ಮಾಡಿದವರು ಸಿಒಡಿ ತನಿಖೆ ಇರಲಿ, ಸಿಬಿಐ ತನಿಖೆ ಇರಲಿ ಆಗ್ಬೇಕು ಅಂತ ಆಗ್ರಹ ಮಾಡಿದವರು ಧರ್ಮಾಧಿಕಾರಿಗಳಾದಂತಹ ಶ್ರೀ ಡಿ ವೀರೇಂದ್ರ ಹೆಗ್ಡೆ ಅವರು. ಅವರು ಸಿಐಡಿ ರಿಪೋರ್ಟ್ ಬರ್ತದೆ, ಸಿಬಿಐ ರಿಪೋರ್ಟ್ ಬರ್ತದೆ, ಎಲ್ಲದರಲ್ಲೂ ಒಬ್ಬರನ್ನೇ ಆರೋಪಿಯಾಗಿ ಮಾಡ್ತಾರೆ. ಇದನ್ನು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಹಲವಾರು ಮಂದಿಗೆ ಈಗ ಗೊತ್ತಿಲ್ಲ. ಸುಮಾರು 20-25 ವರ್ಷದ ಹುಡುಗರಿಗೆ ಅಂತೂ ಈ ಸತ್ಯ ಗೊತ್ತೇ ಇಲ್ಲ. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇವತ್ತು ಏನು ಧರ್ಮಸ್ಥಳದಲ್ಲಿ ಆಗ್ತಾ ಇದೆಯೋ ಅದೆಲ್ಲ ಸತ್ಯ, ಏನೆಲ್ಲ ಅವ್ರು ಹೇಳ್ತಿದ್ದಾರೆ ಅದೆಲ್ಲ ಸತ್ಯ ಅಂತ ಹೇಳುವಂತ ಒಂದು ಭಾವನೆ ಈ ಸಣ್ಣ ಮಕ್ಕಳಿಗೆ ಬಂದಿದೆ. ಬಹುಶಃ ಅವತ್ತು ನ್ಯಾಯಕ್ಕಾಗಿ ಆಗ್ರಹ ಮಾಡಿದೆವು. ನಾವು ನ್ಯಾಯಕ್ಕಾಗಿ ಆಗ್ರಹ ಮಾಡುವಾಗ ಪೂಜ್ಯ ಕಾವಂದ್ರು ನಮ್ಮೊಟ್ಟಿಗೆ ನಿಂತ್ರು. ಅದಕ್ಕಿಂತಲೂ ಹಿಂದೆ ಆ ಹುಡುಗಿಯ ಯಾವಾಗ ತಪ್ಪಿಸಿಕೊಂಡ ಸುಮಾರು 4 ಗಂಟೆ ಹೊತ್ತಿಗೆ 9/10/2012 ಆ ಹುಡುಗಿ ಮನೆಗೆ ಬರಲಿಲ್ಲ ಅಂತೇಳಿ ಅವರ ಮನೆಯವರು, ತಂದೆ, ಅಜ್ಜ ಎಲ್ಲ ಹೋಗಿ ಕಾವಂದ್ರಲ್ಲಿ ಹೇಳ್ತಾರೆ, ನಮ್ಮ ಹುಡುಗಿ ತಪ್ಪಿಸಿಕೊಂಡಿದ್ದಾಳೆ ಅಂತ. ಹೌದಾ ಅಂತೇಳಿ ಕಾವಂದ್ರು ತಕ್ಷಣವಾಗಿ ಅವತ್ತು ಕರೆ ಮಾಡಿದ್ದು ಮಾನ್ಯ ಆಗಿನ ಗೃಹ ಸಚಿವರಿಗೆ, ಅಶೋಕ್ ರವರಿಗೆ. ಆ ಸಂದರ್ಭದಲ್ಲಿ ನಾನು ಪಂಚಾಯತ್ ಅಧ್ಯಕ್ಷ ಆಗಿದ್ದೆ. ಮಾರನೇ ದಿವಸ ಅವರು ನನ್ನ ಹತ್ರ ಬಂದ್ರು. ನನ್ನ ಹತ್ರ ಬಂದಾಗ ಅವ್ರು ಹೇಳಿದ್ದು ಒಂದೇ ಮಾತು, ಕಾವಂದ್ರು ಅಲ್ಲದಿದ್ರೆ ಮಾರನೇ ದಿವಸ ಹುಡುಗಿಯ ಶವ ಸಿಗ್ತದೆ. ಒಂದು ದಿವಸ ಬಿಟ್ಟು ಅವರು ಬಂದು ಹೇಳಿದ ಮಾತು, ಕಾವಂದ್ರು ಅಲ್ಲದಿದ್ರೆ ನಮಗೆ ಆ ಹುಡುಗಿಯ ಶವ ಕೂಡ ಸಿಗ್ತಿರ್ಲಿಲ್ಲ. ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಕಾವಂದ್ರು, ಅವರನ್ನು ನಾನು ಮರಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಹೇಳಿದ್ರು. ಆ ಸಂದರ್ಭದಲ್ಲಿ ಒಂದು ದುಷ್ಟ ಕೂಟಗಳಲ್ಲಿ ಸೇರ್ಕೊಂಡು ಸುಮಾರು 1 ತಿಂಗಳ ಮೇಲೆ ಆ ಮನೆಗೆ ಹೋಗಿ ಅವರನ್ನೆಲ್ಲ ಮೈಂಡ್ ವಾಶ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರು. ಆದ್ರೂ ಆ ಮನೆಯವರು ಯಾವುದೇ ರೀತಿಯ ಲೋಭಗಳಿಗೆ ಒಳಗಾಗದೆ ಅವರು ಕ್ಷೇತ್ರದ ಪರವಾಗಿ ನಿಂತರು.
ಬೆಳ್ತಂಗಡಿಯಲ್ಲಿ ಬಹಿರಂಗ ಸಭೆಯನ್ನು ನಾವು ಮಾಡಿದೆವು. ಅದರಲ್ಲಿ ಬಂದು ಅಜ್ಜ ಹೇಳ್ತಾರೆ, ಇದೇ ಮಾತನ್ನು ಅವತ್ತು ಹೇಳ್ತಾರೆ. ಸುಮಾರು 20 ನಿಮಿಷಗಳ ಕಾಲ ಭಾಷಣವನ್ನು ಕೂಡ ಮಾಡ್ತಾರೆ ತುಳುವಿನಲ್ಲಿ. ಆ ನಂತರ ಅವರ ತಂದೆ ಕೂಡ ವೇದಿಕೆಯಲ್ಲಿ ಇರ್ತಾರೆ. ಹೀಗೆ ಸುಮಾರು 1 ದಿನಗಳ ನಂತರ ಈ ಕೂಟಗಳೆಲ್ಲ ಅವರೊಟ್ಟಿಗೆ ಸೇರ್ಕೊಂಡ್ರು. ಯಾಕೆ ಹೀಗಾಯ್ತು ಅಂತ ಹೇಳಿ ನಾವು ಆಲೋಚನೆ ಮಾಡಿದೆವು. ಸುಮ್ಮನೆ ಕೂತೇವೆ, ಇದರಲ್ಲಿ ಏನಾಗುದಿಲ್ಲ ಅಂತ ಹೇಳಿ ಸುಮ್ಮನೆ ಇದ್ದೆವು. 2013ರಲ್ಲಿ ಎಲ್ಲಾ ಸ್ವಾಮೀಜಿಗಳ ನೇತೃತ್ವದಲ್ಲಿ ಅಪಪ್ರಚಾರ ಜಾಸ್ತಿ ಆದಾಗ ಗುರುವಾಣಿಕೆರೆಯಲ್ಲಿ ಒಂದು ಪ್ರತಿಭಟನಾ ಸಭೆಯನ್ನು ಮಾಡಿದೆವು. ಬೆಳಿಗ್ಗೆಯಿಂದ ಸಂಜೆವರೆಗೆ ಅಲ್ಲಿ ಪ್ರತಿಭಟನೆ ಸಭೆಯನ್ನು ಮಾಡಿದೆವು. ಆ ನಂತರ ಸುಮ್ಮನೆ ಕೂತೆವು. ಬಹುಶಃ ನಮ್ಮ ಮೌನ 2023ಕ್ಕೆ ಅವರಿಗೆ ಲಾಭ ತಂದು ಕೊಟ್ಟಿತು. 2023ರಲ್ಲಿ ಜೂನ್ರಲ್ಲಿ ಆ ಅತ್ಯಾಚಾರ ಮಾಡಿದ ಆರೋಪಿ ಏನಿದ್ದಾರೆ ಎಲ್ಲವನ್ನು ಸಿಬಿಐ ರಿಪೋರ್ಟ್ ಹೇಳ್ತಾ ಇದನ್ನು ನಾನು ಹೇಳಬೇಕು ಅಂತಿಲ್ಲ. ನನ್ನ ಹಿರಿಯರಾದ ವಕೀಲರು ಇಲ್ಲಿದ್ದಾರೆ, APP ಅವರು, ಅವ್ರಿಗೆ ಗೊತ್ತಿದೆ. ಬೆನಿಫಿಟ್ ಆಫ್ ಡೌಟ್ ಅಲ್ಲಿ 2023 ಇಸ್ವಿಯಲ್ಲಿ ಜೂನ್ ತಿಂಗಳಲ್ಲಿ ಆ ವ್ಯಕ್ತಿ ಹೊರಗಡೆ ಬರ್ತಾನೆ. ಎಲ್ಲ ಆರೋಪಗಳು ಅವರ ಮೇಲೆ ಇದೆ, ಮೆಡಿಕಲ್ ಎವಿಡೆನ್ಸ್ ಎಲ್ಲವೂ ಕೂಡ ಆ ವ್ಯಕ್ತಿಯ ಮೇಲೆ ಇದೆ. ಎಲ್ಲವನ್ನು ಅಲ್ಲಿ CBI ದಾಖಲು ಮಾಡಿದೆ, ಪೊಲೀಸ್ ಇಲಾಖೆ ದಾಖಲು ಮಾಡಿದೆ, COD ದಾಖಲು ಮಾಡಿದೆ. ಆದ್ರೆ ಆ ವ್ಯಕ್ತಿ ಆರೋಪಿ ಅಲ್ಲ, ಅಪರಾಧಿ ಅಲ್ಲ ಅಂತೇಳಿ ಕೋರ್ಟ್ ತೀರ್ಮಾನವನ್ನು ಕೊಡ್ತದೆ. ಒಂದೇ ಒಂದು ಬೆನಿಫಿಟ್ ಆಫ್ ಡೌಟ್. ಅದಕ್ಕಿಂತ ಹೆಚ್ಚು ಏನು ಅಂತ ಹೇಳಿದ್ರೆ ಆ ಹುಡುಗಿಯ ತಂದೆ ಅವರ ಪರವಾಗಿ ನಿಲ್ತಾರೆ. ಇದು ಯಾಕೆ ಆಯ್ತು, ಏನಾಯ್ತು ಅಂತ ಹೇಳಿದನ್ನು ನಮ್ಮ ಊಹನೆಗೆ ನಾವು ಬಿಟ್ಟುಕೊಳ್ಳೋಣ. ಬಹುಶಃ ಇಲ್ಲಿ ಯಾವ ಶಕ್ತಿಗಳು ಅವರ ಹಿಂದೆ ಇದ್ದಾವೆ ಅಂತ ಹೇಳುವುದನ್ನು ನಾವು ನೋಡೋಣ. 2023ರಲ್ಲಿ ಪ್ರಾರಂಭ ಮಾಡಿದ್ರು, ಅಲ್ಲಲ್ಲಿ ಸಭೆಗಳನ್ನು ಮಾಡಿ ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಬೇಡವಾದಂತಹ ಅಪಪ್ರಚಾರಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಧರ್ಮಾಧಿಕಾರಿಗಳ ಪೀಠದ ಬಗ್ಗೆ ಮಾತಾಡಿದ್ರು, ಧರ್ಮಸ್ಥಳ ಕ್ಷೇತ್ರದ ನಿವಾಸಿಗಳ ಬಗ್ಗೆ ಮಾತಾಡಿದ್ರು, ಧರ್ಮಸ್ಥಳ ಕ್ಷೇತ್ರದವರೆಲ್ಲ ಅತ್ಯಾಚಾರಿಗಳು ಅಂತ ಹೇಳುವಂತ ನಿಟ್ಟಿನಲ್ಲಿ ಮಾತಾಡಿದ್ರು. ಬಿಡುವ ಧರ್ಮಸ್ಥಳ ಮಂಜುನಾಥನ ಬಗ್ಗೆ ಮಾತಾಡಿದ್ರು, ಧರ್ಮಸ್ಥಳ ದೇವಸ್ಥಾನವನ್ನು ಒಡಿಬೇಕು ಎಂಬುದರ ಬಗ್ಗೆ ಮಾತಾಡಿದ್ರು. ಯಾರು ಮಾತಾಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಏನೋ ಇದೆ ಅಂತ ಹೇಳಿ. 2024 ಫೆಬ್ರವರಿ 24 ತಾರೀಕಿನಂದು ಒಬ್ಬ ವ್ಯಕ್ತಿ ಏನು ಪೊಲೀಸ್ ಇಲಾಖೆಯಿಂದ ಉಚ್ಚಟಿತನಾಗಿ ಅಥವಾ ಪೊಲೀಸ್ ಇಲಾಖೆಯಿಂದ ಅವರನ್ನು ಹೊರಗೆ ತಳ್ಳಿದಂತ ವ್ಯಕ್ತಿ ಒಂದು ಸಭೆಯಲ್ಲಿ ಹೇಳ್ತಾರೆ, ನಮ್ಮಲ್ಲಿ ಜೀವಂತ ಸಾಕ್ಷಿ ಇದೆ, ಈ ಮೊಬೈಲ್ ನಲ್ಲಿ ಸಾಕ್ಷಿ ಇದೆ ಅಂತ. ಆಗ ನಾವೆಲ್ಲ ಆಲೋಚನೆ ಮಾಡಿದ್ದೆವು, ಏನಪ್ಪಾ ಇದು ಸಾಕ್ಷಿ ಇರಬಹುದು ಅಂತ ಹೇಳಿ. ಅಲ್ಲಿ ಹೂತಂತ ಶವಗಳನ್ನು ಎತ್ತಿ ತೋರಿಸ್ತೇವೆ, ಶವಗಳು ಮಾತಾಡ್ತವೆ ಅಂತ ಹೇಳುವಂತ ವಿಚಾರವನ್ನು ಆ ವ್ಯಕ್ತಿ ಹೇಳ್ತಾರೆ. ಹಾಗೆ ಸುಮಾರು 12-13 ತಿಂಗಳುಗಳ ಬಳಿಕ ಒಂದು ವ್ಯಕ್ತಿಯನ್ನು ಅವರು ತರ್ತಾರೆ. ಇದೇ ಈಗ ನಡೀತಿರುವಂತ ಪ್ರಕರಣ. ಇದರಲ್ಲಿ ಎಲ್ಲರೂ ವಿಚಲಿತರಾದ್ರು. ಒಂದು ಕ್ಷಣ ವಿಚಲಿತರಾಗಿ ಇರ್ಬೋದಾ ಅಂತ ಹೇಳಿ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಧರ್ಮಸ್ಥಳಕ್ಕೆ ಮದುವೆಯಾಗಿ ಬಂದಂತ ಹುಡುಗಿಯರು ಕೂಡ ಧರ್ಮಸ್ಥಳವನ್ನು ಒಂದು ಕೆಟ್ಟ ದೃಷ್ಟಿಯಿಂದ ನೋಡುವಂಥದ್ದು, ಧರ್ಮಸ್ಥಳದ ಬಗ್ಗೆ ಮಾತಾಡುವಂಥದ್ದು, ಅವರ ಮನೆಯವರು ಅವರನ್ನು ಕೇಳುವಂಥದ್ದು, ಧರ್ಮಸ್ಥಳದಲ್ಲಿ ಹೀಗೆ ಆಗಿದೆ ಅಂತ. ಹೌದಾ, ಇರಬಹುದು ಮಾರ್ರೆ ಅಂತ ಹೇಳುವಂತ ಮಟ್ಟಿಗೆ ಈ ಮಹಿಳೆಯರು ಬರ್ತಾರೆ, ಮದುವೆಯಾಗಿ ಬಂದಂತ ಹುಡುಗಿಯರು ಬರ್ತಾರೆ. ಮಕ್ಕಳು ಕೂಡ ಶಾಲೆಗಳಲ್ಲಿ ಮಕ್ಕಳು ಕೂಡ ಈ ವಿಚಾರವನ್ನು ಮಾತಾಡ್ತಾರೆ. 13 ಗುಂಡಿಗಳನ್ನು ಆತ ತೋರಿಸಿದ. ನನಗೆ ಪಂಚಾಯತ್ ಅಧ್ಯಕ್ಷ ಆಗಿದ್ದ ಕಾರಣ ಆ ವ್ಯಕ್ತಿಯ ಚಹರೆಯನ್ನು ನೋಡುವಾಗ ನನಗೆ ಬಹಳ ಡೌಟ್ ಆಗಿತ್ತು. ನಾನು ಆ ವ್ಯಕ್ತಿ ಬಂದ ಕೂಡಲೇ ನಾನು ಒಂದು ಮಾತನ್ನು ಹೇಳಿದೆ, ಟಿವಿಗಳ ಮುಂದೆ ಲೈವ್ ಆಗಿ ಹೋಯ್ತಿದ್ದು. ಆ ವ್ಯಕ್ತಿಯ ಬಗ್ಗೆ ನಮಗೆ ಅನುಮಾನ ಇದೆ. ಒಂದು ವೇಳೆ 2014ರಲ್ಲಿ ಹೋದಂತ ವ್ಯಕ್ತಿ ಈತನೇ ಆಗಿದ್ರೆ ಆತ ಒಬ್ಬ ನೊಟೋರಿಯಸ್, ಆತ ಒಬ್ಬ ಬಹಳ ಕ್ರಿಮಿನಲ್ ಹಿನ್ನೆಲೆ ಉಳ್ಳವನು. ಯಾಕೆ ಅಂತ ಹೇಳಿದ್ರೆ ಧರ್ಮಸ್ಥಳ ಕ್ಷೇತ್ರದ ನೇತ್ರಾವತಿ ಪರಿಸರದಲ್ಲಿ ಆತ ಕೆಲಸದಲ್ಲಿದ್ದ. ಆ ಸಂದರ್ಭದಲ್ಲಿ ಪಂಚಾಯತ್ನಲ್ಲಿ ಏನು ಪಂಚಾಯತ್ ನೌಕರರಿದ್ದರು ಕಮ್ಮಿ ಇರುವಾಗ ಅವನು ಹೆಣಗಳನ್ನು ಹೂಳ್ಲಿಕ್ಕೆ ಸಹಕಾರವನ್ನು ಕೊಡ್ತಿದ್ದ. ಅದರ ಒಟ್ಟಿಗೆ ಆ ಕೆಳಗೆ ನದಿಯಲ್ಲಿ ಬಿದ್ದಂತ ಆ ಶವದಿಂದ ಚಿನ್ನ ಬಂಗಾರವನ್ನು ಕದಿಯುವಂತ ಕೆಲಸವನ್ನು ಮಾಡ್ತಿದ್ದ ಅಂತ ಹೇಳೋದು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟೆ. ಇದು ಬಹಳ ಬ್ರೇಕಿಂಗ್ ನ್ಯೂಸ್ ಆಯಿತು. ಈ ಮಾತು ನನಗೆ ಆ ಮಾಸ್ಕ್ ಇದ್ದ ಕಾರಣ ಅವರ ಪೂರ್ಣ ಚೈರ್ಯ ನನಗೆ ಇಲ್ಲಿ ಎಲ್ಲೂ ಕೂಡ ಹೆಸರನ್ನು ಹೇಳಲಿಲ್ಲ. ನಮ್ಮ ಗ್ರಾಮಸ್ಥರೆಲ್ಲ ಈ ಡೌಟ್ ಅನ್ನು ವ್ಯಕ್ತಪಡಿಸಿದ್ರು. ಬಹುಶಃ ಅದೇ ವ್ಯಕ್ತಿ ಇವತ್ತು ಈಗ ಮಾಸ್ಕ್ ಅನ್ನು ತೆಗೆದು ಹೊರಗೆ ಬಂದಾಗ ಯಾರು ವ್ಯಕ್ತಿ, ಅದೇ ವ್ಯಕ್ತಿ ಅಂತ ಹೇಳುವುದು ಎಲ್ರಿಗೂ ಸಾರ್ವಜನಿಕವಾಗಿ ಗೊತ್ತಾಗಿದೆ. ಈ ಮಾತನ್ನು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಆ ವ್ಯಕ್ತಿಯನ್ನು ಬಹಳ ಚೆನ್ನಾಗಿ ಸ್ಕ್ರಿಪ್ಟ್ ತಯಾರು ಮಾಡಿ ಡೈರೆಕ್ಷನ್ ಕೊಟ್ಟು ಪ್ರೊಡ್ಯೂಸರ್ ಅವರ ಮುಂದೆ ತಂದಿಟ್ರು. 13 ಗುಂಡಿಗಳನ್ನು ತೋರಿಸಿದ್ರು. ನಮಗೂ ಡೌಟ್ ಆಯ್ತು. ನಾನು ಹೇಳ್ತಾ ಬಂದೆವು, ನಾನೊಬ್ಬ ಅಧ್ಯಕ್ಷನಾಗಿ ಏನಾಗಿತ್ತು ಪ್ರೊಸೀಜರ್ ಸರ್, ನಾನು ಇದನ್ನು ಹೇಳಲೇಬೇಕು 2 ನಿಮಿಷ. ಯಾಕೆಂತ ಹೇಳಿದ್ರೆ ಧರ್ಮಸ್ಥಳ ಪುಣ್ಯಕ್ಷೇತ್ರ ಈಗ ನಮ್ಮ ಸಂಸದರು ಹೇಳಿದಾಗೆ ಅಲ್ಲಿ ಕೆಲವು ರೀತಿಯಲ್ಲಿ ಬರ್ತಾರೆ, ಭಿಕ್ಷುಕರು ಬರ್ತಾರೆ. ಎಲ್ಲಾ ಕಡೆಯಿಂದ, ರಾಜ್ಯದ ಎಲ್ಲ ಕಡೆಯಿಂದ ಬಸ್ಸುಗಳಿದ್ದಾವೆ. ಕೆಲವರು ಪವಿತ್ರ ಕ್ಷೇತ್ರ, ಇಲ್ಲಿ ಸತ್ರೆ ನಾವು ಮೋಕ್ಷಕ್ಕೆ ಹೋಗ್ತೇವೆ ಅಂತ ಹೇಳುವಂತ ಭಾವನೆಯಿಂದ ಬರ್ತಾರೆ. ಆತ್ಮಹತ್ಯೆ ಮಾಡಿಕೊಂಡು ಆರ್ಥಿಕ ಸಂಕಷ್ಟದಿಂದ ಬರ್ತಾರೆ. ಎಷ್ಟೋ ಜನ ನದಿಗೆ ಜಾರಿ ಬಿದ್ದು ಸಾಯ್ತಾರೆ. ಆ ಹೆಣಗಳು ಮೇಲ್ಗಡೆ ನದಿ, ಬಹಳ ನೇತ್ರಾವತಿ ನದಿ ದೊಡ್ಡದು, ಅಲ್ಲಿ ಮೇಲ್ಗಡೆ ಸತ್ತವರು ಕೂಡ ನೇತ್ರಾವತಿ ದಡದಲ್ಲಿ ಬಂದು ಸೇರುವಂತ ಪರಿಸ್ಥಿತಿ ಇದೆ. ಅದರ ಒಟ್ಟಿಗೆ ಎಷ್ಟೋ ಜನರನ್ನು ಧರ್ಮಸ್ಥಳ ಗ್ರಾಮಸ್ಥರು ಬದುಕಿಸಿದ್ದು ಇದೆ. ಆ ಹೆಣಗಳು ಅಲ್ಲೇ ಒಂದು ಬಂಗ್ಲಗುಡ್ಡೆ ಅಂತ ಇದೆ, ಅಲ್ಲಿ ಹೋಗಿ
ನೇಣು ಹಾಕಿಕೊಂಡು ಲವ್ ಫೇಲ್ಯೂರ್ ಇಂಥದ್ದೆಲ್ಲ ಆದಾಗ ಎರಡು ಜನ ಸಾಯುವಂತ ಪರಿಸ್ಥಿತಿಗಳು ಇದ್ದಾವೆ. ಆಗ ಏನಾಗ್ತದೆ, ಅಲ್ಲಿ ಯಾರು ಹೋಗುದಿಲ್ಲ ಗುಡ್ಡೆಗೆ, ಅಲ್ಲಿ ಕೊಳೆತು ಹೋಗುವಂಥದ್ದು, ನದಿಯಲ್ಲಿ ಬಿದ್ದಂತ ಹೆಣಗಳು ದಂಡೆಗೆ ಬಂದಾಗ ಈಗಿನ ಪರಿಸ್ಥಿತಿಯಲ್ಲಿ ಅಥವಾ ಮೊದಲಿನ ಪರಿಸ್ಥಿತಿಯಲ್ಲಿ ಕೂಡ ಯಾರು ನಾನು ನೋಡಿದ್ದೇನೆ ಅಂತ ಹೇಳಲಿಕ್ಕೆ ಹೋಗುದಿಲ್ಲ. ಯಾಕಂತ ಹೇಳಿದ್ರೆ ಸಾಕ್ಷಿ ಹೇಳಲಿಕ್ಕೆ ಕೋರ್ಟಿಗೆ ಹೋಗ್ಬೇಕು ಅಂತ ದೃಷ್ಟಿಯಿಂದ. ಆಗ ಏನಿತ್ತು ಅಂತ ಹೇಳಿದ್ರೆ ಆ ಹೆಣಗಳನ್ನು 10-15 ದಿವಸ ಆದಾಗ ವಾಸನೆ ಬಂದಾಗ ಯಾರು ಎತ್ತಿಕೊಂಡು ಹೋಗದಂತ ಪರಿಸ್ಥಿತಿಯಲ್ಲಿ ಇಲ್ಲದಾಗ ಅಲ್ಲಿ UDR ಮಾಡಿ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಹೂಳುವಂತ ಪರಿಸ್ಥಿತಿ ಇತ್ತು. ಆ ಪ್ರದೇಶದಲ್ಲಿ ಇದೆಲ್ಲ ಇದ್ದ ಕಾರಣ ನಾವು ಗಮನಿಸಿದ ಕಾರಣ ಹೇಳ್ತಿದ್ದೆವು 1-2 ಹೆಣಗಳು ಸಿಗಬಹುದು ಅಂತ. ಆ ವ್ಯಕ್ತಿ ಅದರಲ್ಲಿ ಭಾಗಿ ಕೂಡ ಆಗಿದ್ದ, ಅವನು ಸ್ವಚ್ಛತಾ ಕಾರ್ಯಕ್ರಮ ಆಗ್ತಿದ್ದ, ಹೂಳ್ಲಿಕ್ಕೂ ಬರ್ತಿದ್ದ ಅಂತ ಹೇಳುವಂತ ಭಾವನೆಯನ್ನು ನಾವು ವ್ಯಕ್ತಪಡಿಸಿದೆವು. ಆದ್ರೆ ದೇವರು ಏನು ಮಾಡಿದ್ರೋ ಗೊತ್ತಿಲ್ಲ, ಆ ವ್ಯಕ್ತಿಗೆ ಮಾಸ್ಕ್ ಅನ್ನು ತೆಗೆದು ಬಂದಾಗ ಅವನು ಸತ್ಯವನ್ನು ಹೊರಹಾಕಿದ. ನನ್ನನ್ನು ತಯಾರು ಮಾಡಿ ಕಳಿಸಿದ್ದು ನಾನು ಯಾವತ್ತು ಒಂದು ಷಡ್ಯಂತ್ರಕ್ಕೆ ಒಳಗಾಗಿದ್ದೇನೆ ಅಂತೇಳಿ ಆ ವ್ಯಕ್ತಿಯ ಬಾಯಿಂದಲೇ ಬಂತು. ಯಾವತ್ತು ಇದು ಬಹಳ ಸುದ್ದಿ ಆಗ್ತಾ ಇದೆ. ಆ ವ್ಯಕ್ತಿ ಯಾವತ್ತು ಏನು ದೂರುದಾರನಾಗಿ ಬಂದು ಅವನು ಆರೋಪಿಯಾಗಿ ಮುಂದೆ ಬರ್ತಾ ಇದ್ದಾನೆ. ಬಹುಶಃ ಬುರುಡೆಯ ಕತೆ ನಾವು ಹೆಚ್ಚು ಹೇಳಬೇಕು ಅಂತಿಲ್ಲ. ಶಿವ ತಾಂಡವ ಅಲ್ಲ, ರುದ್ರ ತಾಂಡವ ಪ್ರಾರಂಭವಾಗಿದೆ ಧರ್ಮಸ್ಥಳದಲ್ಲಿ. ಮೊನ್ನೆವರೆಗೆ ಧರ್ಮಸ್ಥಳದ ಬಗ್ಗೆ ಮಾತಾಡ್ಲಿಕ್ಕೆ ಹೆದರ್ತಿದ್ದವರು, ಧರ್ಮಸ್ಥಳವನ್ನು ಹೌದು ಹೌದು ಅಂತೇಳಿ ನಂಬ್ತಿದ್ದವರು ಈಗ ಮಾತನಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಎಲ್ಲರೂ ಧರ್ಮಸ್ಥಳದ ಕಡೆ ಬರ್ತಾ ಇದ್ದಾರೆ, ಧರ್ಮಸ್ಥಳಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳುವಂತ ನಿಟ್ಟಿನಲ್ಲಿ ಬರ್ತಿದ್ದಾರೆ. ಇದು ಆ ಮಂಜುನಾಥ ಸ್ವಾಮಿ ತೋರಿಸಿದಂತ ಸತ್ಯ ಅಂತ ಹೇಳುವುದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಸಂವಿಧಾನ ನಮ್ಮೆಲ್ಲರಿಗೂ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದೆ, ಎಲ್ರಿಗೂ ಹಕ್ಕು ಕೂಡ ಇದೆ. ಆದ್ರೆ ಆ ವ್ಯಕ್ತಿಗಳು ಏನು ಹೇಳಿದ್ರು ಅಂತ ಹೇಳಿದ್ರೆ, ನಾವು ಹೇಳಿದ್ದೆ ಸತ್ಯ, ನನ್ನ ಮೊಬೈಲ್ ನಲ್ಲಿ ಸಾಕ್ಷಿ ಇದೆ, ನಮ್ಮಲ್ಲಿ ಸಾಕ್ಷಿಗಳಿದ್ದಾವೆ, ನಾವು ಹೇಳಿದ್ದೆ ಸತ್ಯ, SIT ಆಗ್ಬೇಕು ಅಂತ ಹೇಳಿದ್ರು. SIT ನೇಮಕ ಆಯ್ತು. ಆಮೇಲೆ ಇಂಥವರೇ ಅಧಿಕಾರಿ ಆಗ್ಬೇಕು ಅಂತ ಹೇಳಿದ್ರು, ಅವರನ್ನೇ ನೇಮಕ ಮಾಡಿತು. ಆ ನಂತರ ಆ ವ್ಯಕ್ತಿ ಹೇಳ್ತಾರೆ, ಒಬ್ಬ ರಿಟೈರ್ಡ್ ಜಡ್ಜ್ ಅನ್ನು ನೇಮಕ ಮಾಡಬೇಕಿತ್ತು, ಮಾಡಲಿಲ್ಲ. ಅಂದ್ರೆ ಎಲ್ಲವೂ ಇವರೇ, ತನಿಖಾ ಸಂಸ್ಥೆ ತೀರ್ಪು ಕೊಡುದು, ಹೇಳುದು ಎಲ್ಲವನ್ನು ಹೇಳಿದ್ರು. ನನ್ನನ್ನು ಬಂಧಿಸುವಂತ ಜೈಲು ಈ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ ಅಂತ ಹೇಳಿದ್ರು. ದೇವರು 2 ದಿವಸ ಆದ್ರೂ ಅವರನ್ನು ಜೈಲಲ್ಲಿ ಕೂತ್ಕೊಳ್ಸಿದ್ರು ಮೊನ್ನೆ. ಯಾಕಂತ ಹೇಳಿದ್ರೆ ಯಾರಿಗೂ ಕೂಡ ಅಹಂಕಾರ ಜಾಸ್ತಿ ಆದಾಗ ದೇವರಿಗೆ ಬೈದಾಗ ಏನಾಗ್ತದೆ ಅಂತ ಹೇಳುವುದಕ್ಕೆ ಇದು ಒಂದು ಸಣ್ಣ ಉದಾಹರಣೆ ಆಗ್ತದೆ. ಆಮೇಲೆ ನಾವು ಮಂಜುನಾಥ ಸ್ವಾಮಿ ಧರ್ಮಸ್ಥಳದಲ್ಲಿ ಇಲ್ಲ, ಕದ್ರಿಗೆ ಹೋಗಿ ಅಂತ ಹೇಳುವಂತ ಹೇಳಿಕೆಯನ್ನು ಕೊಟ್ಟರು. ನಾವು ಏನು ಹೇಳಲಿಕ್ಕೆ ಬಯಸ್ತೇವೆ ಅಂತ ಹೇಳಿದ್ರೆ, ಧರ್ಮಸ್ಥಳ ಟಿವಿ ಅವರು ಯಾವತ್ತು ಕೇಳ್ತಾರೆ ಧರ್ಮಸ್ಥಳ ಹೇಗಿದೆ ಅಂತೇಳಿ. ಧರ್ಮಸ್ಥಳ ಮೊದಲು ಹೇಗಿತ್ತು, ಈಗಲೂ ಹಾಗಿದೆ, ಸ್ವಚ್ಛವಾಗಿದೆ. ಧರ್ಮಸ್ಥಳದಲ್ಲಿ ಇನ್ನೂ ಕೂಡ ಭಕ್ತರು ಜಾಸ್ತಿ ಆಗ್ತಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಜನರಿಗೆ ಅಭಿಮಾನ ಜಾಸ್ತಿ ಆಗ್ತಿದೆ. ಕಾವಂದ್ರು ಬಹಳ ನಿರ್ಮಲ ಮನಸ್ಸಿನಲ್ಲಿದ್ದಾರೆ, ಯಾವುದೇ ರೀತಿಯ ತೊಂದರೆ ಇಲ್ಲದೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರ ದಾನ ಧರ್ಮ ಏನು ಕೆಲಸಗಳಿದ್ದವೋ ಅದೆಲ್ಲ ನಡೀತಾ ಇದೆ. ಅಲ್ಲಿ ನಡೆಯುವಂತ ಧಾರ್ಮಿಕ ವಿಚಾರಗಳಲ್ಲಿ ಒಂದಿಷ್ಟು ಕೊರತೆ ಬರದಾಗೆ ಯಾವಾಗ ಕಾವಂದ್ರು ಅಲ್ಲಿ ಪಟ್ಟಕ್ಕೆ ಏರಿದ್ರು, ಯಾವತ್ತು ಕೂಡ ಅದೇ ಸ್ಥಿತಿಯಲ್ಲಿ ಇದೆ. ಹಾಗಾಗಿ ಧರ್ಮಸ್ಥಳ ನಿರ್ಮಲವಾಗಿದೆ, ಭಕ್ತರ ಒಂದು ಒಳ್ಳೆಯ ಸನ್ನಿಧಾನ ಆಗಿದೆ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇನೆ. ಬಹುಶಃ ನಾನು ಧರ್ಮಸ್ಥಳದವನ್ನು ಆಗಿದ್ದುಕೊಂಡು ಇದಕ್ಕಿಂತ ಹೆಚ್ಚಿನದನ್ನು ತಮ್ಮ ಮಾಹಿತಿಗೆ ತರಲಿಕ್ಕೆ ನನಗೆ ಏನು ಅನಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಬಹಳಷ್ಟು ಭಾಷಣ ಮಾಡುವವರಿದ್ದಾರೆ, ಸ್ವಾಮೀಜಿ ಅವರಿದ್ದಾರೆ, ಮೋಹನ್ ಅವರು ಸ್ವಲ್ಪ ಹೊತ್ತಿನಲ್ಲಿ ಬರ್ತೇನೆ ಅಂತ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಬಹುಶಃ ಹಾಗಾಗಿ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಎಲ್ಲರೂ ತಿಳ್ಕೊಂಡವರೇ ಇದ್ದೀರಿ. ಆದ್ರೆ ಸುಳ್ಳುಗಳ ವಿರುದ್ಧ ಸತ್ಯ ಇವತ್ತು ನಡೆದಾಡಲಿಕ್ಕೆ ಪ್ರಾರಂಭ ಆಗಿದೆ. ಸತ್ಯ ಸುಳ್ಳು ಇಡೀ ಜಗತ್ತನ್ನು ಸುತ್ತಿ ಬಂದಾಗಿದೆ. ಈಗ ಸುಳ್ಳು ಜಗತ್ತನ್ನು ಸುತ್ತಿ ಬಂದಾಗಿದೆ. ಸತ್ಯ ಮನೆಯ ಬಾಗಿಲಿಂದ ಹೊರಗಡೆ ಬಂದು ಚಪ್ಪಲಿ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದೆ. ಇನ್ನೂ ಪ್ರಾರಂಭ ಆಗ್ತಿದೆ. ಇನ್ನು ಯಾರೆಲ್ಲ ಇದ್ದಾರ ಅವ್ರಿಗೆಲ್ಲ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ತಕ್ಕ ಶಿಕ್ಷೆಯನ್ನು ಕೊಡ್ತಾರೆ, ತಕ್ಕ ಶಾಸ್ತಿಯನ್ನು ಮಾಡ್ತಾರೆ. ಆ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಸತ್ಯ ಮತ್ತು ಅವರ ಶಕ್ತಿ ಈಗ ಹೊರಗಡೆ ಬರ್ತಿದೆ ಅಂತ ಹೇಳ್ತಾ, ನನಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಂತಹ ಸಂಬಂಧಪಟ್ಟವರಿಗೆ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಹಾಕ್ತೇನೆ. ನಮಸ್ಕಾರ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಕಾರ್ಯಕ್ರಮದ ಮುಖ್ಯ ಅತಿಥಿ ಸಿದ್ದರಾಮರೇ ಕೆದಂಬಾಡಿ ಗೊತ್ತು ಆಗಮಿಸಿದ್ದಾರೆ. ಮೇಲ್ಭಾಗಕ್ಕೆ ಸ್ವಾಗತಿಸಿದ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸಿದ ಪುತ್ತೂರು ತಾಲೂಕಿನ ಮಾನ್ಯ ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತುಗಳನ್ನಾಡಬೇಕು ಅನ್ನುವ ವಿನಂತಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ. ಎಷ್ಟು ಬರಲಿ ಮಹಾಲಿಂಗೇಶ್ವರ ದೇವರ ಅನುಗ್ರಹವನ್ನು ಬೇಡುತ್ತಾ, ಅದೇ ರೀತಿ ಮಹಿಷಮರ್ದಿನಿ ದೇವರ ಅನುಗ್ರಹವನ್ನು ಬೇಡುತ್ತಾ,
ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮರಕ್ಷಣಾ ವೇದಿಕೆ ಮತ್ತು ಪುತ್ತೂರು ಧರ್ಮರಕ್ಷಣಾ ವೇದಿಕೆ ಪುತ್ತೂರು ತಾಲೂಕು ಆಯೋಜನೆ ಮಾಡಿದಂತ ಜನಾಗ್ರಹ ಸಭೆಯ ವೇದಿಕೆಯಲ್ಲಿರುವಂತ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡುತ್ತಾ ಈ ಸಭೆಯಲ್ಲಿ ಉಪಸ್ಥಿತರಿರುವಂತ ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಸಂಸದರಾಗಿರುವಂತ ನಳಿನ್ ಕುಮಾರ್ ಕಟೀಲ್ ಅವರೇ, ಈ ಭಾಗದ ಮಾಜಿ ಶಾಸಕರಾಗಿದ್ದಂಥ ಸಂಜೀವ ಮಠಂದೂರ್ ಅವರೇ, ಖ್ಯಾತ ವಕೀಲರಾಗಿರುವಂತಹ ಕೇಶವಗೌಡ ಅವರೇ, ಮಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾಗಿರುವಂತಹ ಪಂಜಗುಡ್ಡ ಈಶ್ವರ ಭಟ್ ಅವರೇ, ಧಾರ್ಮಿಕ ಪರಿಷತ್ತಿನ ಸದಸ್ಯ ಆಗಿರುವಂತಹ ಮಲ್ಲಿಕಾ ಪಕ್ಕಳ ಅವರೇ, ನಗರಸಭೆಯ ಅಧ್ಯಕ್ಷ ಆಗಿರುವಂತಹ ಲೀಲಾವಳತಿ ಅನ್ನುನಾಯಕ ಅವರೇ, ನನ್ನ ಆತ್ಮೀಯರು ಆಗಿರುವಂತಹ ಶಶಿಕುಮಾರ್ ರೈ ಬಾಲ್ಯೋಟ್ ಅವರೇ, ಚಂದ್ರ ಶೆಟ್ಟೆ, ಕೃಷ್ಣ ಪ್ರಸಾದ್ ಆಳು ಅವರೇ, ಪದ್ಮನಾಭ ಶೆಟ್ಟಿ ಅವರೇ, ಶ್ರೀಕೃಷ್ಣ ಬೋಳಿಲಾಯ್ ಅವರೇ, ಮುರಳಿ ಕೃಷ್ಣ ಅಸತ್ತಡ್ಕ ಅವರೇ, ಚನಿಲ ತಿಮ್ಮಪ್ಪ ಶೆಟ್ರೆ, ಬುಡಿಯ ರಾಧಾಕೃಷ್ಣ ರೈಗಳೇ, ಜಗದೀಶ್ ಶೆಟ್ರೆ, ಮಾಬಲ್ ರೈಗಳೇ, ವೇದಿಕೆಯ ಮೇಲಿರುವಂತ ಎಲ್ಲ ಗಣ್ಯರೇ, ಕೆಲವರ ಹೆಸರು ಹೇಳಲಿಕ್ಕೆ ಬಿಟ್ಟಿರ್ಬೋದು, ಕ್ಷಮಿಸಿ. ವೇದಿಕೆಯ ಮೇಲಿರುವಂತ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಕೂತಿರುವಂತ ನನ್ನ ಮಾರ್ಗದರ್ಶಕರಂತ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರೇ, ಇಲ್ಲಿ ಸೇರಿರುವಂತ ಎಲ್ಲ ಅಕ್ಕ ತಂಗಿಯಂದಿರೇ, ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಧರ್ಮಸ್ಥಳದ ಬಗ್ಗೆನ ವಿಚಾರವನ್ನು ನಮ್ಮ ನಳಿನ್ ಕುಮಾರ್ ಕಟೀಲು ಅವರು ಮತ್ತೆ ಕೇಶವ ಗೌಡ ಅವರು ವಿವರವಾಗಿ ಹೇಳಿದ್ದಾರೆ. ನನ್ನ ಹತ್ರ ಹೆಚ್ಚಿಗೆ ಹೇಳಲಿಕ್ಕೆ ಏನಿಲ್ಲ. ಆದರೆ ಈ ಭಾಗದ ಜನಪ್ರತಿನಿಧಿಯಾಗಿ ಒಂದೆರಡು ಸರ್ಕಾರ ತೆಗೆದುಕೊಂಡಂತ ನಿರ್ಧಾರಗಳನ್ನು ಇದು ರಾಜಕೀಯ ಏನು ಮಾತಾಡಲಿಕ್ಕೆ ನಾನು ಹೋಗುವುದಿಲ್ಲ. ಇಲ್ಲಿ ಬರುವಾಗಲೇ ನಮಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಇದು ರಾಜಕೀಯ ವೇದಿಕೆ ಅಲ್ಲ, ಇದು ಹಿಂದೂ ಸಮಾಜದ ಹಿಂದೂ ಧರ್ಮದ ಒಂದು ವೇದಿಕೆ. ಇದರಲ್ಲಿ ನಿಮ್ಮ ವಿಚಾರಗಳನ್ನು ತಿಳಿಸಬೇಕೇ ಹೊರತು ಯಾವುದೇ ವಿಚಾರಗಳನ್ನು ಮಾತಾಡಬಾರದು ಅನ್ನುವ ನಿರ್ದೇಶನ ಕೂಡ ನಮಗೆ ಇದೆ. ಆ ಪ್ರಕಾರ ನಾನೊಂದು ಸರ್ಕಾರದ ಪ್ರತಿನಿಧಿಯಾಗಿ, ಈ ಭಾಗದ ಶಾಸಕನಾಗಿ ಸರ್ಕಾರ ಏನೇನು ಕ್ರಮಗಳನ್ನು ಕೈಗೊಂಡಿದೆ ಅದು ನನ್ನ ವಿಚಾರಗಳನ್ನು ನಾನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಧರ್ಮಸ್ಥಳ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿದೆ. ನಮ್ಮಲ್ಲಿ ಒಂದು ಕುಟುಂಬದ ಪ್ರಶ್ನೆ ಇಟ್ರು, ಯಾವುದಾದರೂ ಕುಟುಂಬಗಳು ಒಂದಾಗುವ ಸಮಯದಲ್ಲಿ ಒಂದು ಕುಟುಂಬದ ಪ್ರಶ್ನೆಯನ್ನು ಇಟ್ಟರು, ಆ ಪ್ರಶ್ನೆ ಇಡುವವರು ಮೊದಲಿಗೆ ಹೇಳುವುದು, ನಿಮ್ಮ ವಾಗ್ದೋಷ ಇದ್ರೆ ನೀವೆಲ್ಲ ಕುಟುಂಬದವರು ಹೋಗಿ ಧರ್ಮಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಿ ಕಾಣಿಕೆ ಹಾಕಿ ಬರಬೇಕು. ಇದು ಯಾವುದಿದ್ರು ಪರಿಹಾರ ಕೊಡುವಂತ ಮೊದಲನೇ ಹಂತ ಅದು. ನಾನು ತುಂಬಾ ಸಲ ಹೋಗಿದ್ದೇನೆ. ನಮ್ಮ ಕುಟುಂಬದ ವಿಚಾರ ಬಂದಾಗ್ಲೂ ನಾವು ಬೇಕಾದಷ್ಟು ಸಲ, ಎಲ್ಲರೂ ಇಲ್ಲಿಗೆ ಹೋಗ್ತವ್ರು, ಧರ್ಮಸ್ಥಳಕ್ಕೆ ಹೋಗದವರು ಯಾರೂ ಇಲ್ಲ. ಇದೊಂದು ಪುಣ್ಯ ಕ್ಷೇತ್ರ, ಮತ್ತೆ ನಮ್ಮ ಭಾಗ್ಯ ಈ ಧರ್ಮಸ್ಥಳ ಅಂತ ಇರುವಂತದ್ದು. ನೀವು ಎಲ್ಲಿ, ನಾವು ಈಗ ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ವಿಶ್ವದಲ್ಲಿ, ಇಡೀ ದೇಶದಲ್ಲಿ ಪ್ರಸಿದ್ಧಿ ಆಗಿದೆ ಅಂತ ಹೇಳಿದ್ರೆ ಅದಕ್ಕೂ ಧರ್ಮಸ್ಥಳ ಕೂಡ ಒಂದು. ಆ ಧರ್ಮಸ್ಥಳಕ್ಕೆ ಬರುವಂತ ಯಾತ್ರಾದಿಗಳು, ಭಕ್ತಾದಿಗಳು ಕೂಡ ಅದಕ್ಕೆ ಕಾರಣ. ಹಣದ ಧರ್ಮಸ್ಥಳದವರು ಮಾಡಿರುವಂತಹ ಕೆಲಸಗಳು ಅದನ್ನು ವಿವರವಾಗಿ ಎಲ್ಲ ಹೇಳಿದ್ರು. ಬೇರೆ ಬೇರೆ ಅವರು ಮಾಡಿರುವಂತಹ ಕೆಲಸಗಳ ಬಗ್ಗೆ ನಿಮಗೆಲ್ಲ ನಾನು ಹೇಳಬೇಕಂತ ಇಲ್ಲ. ಈಗ ಗ್ರಾಮೀಣಾಭಿವೃದ್ಧಿ ಇರಬಹುದು, ಮಹಿಳೆಯರು ಯಾರು ಮೈಕ್ ಹಿಡಿದು ಮಾತಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಮಹಿಳೆ ಈಗ ವೇದಿಕೆ ಎದುರುಗಡೆ ಬಂದು ನಿಂತು ಮೈಕ್ ಇಟ್ಕೊಂಡು ಅವರ ಸ್ವಾತಂತ್ರ್ಯದ ಬಗ್ಗೆ, ಅವರ ಹಕ್ಕಿನ ಬಗ್ಗೆ ಮಾತಾಡುವುದನ್ನು ಕಳಿಸಿ ಕೊಟ್ಟಿದ್ರೆ ಈ ಗ್ರಾಮೀಣ ಪ್ರದೇಶದ ಜನರಿಗೆ ಬಹುಶಃ ಅದು ಧರ್ಮಸ್ಥಳ ಅಂತ ನಾನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇನ್ನೊಂದು ವಿಚಾರ ಉಲ್ಲೇಖ ಮಾಡಬೇಕಾದ್ದು, ಮಧ್ಯವರ್ಜನ ಶಿಬಿರ. ಮಧ್ಯವರ್ಜನ ಅಂತ ಹೇಳಿದ್ರೆ ಅರಕು ಬೇರೆ ಒಂದು ವಿಚಾರದಲ್ಲಿ ಸರ್ಕಾರ ಒಂದು ವಿಚಾರವನ್ನು ಬ್ಯಾನ್ ಮಾಡಿದ್ರೆ ಗಂಗಸರ ಬರನ್ನೇ ಬಿಸ್ಕಿ ಬರ್ಬೇಕು, ಡಿಫರೆನ್ಸ್ ಆಗುತ್ತೆ. ಬೆತ್ತದಲ್ಲಜ್ಜಿ ಕುಡಿಯೋನು ಕುಡಿತಾ ಇದ್ದಾನೆ, ಅದೇ ಕುಡಿಯುವುದನ್ನು ಬಿಡ್ಲಿಕ್ಕೆ ಮನಸ್ಸು ಯಾರಿಗಿದ್ದಾರೆ? ಯಾರು ವಿಪರೀತ ಮನೆಯಲ್ಲಿ ಊರಲ್ಲಿ ಕಾಟ ಕೊಡ್ತಾ ಇದ್ರು, ಇಂಥವರಿಗೆ ಒಂದು ಕಡೆ ತಗೊಂಡು ಹೋಗಿ ಅವರನ್ನು ಬದಲಾವಣೆ ತಂದು ಅವರಿಗೆ ಭಜನೆಯ ಬಾಕಿ ಭಕ್ತಿ ಭಾವಗಳನ್ನು ಮೂಡಿಸುವ ಮುಖಾಂತರ ಅವರ ಸಂಸಾರದ ಜೊತೆ ಜೋಡಿಸುವಂತಹ ಕೆಲಸವನ್ನು ಮಾಡಿ
100ರಲ್ಲಿ 100 ಆಗದಿದ್ರೆ ಕನಿಷ್ಠ ಒಂದು 60% ಜನರಿಗೆ ಇವನು ಮಾನವನಾಗಿ ಬದುಕೆ ಮಾಡಿಕೊಟ್ಟಂಥದ್ದು ಧರ್ಮಸ್ಥಳ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಾನು ಹೋದಲ್ಲೆಲ್ಲ ಭಾಷಣ ಕೊಡುವಾಗ ಹೇಳ್ತಿದ್ದೆ, ಅವರನ್ನೇನು ಧರ್ಮಸ್ಥಳದವರನ್ನು ಹೊಗಳಿ ನಮಗೇನು ಪ್ರಯೋಜನ ಪಡ್ಲಿಕ್ಕಿಲ್ಲ. ನಾವು ಚುನಾವಣೆಯಲ್ಲಿ 1 ರೂಪಾಯಿ ಯಾರ ಹತ್ರನೂ ಕೇಳಲಿಲ್ಲ. ಆದ್ರೆ ನಿಜವಾಗಿ ಒಬ್ಬ ಮನುಷ್ಯ ಕೆಲಸ ಮಾಡ್ತಾ ಇದ್ರೆ ಅದನ್ನು ಹೇಳುವಂಥದ್ದು ನಮ್ಮ ಧರ್ಮ. ಅವರೊಂದು ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೊಂದು 500 ರೂಪಾಯಿ 1,000 ರೂಪಾಯಿ ಕೊಟ್ರೆ ನಮಗೆ ಮನಸ್ಸಿಗೆ ತೃಪ್ತಿ ಪಡ್ತಾರೆ. ಯಾಕಂದ್ರೆ ಧರ್ಮಸ್ಥಳದವರ ಒಂದು ಕಾರ್ಯಕ್ರಮ ಮಾಡಿದ್ರೆ ಅದಕ್ಕೆ ದೇಣಿಗೆ ಕೊಟ್ರೆ ಅದು ಸಮಾಜಕ್ಕೆ ಅರ್ಪಣೆ ಆಗ್ತದೆ, ಅದು ಸಮಾಜದ ಬಡ ಜನರಿಗೆ ಮುಟ್ತದೆ ಅನ್ನುವ ಮನೋಭಾವನೆ ಬಹುಶಃ ಎಲ್ಲರ ಹತ್ರನೂ ಇದೆ. ನಾನು ನಿಮಗೆಲ್ಲ ಹೇಳಬೇಕಂತಿಲ್ಲ. ಎಷ್ಟೋ ದೇವಸ್ಥಾನಗಳು, ದೈವಸ್ಥಾನಗಳು, ಕಟ್ಟೆ, ಭಜನಾ ಮಂದಿರ ಇದಕ್ಕೆಲ್ಲ ನಾವು ಆರಂಭ ಮಾಡುವಾಗ ಆ ಸಭೆಯಲ್ಲಿ ಫಸ್ಟ್ ಉಲ್ಲೇಖ ಮಾಡುವಂಥದ್ದು ಹೊರ ಧರ್ಮಸ್ಥಳಕ್ಕೆ ಹೋಗಿ ಅಂತ. ಅಲ್ಪಡ್ದೊಂಜಿ ಕಾಣಿಕೆ ಪತ್ತೊಂದು ಬರಕ, ಅಲ್ಪಡ್ದೊಂಜಿ ಪ್ರಸಾದ ಪತ್ತೊಂದು ಬರಕ, ಈ ದೇವಸ್ಥಾನ, ಧರ್ಮಸ್ಥಾನ, ಭಜನಾ ಮಂದಿರ, ಧರ್ಮ ಚಾವಡಿ ಇಂದು ಪೂರ ಮಿತ್ತು ಬರೋದಂಡ ಅಲ್ಪದೊಂಜಿ ದೇವರನ್ನ ಆಶೀರ್ವಾದ ತಗೊಂಡು ಬರುವ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡುವಂಥದ್ದು. ಇಂಥ ಒಳ್ಳೆಯ ಒಂದು ಕ್ಷೇತ್ರವನ್ನು, ಶಾಲೆಗಳಿದೆ, ಕಾಲೇಜುಗಳಿದೆ, ಅದೆಲ್ಲ ನಮ್ಮ ನಳಿನ್ ಕುಮಾರ್ ಕಟೀಲ್ ಹೇಳಿದ್ರು. ಅದೆಲ್ಲ ಅದರಷ್ಟಕ್ಕೆ ನಡೀತದೆ. ನಾನು ಅದರ ಬಗ್ಗೆ ಉಲ್ಲೇಖ ಮಾಡಲಿಕ್ಕೆ ಹೋಗುವಂಥದ್ದೇನಿಲ್ಲ. ಹೌದು, ಸಮಾಜಕ್ಕೆ ಸೇವೆಯನ್ನು ಕೊಡುವಂತ ಕೆಲಸ ಇಡೀ ರಾಜ್ಯದಲ್ಲಿ ಮಾಡ್ತಾ ಇದೆ. ಇಂಥ ಒಂದು ಒಳ್ಳೆಯ ಕ್ಷೇತ್ರದಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಾವೀಗ ಟೆಂಪಲ್ ಟೂರಿಸಂ ಅಂತ ಹೇಳಿದೆ. ಟೆಂಪಲ್ ಟೂರಿಸಂ ಅಂದ್ರೆ ಇಲ್ಲಿ ಬರುವಂತದ್ದು ವರ್ಷಕ್ಕೆ ಸುಮಾರು ನಿಮಗೆ ಗೊತ್ತಿರಲಿ 8 ರಿಂದ 10 ಕೋಟಿ ಜನ ಬೇರೆ ಜಾಗದಿಂದ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೇರೆ ಬೇರೆ ಜನ ವರ್ಷಕ್ಕೆ ಭೇಟಿ ಕೊಡ್ತಾರೆ. ಈ ಜನ ಯಾಕೆ ಬರ್ತಾರೆ? ನಮ್ಮನ್ನು ನೋಡ್ಲಿಕ್ಕೆ ಅಲ್ಲ. ಈ ಜನ ಬರುವಂತದ್ದು ಧರ್ಮಸ್ಥಳ ಮಂಜುನಾಥನ ಭೇಟಿ ಮಾಡಲಿಕ್ಕೆ, ಆಶೀರ್ವಾದ ಪಡೀಲಿಕ್ಕೆ, ಆ ಕಡೆ ಸುಬ್ರಹ್ಮಣ್ಯನ ಆಶೀರ್ವಾದ ಪಡೀಲಿಕ್ಕೆ, ಆ ಕಡೆ ಹೋದ ಕೊಳ್ಳೂರು, ಕಟೀಲು ಈ ಭಾಗದ ದೇವಸ್ಥಾನಕ್ಕೆ ಭೇಟಿ ಕೊಡ್ಲಿಕ್ಕೆ, ಆ ನಂತರ ನೋಡ್ಲಿಕ್ಕೆ ಇರುವಂತದ್ದು ಸಮುದ್ರ ಮಾತ್ರ, ಬೇರೆ ಏನಿಲ್ಲ ನಮ್ಮ ಹತ್ರ. ಇಲ್ಲಿ ಆಚಾರ ವಿಚಾರಗಳನ್ನು ಇಷ್ಟಪಡ್ತಾರೆ. ಇಷ್ಟೊಂದು ಜನ ಬರಬೇಕಿದ್ರೆ ಜನ ಸುಮ್ಮನೆ ಬರುವುದಿಲ್ಲ. ಅವರಿಗೆ ಬೇಕಾಗುವಂತ ವ್ಯವಸ್ಥೆಗಳು. ಇವತ್ತು ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಹೋದ್ರೆ 200 ರೂಪಾಯಿ, 100-150 ರೂಪಾಯಿಗೆ ಅಲ್ಲಿ ರೂಮ್ ಸಿಗುವಂತದ್ದಾಗ್ತದೆ. ಬೆಳಿಗಿನ ಊಟ, ರಾತ್ರಿ ಊಟ, ಅಲ್ಲಿನ ವ್ಯವಸ್ಥೆಗಳು ಇದನ್ನೆಲ್ಲ ಜೋಡಣೆ ಮಾಡೋದ್ರಿಂದ ಇಡೀ ರಾಜ್ಯದ ಜನತೆ ಇವತ್ತು ಧರ್ಮಸ್ಥಳ ಸುಬ್ರಹ್ಮಣ್ಯ ನಮ್ಮ ಕರಾವಳಿ ಭಾಗಕ್ಕೆ ಬರುವಂತ ವ್ಯವಸ್ಥೆಗಳು ಆಗಿದೆ. ಇಷ್ಟೊಂದು ಒಳ್ಳೆಯ ಕ್ಷೇತ್ರ ಇರುವಾಗ ಇದರ ಮೇಲೆ ಷಡ್ಯಂತ್ರ ಏಕೆ ಆಗ್ತದೆ ಅಂತ ಜನರಲ್ಲಿ ಗೊಂದಲ ಇತ್ತು. ನಾನು ಶುರುವಿಗೆ ನಂಬಲಿಲ್ಲ. ಆಗ ಈಗ ಇರುವಂತಹ ಸೋಷಿಯಲ್ ಮೀಡಿಯಾ ಬಾಕಿದು ಎಲ್ಲ ನೋಡಿ ನಾವು ಕೆಲವೊಂದು ನೋಡಿ ನಾವು ಮರಳಾಗ್ತೇವಂತೆ. ಹಾಗೆ ನಮಗೂ ಎಲ್ಲ ಡೌಟ್ ಬರಲಿಕ್ಕೆ ಶುರುವಾಯಿತು. ಎಷ್ಟೋ ಜನರಿಗೆ ನಾನು ಕಾರ್ಯಕ್ರಮಕ್ಕೆ ಬರುವಾಗ ನನಗೆ ಒಂದು 100-150 ಕೋಲು ಬರ್ತದೆ. ಈರ್ಬೋಡ್ಚಿ ಈರಾಡಿದಾಯ ಬೋಪರ್ ಹೇಳಿದ ಜನಗಳ ಭಾವನೆಗಳು ಹೇಗಿರ್ತದೆ ಅಂತ ನಾನು ನಿಮ್ಮ ಎದುರು ಇಡುವಂಥದ್ದು. ಇಷ್ಟು ಒಳ್ಳೆಯ ಒಂದು ಕ್ಷೇತ್ರ ಹೋಗುತ್ತಾ ಸೋಷಿಯಲ್ ಮೀಡಿಯಾವನ್ನು ನೋಡಿ ನಾವು ಲಾಸ್ಟ್ಗೆ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಕೂತವರು ಅರ್ಧ ಜನ ಡೌಟ್ ಅಲ್ಲೇ ನೋಡುವಂತ ಪರಿಸ್ಥಿತಿ ಬಂದಿದೆ. ಯಾವತ್ತು ಒಬ್ಬ ಬುರುಡ ಹಿಡ್ಕೊಂಡು ಬಂದ, ಆಗ ನಮ್ಮ ಪರಿಸ್ಥಿತಿ, ನಾವು ಒಂದು ಒಳ್ಳೆಯ ವಿಚಾರಗಳನ್ನು ವಾಟ್ಸಪ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾದ್ರೂ ಹಾಕಿದ್ರೆ ಅದನ್ನು ಯಾರು ನೋಡುವವರಿಲ್ಲ. ನೀವು ನೋಡಿಬೇಕಿದ್ರೆ ಅಧಿಕಾರಿಗಳಿಗೆ ನಾವೆರಡು ಜೋರು ಬೈದ್ರೆ ಪಾಠ 1 ನಿಮಿಷದಲ್ಲಿ 1 ಲಕ್ಷ ಓಡ್ತದೆ. ನಾವು ಯಾರಾದ್ರೂ ಒಬ್ಬಂದು ಸುಳ್ಳಾಗಿ ಬಡಿದ್ರು, ವಾಟ್ಸಪ್ ಅಲ್ಲಿ ಬಡಿದ್ರು, ಅದು ಓಡುವ ಸ್ಟೈಲ್ ನೋಡ್ಬೇಕು. ಅಯ್ಯೋ ದೇವರೇ, ಪಕ್ಷ ಏನಿಲ್ಲ ಅದಕ್ಕೆ ಓಡುದೇ ತುಲೆ. ಹಾಗಾದ್ರೆ ಧರ್ಮಸ್ಥಳದ ಬಗ್ಗೆ ಇರುವಂತ ಜನರ ಈ ವಿರೋಧ ಮನಸ್ಕರಿಗೆ ಏನು ಕಾರಣ ಅಂತ ಯಾರಿಗೂ ಗೊತ್ತಿಲ್ಲ. ಇಷ್ಟಕ್ಕೆ ನಾನೊಂದು ಅಷ್ಟು ದಿವಸದಿಂದ ಅದನ್ನು ಅನಾಲಿಸಿಸ್ ಮಾಡ್ಕೊಂಡು ಬಂದೆ. ಏನು ಜನರಿಗೆ ತೊಂದರೆ ಏನು ಧರ್ಮಸ್ಥಳದಿಂದ ಅಂತ. ನಾನು ಇವತ್ತಿನವರೆಗೆ ಅದನ್ನು ಅವಲೋಕನ ಮಾಡಿರುವ ಬಗ್ಗೆ ತೊಂದರೆಗಳು ಏನಿಲ್ಲ. ಈ ಮನುಷ್ಯನಲ್ಲಿರುವಂತ ಒಂದು ನಂಜಿ ಅಂತ ಇದೆ. ಎಲ್ಲ ಮನುಷ್ಯನ ಹತ್ರ ನಂಜಿದೆ. ಆ ನಂಜಿ ಬಿಡುತ್ತು ಬೇರೆ ಏನು ನನಗೆ ಕಾಣುವುದಿಲ್ಲ. ಎಲ್ರಿಗೂ ಒಂದು ನಂಜಿ ಕಾಡ್ತಾ ಇದೆ. ಅದಕ್ಕೆ ಏನಾದ್ರೂ ಹೇಳುವಂಥದ್ದನ್ನು ಮಾಡ್ತಾರೆ. ಸರ್ಕಾರದ ವಿಚಾರಕ್ಕೆ ಬಂದ್ರೆ, ಸರ್ಕಾರ ಈ ಬುರುಡೆ ಗಿರುಡೆ ಎಲ್ಲ ಬರುವಾಗ ನಮಗೂ ಕನ್ಫ್ಯೂಷನ್ ಆಯ್ತು. ಏನು ಇದು, ಯಾವ ವಿಚಾರಗಳು ಇದರಲ್ಲಿ ಇದೆ. ಸರ್ಕಾರ ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಂಡಿದೆ ಅಂತ ನನ್ನ ಅನಿಸಿಕೆ.
ನಾನು ಸ್ವಾಗತ ಮಾಡಿದ್ದೀನಿ ಅವತ್ತಿ. ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಕೂಡ ಅದನ್ನು ಸ್ವಾಗತ ಮಾಡಿದ್ದಾರೆ. ಯಾಕೆ ಸ್ವಾಗತ ಮಾಡಿದ್ದಾರೆ ಅಂತ ಹೇಳಿದ್ರೆ, ಎಲ್ಲರ ಮನಸ್ಸಲ್ಲಿ ಗೊಂದಲ ಇತ್ತು. ಇಡೀ ವಿಶ್ವದ ಇಡೀ ಭಕ್ತಾದಿಗಳು ಯಾರಿದ್ದಾರೆ ಅವರ ಮನಸ್ಸಿನಲ್ಲಿ ಗೊಂದಲ ಇತ್ತು. ಧರ್ಮಸ್ಥಳ ಈಗ ಆಗಿದ್ಯಾ, ಧರ್ಮಸ್ಥಳದಲ್ಲಿ ಈ ರೀತಿ ನಡೀತದ, ಈ ರೀತಿ ವಿಚಾರಗಳಿತ್ತ ಅಂತ. ಇವತ್ತು SIT ಬಂದದ್ರಿಂದ ಎಲ್ಲರ ಮನಸ್ಸಿನಲ್ಲಿರುವಂತಹ ಕೊಳೆ ಏನಿದೆ, ಆ ಕಶ್ಮಲ ಏನಿದೆ, ಅದನ್ನು ಪೂರ್ತಿ ತೊಳೆಯುವಂತಹ ಕೆಲಸವನ್ನು ನಾವು ಮಾಡಿದ್ದೇವೆ. ನಿಜವಾದ ಒಂದು ಧರ್ಮದ ಬಗ್ಗೆ ಒಂದು ನ್ಯಾಯವನ್ನು ಕೊಡಿಸುವಂತಹ ಕೆಲಸ ಭಕ್ತಾದಿಗಳಿಗೆ ಆಗಿದೆ ಅಂತ ನನ್ನ ವಿಚಾರ, ನನ್ನ ಅನಿಸಿಕೆ. ಸರ್ಕಾರದಲ್ಲಿ ಕೂಡ ಆಗುವಾಗ ಯಾರು ಇವರ ಬಗ್ಗೆ ಗಮನ ಸೆಳೀಬೇಕು, ನಾವೇ ಸೆಳೀಬೇಕು. ನನ್ನ ಹತ್ರ ಒಂದಷ್ಟು ಪ್ರಶ್ನೆಗಳಿತ್ತು. ನಮ್ಮ ವಕೀಲರು ಹೇಳುವಾಗ ಹೇಳಿದರು, ಸರ್ಕಾರದ ಮುಂದೆ ಒಂದಷ್ಟು ಪ್ರಶ್ನೆಗಳು ಕೂಡ ಇತ್ತು. ಯಾವ ಗ್ರಾಮ ಪಂಚಾಯತಿನಲ್ಲೂ ಕೂಡ 224 ಮೃತದೇಹಗಳು ಸಿಗ್ಲಿಲ್ಲ. ಅನ್ಕ್ಲೈಮ್ಡ್ ಬಾಡೀಸ್ ಅಂದ್ರೆ ಯಾರು ವಾರಸುದಾರರಿಲ್ಲದಂತ 224 ಬಾಡಿಗಳು ಆ ಪಂಚಾಯತಿನಲ್ಲಿ ಇದೆ. ಇದರ ಪ್ರಶ್ನೆ ಎಲ್ಲ ಗೊಂದಲ ಆಯ್ತು. ನಾನು ಸರ್ಕಾರದ ಗಮನಕ್ಕೆ ತಂದಿದ್ದೀನಿ. 224 ಅಂತ ಹೇಳಿದ್ರೆ ಅಲ್ಲಿಗೆ ಎಷ್ಟೋ ಜನ ನಮ್ಮ ಈಗ ವಕೀಲರು ಹೇಳಿದಾಗೆ ಅಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಬರೋರಿದ್ದಾರೆ. ಎಷ್ಟೋ ಪ್ರೇಮಿಗಳು ಬಂದು ಅಲ್ಲಿ ಜೀವ ತಗೊಂಡು ಹೋಗ್ದವರು ಇದ್ದಾರೆ. ಎಷ್ಟೋ ಜನ ನದಿಗೆ ಬಿದ್ದು ಅಲ್ಲಿ ಹೋದವರು ಇದ್ದಾರೆ. ಮೊನ್ನೆ SIT ಅವರು ಹುಡುಕಿಕೊಂಡು ಹೋಗುವಾಗ ಒಂದು ಯಾರೋ ಕ್ಲೈಮ್ ಇಲ್ಲದ ಒಂದು ಕೊಳೆತು ಹೋಗುವಂತಹ ಬಾಡಿ ಅಲ್ಲಿ ಸಿಕ್ಕಿರುವುದನ್ನು ನಿಮಗೆಲ್ಲ ಗೊತ್ತಿದೆ. ಈ 224 ಜನ ಏನ ಅಲ್ಲಿ ತೀರಿ ಹೋಗಿದ್ದಾರೆ, ಆ 224 ಜನರಿಗೂ ಕೂಡ ಕಾನೂನಾತ್ಮಕವಾಗಿ ಅವರನ್ನು ಪಂಚಾಯತಿಗೆ ತಿಳಿಸಿ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಆನಂತರ ಅವನನ್ನು ಹುಡುವಂತ ಕೆಲಸವನ್ನು ಮನೆಯಡಿಗೆ ಹಾಕುವಂತ ಕೆಲಸವನ್ನು ಮಾಡಿದ್ದಾರೆ. ಇದು ನೋಡಿ ಇಲ್ಲೀಗಲ್ ಅಲ್ಲ. ಅಲ್ಲಿ ಬಂದು ಏನಾದ್ರೂ ಮಾಡಿದ್ರೆ ಯಾರು ಏನು ಮಾಡ್ಲಿಕ್ಕೆ ಆಗ್ತದೆ? ಇದನ್ನು ಯಾರನ್ನು ತಡೀಲಿಕ್ಕೆ ಆಗ್ತದ? ಏನಾದ್ರೂ ಮನೋರೋಗದವರು ಎಷ್ಟೋ ಜನ ಇದ್ದಾರೆ, ಅದ್ರಲ್ಲಿ ಅವರನ್ನು ಯಾರಿಗೆ ತಡೀಲಿಕ್ಕೆ ಆಗ್ತದೆ? ಅಲ್ಲಿ ಹೋಗಿ ನಿಂತುಕೊಂಡು ಕಾಯ್ಲಿಕ್ಕೆ ಆಗ್ತದ? ಶಿವನ ಕ್ಷೇತ್ರ ಅಂತ ಹೇಳಿದ್ರೆ ಎಲ್ಲ ಕಡೆ ಆಗ್ತದೆ. ವಾರಣಾಸಿಯಲ್ಲಿ ನಾನು ಲೆಕ್ಕವನ್ನು ಹೇಳಲಿಕ್ಕೆ ಇದೆ ನನ್ನ ಹತ್ರ ಲೆಕ್ಕ, ನಾನು ಲೆಕ್ಕ ಅಲ್ಲಿ ಹೋಗಲಿಲ್ಲ. ಕಾಶಿಯಲ್ಲಿ ಎಷ್ಟು ಜನ ಹೋಗ್ತಾರೆ? ಒಂದು ವರ್ಷಕ್ಕೆ 8,400 ಜನ ಕಾಶಿಯಲ್ಲಿ ಲೆಕ್ಕ ಪತ್ರ ಅದರ ಪ್ರಕಾರ. ಇದು ಪುಣ್ಯಕ್ಷೇತ್ರಗಳು. ಇಲ್ಲಿ ಈ ರೀತಿಯ ಕೆಲಸಗಳು ಎಲ್ಲ ನಡೀತದೆ. ಸರ್ಕಾರಕ್ಕೆ ನಾನು ಗಮನವನ್ನು ತಂದದಿಷ್ಟೇ. ನೋಡಿ, ಅಲ್ಲಿ ಇದ್ದವರಿಗೆ ಯಾರು ಕೂಡ ಒಂದು ರೇಪು ಮಾಡುವಂತ ಮನೋಭಾವನೆಯವರು ಇಲ್ಲ, ಅವರು ಇಲ್ಲ ಅಂತ ಹೇಳಿ. ಬೇರೆಯವರು ಸೌಜನ್ಯನಿಗೆ, ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ ಹಾಗೆ ಸೌಜನ್ಯನಿಗೆ ನ್ಯಾಯ ಸಿಗಬೇಕು. ರಿಯಲಿ ರೇಪ್ ಆಗಿದೆ, ಅದು ಯಾರು ಮಾಡಿದಾರಂತ ಇನ್ನೊತ್ತಿಗೆ ಗೊತ್ತಾಗ್ಲಿಲ್ಲ, ಅದು ಧರ್ಮ, ಅದು ನ್ಯಾಯ ಸಿಗಬೇಕು, ಅದರ ಪರವಾಗಿ ನಾವು ಇದ್ದೇವೆ. ಯಾವುದೋ ಧರ್ಮಸ್ಥಳದಲ್ಲಿ ಅಲ್ಲ, ಎಲ್ಲಿಯೂ ಕೂಡ ರೇಪ್ ಆಗಿದೆ ಅಂತ ಹೇಳಿದ್ರೆ ಮಹಿಳೆಯರಿಗೆ ನ್ಯಾಯ ಸಿಗುವಂತದ್ದಾಗಬೇಕು, ಅದರ ಪರವಾಗಿ ನಾವು ಇದ್ದೇವೆ. ಅದು ಇವಾಗಲೇ ಕಾನೂನು ಪ್ರಕಾರ ಎಲ್ಲ ಆಗಿದೆ, ಕೋರ್ಟಿಗೆ ಹೋಗಿದೆ, ಕೋರ್ಟಿನಲ್ಲಿ ಬಿಡುಗಡೆ ಆಗಿದೆ, ಅಲ್ಲಿ ಇದ್ದಂತ ಮಕ್ಕಳಿಗೆ ಬಂಪರು ಪರೀಕ್ಷೆ ಆಗಿದೆ. ಇನ್ನು ಯಾವ ರೀತಿ ಕಾನೂನಲ್ಲಿ ತಗೊಳ್ಬೇಕು ಅದನ್ನು ತಗೊಳ್ಳುವಂತ ವಿಷಯಕ್ಕೆ ಸರ್ಕಾರ ಏನು ವಿರೋಧ ಇಲ್ಲ. ಅದೇ ಸರ್ಕಾರಕ್ಕೆ ಏನು ಗಮನಕ್ಕೆ ತರಬೇಕು ಅದನ್ನು ನಾವು ಸರ್ಕಾರದ ಗಮನಕ್ಕೆ ತರುವಂತಹ ಕೆಲಸವನ್ನು ನಾವು ಮಾಡಿದ್ದೇವೆ. ಆ ಮುಖಾಂತರ ಸರ್ಕಾರ ಕೂಡ ಒಳ್ಳೆಯ ಒಂದು ಕಾನೂನಿನ ಕ್ರಮವನ್ನು ತಗೊಂಡದ್ರಿಂದ ಬಹುಶಃ ಇಡೀ ಸಮಾಜದಲ್ಲಿರುವಂತಹ ಸಂಶಯಕ್ಕೆ ತೆರೆ ಎಳೆಯುವಂತಹ ಕೆಲಸ ಇವತ್ತು ಆಗಿದೆ. ನಾವೆಲ್ಲ ಹಿಂದೂ ಧರ್ಮ, ನಾನು ಹಿಂದೂ ಎದೆ ತಟ್ಟು ಹೇಳ್ತೇನೆ, ಅಶೋಕ ರೈ ಹಿಂದೂ, ಯಾವತ್ತೂ ಹಿಂದೂ ಧರ್ಮವನ್ನು ಬಿಡುವ ಪ್ರಶ್ನೆಯೇ ಇಲ್ಲ. ಅದು ಯಾವ ಕಾಲಕ್ಕೂ ಹಿಂದೂ ಧರ್ಮವನ್ನು ಬಿಡುವಂತಹ ಪ್ರಶ್ನೆ ಇಲ್ಲ ಹೇಳ್ತಾರೆ ಅಶೋಕ ರೈ. ಯಾಕೆ ಆದ್ರೂ ಅದು ಬಿಡುವಾಗಿಲ್ಲ. ಆದ್ರೆ ಇನ್ನೊಂದು ಧರ್ಮವನ್ನು ನಾವು ವಿರೋಧ ಮಾಡುದಿಲ್ಲ. ಭಾರಿ ಚೆನ್ನಾಗಿ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ರು, ಕಟೀಲಲ್ಲಿ ಮುಸ್ಲಿಂ ಬಾಂಧವರು ಹೂ ಕೊಡ್ತಾರೆ, ಇನ್ನೊಂದು ಕಡೆ ಕ್ರಿಶ್ಚಿಯನ್ ಬಾಂಧವ ಅಲ್ಲಿ ಯಕ್ಷಗಾನವನ್ನು ಮಾಡ್ತಾರೆ. ಈ ತರ ಇದ್ರೆ ಮಾತ್ರ ನಮ್ಮ ದೇಶ ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯ. ಇವತ್ತು ಆಯೋಜನೆ ಮಾಡಿದಂತ ಈ ಜನಾಗ್ರಹ ಸಭೆ ಇದೆ, ಆ ಕಮಿಟಿಯವರಿಗೆ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಹುಶಃ ಎಲ್ಲ ಪಕ್ಷದವರನ್ನು ಸೇರಿಸಿ ಅವರಿಗೆ ಒಂದು ನಿರ್ಬಂಧವನ್ನು ಹಾಕಿ ಈ ಸಭೆಯನ್ನು ಮಾಡಿದ್ರಲ್ಲ, ನಿಮಗೆ ಅಭಿನಂದನೆ. ನಾನು ಹೇಳುವಂಥದ್ದು ಇಷ್ಟೇ, ಶಾಲೆಯಲ್ಲಿ ರಾಜಕೀಯ ಮಾಡಿದರೆ ಈ ದೇಶ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವಸ್ಥಾನದಲ್ಲಿ ರಾಜಕೀಯವನ್ನು ಮಾಡಿದರೆ ನಮ್ಮ ಧರ್ಮ ಉದ್ಧಾರ ಆಗ್ಲಿಕ್ಕೆ ಇಲ್ಲ, ಸಾಧ್ಯ ಇಲ್ಲ.
ನಾವು ದೇವಸ್ಥಾನಕ್ಕೆ ಹೋಗುವಾಗ ನಮ್ಮ ಚಪ್ಪಲಿ ಯಾವ ರೀತಿ ಇಟ್ಕೊಂಡು ಹೊರಗೆ ಇಟ್ಕೊಂಡು ಬರ್ತೇವೆ, ಅದೇ ರೀತಿ ನಮ್ಮ ರಾಜಕೀಯವನ್ನು ಅಲ್ಲಿ ಬಿಟ್ಟು ಬಂದರೆ ಮಾತ್ರ ಈ ಧರ್ಮ ಮತ್ತೆ ಈ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ. ಯಾವತ್ತೂ ಕೂಡ ಧರ್ಮದಲ್ಲಿ ರಾಜಕೀಯವನ್ನು ಮಾಡಬಾರ್ದು, ರಾಜಕೀಯದಲ್ಲಿ ಧರ್ಮವನ್ನು ಹುಡುಕುವಂತ ಕೆಲಸ ಮಾಡಿದ್ರೆ ಈ ದೇಶ ವಿಶ್ವಗುರು ಆಗ್ಲಿಕ್ಕೆ ಸಾಧ್ಯ. ಇವತ್ತು ನಾವೆಲ್ಲ ಧರ್ಮಸ್ಥಳದ ಪರವಾಗಿ ಇದ್ದೇವೆ. ನಮ್ಮ ಕ್ಷೇತ್ರ, ನಮ್ಮ ಈ ಭಾಗದ ಪುಣ್ಯ ಕ್ಷೇತ್ರ, ಏನು ನಾವು ವಿರೋಧ ಅಲ್ಲ. ಯಾರೆಲ್ಲ ತಪ್ಪು ಭಾವನೆಗಳಿದೆ, ಯಾರೆಲ್ಲ ಅದರ ಬಗ್ಗೆ ವಿರೋಧ ಮನಸ್ಕರಿದ್ದಾರೆ, ಅವರು ನಮ್ಮ ಭಾವನೆಗಳನ್ನು ಬದಲಾವಣೆ ಮಾಡುವ ಸಮಯ ಬಂದಿದೆ. ಇಡೀ ವಿಶ್ವಕ್ಕೆ, ಇಡೀ ರಾಜ್ಯಕ್ಕೆ ಇವತ್ತು ಧರ್ಮಸ್ಥಳದ ಬಗ್ಗೆ ಅದು ಏನು ಕಲಂಕ ಇತ್ತು, ಏನು ಮನಸ್ಸಿನ ಒಳಗೆ ಭಕ್ತಾದಿಗಳ ಮೇಲೆ ದ್ವಂದ್ವ ಒಂದು ಮನಸ್ಸು ಇತ್ತು, ಅದನ್ನೆಲ್ಲ ಸರಿ ಮಾಡುವಂತಹ ಕೆಲಸಗಳು ಆಗಿದೆ. ಮುಂದಿನ ದಿವಸಗಳಲ್ಲಿ ಕೂಡ ನಾವೆಲ್ಲ ಧರ್ಮಸ್ಥಳದ ಪರವಾಗಿ ಇದ್ದೇವೆ. ಧರ್ಮಸ್ಥಳ ನಮ್ಮ ಕ್ಷೇತ್ರ, ಅದನ್ನು ಯಾರೂ ಬಿಟ್ಟು ಕೊಡುವಂತಹ ಪ್ರಶ್ನೆಗಳೇ ಇಲ್ಲ. ಯಾರೆಲ್ಲ ವಿರೋಧ ಮನಸ್ಕರಿದ್ದರು ಅವರ ಹತ್ರ ನಾವು ವಿನಂತಿ ಮಾಡ್ಕೊಳ್ತೇವೆ. ನಾವೆಲ್ಲ ದಕ್ಷಿಣ ಕನ್ನಡದ ಜಿಲ್ಲೆಯವರು. ನಮ್ಮ ಜಿಲ್ಲೆ ಅಂತ ಹೇಳುವಾಗ ನಾವೆಲ್ಲ ಒಗ್ಗಟ್ಟಿನಲ್ಲಿ ಬಾಳುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗ್ಬೇಕು. ಇವತ್ತಿನವರೆಗೆ ಇಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರಲಿಲ್ಲ. ಈ ತರ ನಿರ್ಮಾಣ ಆಗಿರುವಂತದ್ದು ಕೂಡ ಒಳ್ಳೆಯ ಲಕ್ಷಣಗಳು ಕೂಡ ನಮಗೆ ಅಲ್ಲ. ನಾವೆಲ್ಲ ಒಂದಾಗಿ ಬಾಳ್ಬೇಕು. ಎಷ್ಟು ಸಮಯ ಬದುಕಬಹುದು ಸ್ವಾಮಿ? ಎಲ್ಲ 65-70 ವರ್ಷ ಬದುಕಬಹುದು, ಜಾಸ್ತಿ ಬದುಕಿದ್ರೆ. ಆ ಸಮಯದಲ್ಲಿ ಏನಾದ್ರೂ ಒಳ್ಳೆಯ ಕೆಲಸಗಳು ಮಾಡಿದ್ರೆ ಅವರ ಹೆಸರು ಯಾವಾಗಲೂ ಇರ್ತದೆ. ಕೆಟ್ಟ ಕೆಲಸ ಮಾಡಿದ್ರೆ ಮೊದಲನೇ ತರ ಶಿಕ್ಷೆ ಸಿಗ್ಲಿಕ್ಕೆ ದೇವರು ತುಂಬಾ ವರ್ಷ ಕಾಯ್ತಾ ಇದ್ದಂತೆ. ಈಗ ಇಲ್ಲ, ಆಗಾಗ ಲಾಟ್ರಿ ತರ ಆಗಾಗ ಶಿಕ್ಷೆ ಏನಾದ್ರು ತಪ್ಪು ಮಾಡಿದ ಅವನಿಗೆ ಜಾಸ್ತಿ ಸಮಯ ಸಿಗುದಿಲ್ಲ. ಯಾರು ತಪ್ಪು ಮಾಡಿದಾನೆ, ಯಾರು ಸರಿ ಮಾಡಿದಾನಂತೆ ನಾವು ಆ ದೇವರೇ ಅವರಿಗೆ ಮತಿಯನ್ನು ಕೊಡುವಂತ ಕೆಲಸವನ್ನು ಮಾಡ್ತಾನೆ. ನಾನು ಅದರ ಬಗ್ಗೆ ಯಾವುದನ್ನು ಮಾತಾಡುವುದಿಲ್ಲ. ಧರ್ಮಸ್ಥಳದವರ ಈ ಕಾರ್ಯಕ್ರಮ ನಾನು ಕೂಡ ಧರ್ಮಸ್ಥಳದವರಿಗೆ ಈ ವೇದಿಕೆ ಮೂಲಕ ವಿನಂತಿ ಮಾಡಿಕೊಳ್ಳುವಂಥದ್ದು. ತಪ್ಪಿದ್ರೆ ಕ್ಷಮಿಸಿ. ನಾನು ಒಂದು 25-30 ಜನರಿಗೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಜಾಗದಲ್ಲಿರುವವರಿಗೆ ಅವರೇ ಬಂದು, ಧರ್ಮಸ್ಥಳದವರೇ ಬಂದು ಅವರ ಜಾಗವನ್ನು ಅವರಿಗೆ ರಿಜಿಸ್ಟ್ರೇಷನ್ ಮಾಡಿ ಖರ್ಚು ಕೊಟ್ಟು ಅವರನ್ನು ಕೊಡಿಸುವಂತ ಉಪ್ಪಿನಂಗಡಿಯಲ್ಲಿ ಸುಮಾರು 40 ವರ್ಷದಿಂದ ಆ ಜಾಗದಲ್ಲಿ ಇದ್ರು. ನಾನು ಅವರ ಹತ್ರ ಹೋಗಿ ವಿನಂತಿ ಮಾಡಿಕೊಂಡಿದ್ದೆ. ಆ ಜಾಗವನ್ನು ಅವರಿಗೆ ಬಂದು ರಿಜಿಸ್ಟ್ರೇಷನ್ ಮಾಡಿ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಇನ್ನಷ್ಟು ಒಂದು ಜನಗಳೆಲ್ಲ ಇರಬಹುದು, ಕೆಲವರು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮನಸ್ಕರು ಇದ್ರೆ ಅವರಿಗೂ ಕೂಡ ಸಮಾಧಾನವಾಗಿ ಅದನ್ನ ಅವರಿಗೆ ಹೆಸರಿಗೆ ಮಾಡಿಕೊಡುವಂತಹ ಕೆಲಸಗಳು ಆಗ್ಲಿ. ಜನ ನಮ್ಮೆಲ್ಲ ಒಟ್ಟಿಗೆ ಸೇರಿ ಆ ಧರ್ಮಸ್ಥಳಕ್ಕೆ ಅಲ್ಲ, ಯಾವುದೇ ಪುಣ್ಯ ಕ್ಷೇತ್ರಗಳಿಗೆ ಈ ತರ ಶಂಡ್ಯತೆ ಬಂದ ನಳಿನ್ ಕುಮಾರ್ ಹೇಳಿದ್ರು. ಇನ್ನು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಬರೋದು, ಮಾಲಿಂಗೇಶ್ವರ ಯಾವ ದೇವಸ್ಥಾನಕ್ಕೆ, ಯಾವ ಹಿಂದೂ ದೇವಸ್ಥಾನಗಳಿಗೂ ನಾವು ಬರ್ಲಿಕ್ಕೆ ಬಿಡುವುದಿಲ್ಲ. ಯಾರು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನ್ಯಾಯ ಮಾಡಲಿಕ್ಕೆ ಬಿಡುವುದಿಲ್ಲ. ಅದು ನಾವು ಅಧಿಕಾರದಲ್ಲಿ ಇರಲಿ ಇಲ್ಲದಿರಲಿ, ನಾವು ಅದು ಯಾವ ಪುಣ್ಯಕ್ಷೇತ್ರಗಳಿಗೂ, ಯಾರ ಪುಣ್ಯಕ್ಷೇತ್ರಗಳು ಅನ್ಯಾಯ ಆಗದಾಗೆ ನಾವೆಲ್ಲ ಒಂದೇ ತಾಯಿಯ ಮಕ್ಕಳಂತೆ ಬಾಳುವ ಅನ್ನುವ ಮಾತನ್ನು ಹೇಳುತ್ತಾ ಎಲ್ರಿಗೂ ಆ ದೇವರು ಒಳ್ಳೆಯದು ಮಾಡಲಿ. ನನ್ನನ್ನು ಕೂಡ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಿಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಬೋಲೋ ಭಾರತ್ ಮಾತಾಗೆ. ಈತೆ ನನಗಿಲ್ಲ ದಮ್ಮು ಆ ಕೈಯಿಲ್ಲ ರಡ್ಡು ದೇರೆ ಪುಳಕ್ಕೆ ದೇತೆ ಬನ್ನಿ ನಮ್ಮ ದೇಶದ ತುಕಂದ್ರೆ ರಡ್ಡು ಸಡ್ಡು ಜೈಕಾರ ಪಾಡ್ಲೆ ಬಂಡ ತುಲೆ ಬರಾಣಿಗೆ ಚಕ್ಕುಳಿ ಜಿಂಜನಗ ಅರ್ಧ ತೊಟ್ಟೆನೆ ಬೋಪುಣಿ ಇತ್ತೆ 2 ಜನ 3 ಜನದ ಭಾಷಣ ಆತನಾತಿ ನಲ್ಲ ಸುಮಾರು ಜನದ ಭಾಷಣ ಕೇನಿರೋಣ ಕೂಡ ಗೂಡಂಗಡ್ತಾರೆ ಬರಾಣಿ ಒಂತ ಇಂಚ ಅಲೆಗಬೇರು ಕೂಡ ಅರ್ಧ ತೊಟ್ಟೆ ಚಕ್ಕುಳಿಯನ್ನು ಉಳೈ ಬೋಪುಡು ಅಂಚ ನಮ್ಮಳು ಒಂದ ತಿಳಿತಿದಿ ಕೈಕಾರ ಬರ ಅಂಚಿಂಚನ ನನತ್ತ ಅಂತ ಭಾಷಣಲು ನಮ್ಮ ಉಳೈಬೋ ಎಂಕೆಲ್ಲ ಭಾಷಣ ಅಂಚ 2 ಸರ್ತಿ ಜೈಕಾರ ಪಾಡ್ಗ ಬೋಲೋ ಭಾರತ್ ಮಾತಾಗೆ, ಬೋಲೋ ಭಾರತ್ ಮಾತಾಗೆ, ಮಾಲಿಂಗೇಶ್ವರ ದೇವರಿಗೆ, ಮಂಜುನಾಥರಿಗೆ. ಪ್ರೇಕ್ಷಕ ಬಂಧುಗಳ ಗಮನಕ್ಕೆ ಇನ್ನು 2 ಭಾಷಣ ಮಾತ್ರ ಬಾಕಿ ಇದೆ. ಕಡೆಯ ತನಕ ನಿಮ್ಮ ಸಹಕಾರ ಇರ್ಲಿ ಅನ್ನುವ ಮಾತುಗಳನ್ನ ಹೇಳುತ್ತಾ ಸನ್ಮಾನ್ಯ ಸಂಜೀವ ಮಠಂದೂರು ಮಾಜಿ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು. ಮಾನ್ಯ ಶಾಸಕರಾಗಿರುವ ಅಶೋಕ್ ಕುಮಾರ್ ಕೋಡಿಂಬಾಡಿ ಕಾರ್ಯಕ್ರಮದಿಂದ ತೆರಳುತ್ತಿದ್ದಾರೆ. ಅವರಿಗೆ ಶ್ರೀ ಧರ್ಮಸ್ಥಳ ಧರ್ಮ ಸಂರಕ್ಷಣಾ ವೇದಿಕೆ ಪುತ್ತೂರು ತಾಲೂಕು ವತಿಯಿಂದ ಧನ್ಯವಾದಗಳನ್ನ ಸಮರ್ಪಿಸಿ ಕಾರ್ಯಕ್ರಮದಿಂದ ಬೀಳ್ಕೊಡುತ್ತಿದ್ದೇವೆ. ನಮ್ಮೆಲ್ಲರ ಆರಾಧ್ಯ ಮೂರ್ತಿಯ ಅಂತ
ಮಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿದ ಕ್ಷೇತ್ರಾಧಿಪತಿಯಾದಂಥ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿಯನ್ನು ಮನಸಾರೆ ನೆನಪಿಸಿಕೊಂಡು ಇವತ್ತಿನ ಈ ಒಂದು ಧರ್ಮ ಸಂರಕ್ಷಣಾ ವೇದಿಕೆಯಲ್ಲಿ ನಮಗೆಲ್ಲ ಆಶೀರ್ವಚನ ಮಾಡಲಿರುವಂತಹ ಪರಮ ಪೂಜ್ಯ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರೇ, ನಮ್ಮ ನಿಕಟ ಪೂರ್ವ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು, ನಮ್ಮೆಲ್ಲ ಮುಖಂಡರು ಅಂತ ನಳಿನ್ ಕುಮಾರ್ ಕಟೀಲ್ ಅವರೇ, ಸ್ಥಳೀಯ ಶಾಸಕರ ಅಂತ ಅಶೋಕ್ ಕುಮಾರ್ ರೈ ಅವರೇ, ಈ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತ ಎಲ್ಲ ಗಣ್ಯ ಬಂಧುಗಳೇ, ಹಿರಿಯ ಅಂತ ಪ್ರಸಾದ್ ಭಂಡಾರಿ ಹಾಗೂ ಪೂವಪ್ಪಣ್ಣವರೇ ಸೇರಿರುವಂತ ಶ್ರದ್ಧೆಯ ತಾಯಂದಿರೇ, ಸಜ್ಜನ ಬಂಧುಗಳೇ, ನಾನು ಗೋವಿಂದನ್ನ ಗೋವಿಂದ ಅಂತ ಹೇಳ್ತೇವೆ. ತಾವೆಲ್ಲರೂ 3 ಸಲ ಮಂಜುನಾಥ ಸ್ವಾಮಿಗೆ ಗೋವಿಂದ ಹೇಳ್ಬೇಕು. ಗೋವಿಂದನ್ನ ಗೋವಿಂದ, ಗೋವಿಂದನ್ನ ಗೋವಿಂದ, ಮಂಜುನಾಥ ಸ್ವಾಮಿಗೆ, ಮಹಾಲಿಂಗೇಶ್ವರ ದೇವರಿಗೆ. ನಾವೆಲ್ಲ ಒಂದು ಧರ್ಮ ಸಂರಕ್ಷಣಾ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಒಂದು ಹಿಂದೂ ಸಮಾಜ ಇವತ್ತು ಒಂದು ಸಜ್ಜನ ಸಮಾಜವಾಗಿ ಇವತ್ತು ಜಗತ್ತಿಗೆ ಯಾವ ಸಂದೇಶವನ್ನು ಕೊಡಬೇಕು ಅಂತೇಳಿ ಸಾವಿರಾರು ವರ್ಷದಿಂದ ಇವತ್ತು ಈ ಜಗತ್ತಿಗೆ ಆ ಒಂದು ಧರ್ಮ ಸಂದೇಶವನ್ನು ಕೊಟ್ಟಂತ ಒಂದು ಸಮಾಜವನ್ನು ಇವತ್ತೊಂದಷ್ಟು ನಾಸ್ತಿಕರು, ಮತಾಂಧ ವ್ಯಕ್ತಿಗಳು ಇವತ್ತು ಪ್ರಶ್ನೆ ಮಾಡ್ತಾರಂತಾದ್ರೆ ಇವತ್ತು ಇಡೀ ಹಿಂದೂ ಸಮಾಜ ಒಗ್ಗಟ್ಟಾಗಿದೆ, ಒಂದಾಗಿದೆ. ಸನಾತನ ಧರ್ಮದ ಉಳಿವಿಗಾಗಿ ಮತ್ತೊಮ್ಮೆ ನಾವು ಎದ್ದು ನಿಲ್ತೇವೆ ಎನ್ನುವಂತ ಸಂದೇಶವನ್ನು ಬಹುಶಃ ಇವತ್ತು ಧರ್ಮ ಸಂರಕ್ಷಣಾ ವೇದಿಕೆಯ ಮುಖಾಂತರ ಇವತ್ತು ನಾವು ಪುತ್ತೂರಿಂದ ಕೊಡ್ತಾ ಇದ್ದೇವೆ ಅಂತ ಹೇಳಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಇವತ್ತೊಂದು ಹಿಂದೂ ಸಮಾಜ ಶ್ರದ್ಧೆ ನಂಬಿಕೆಯ ಆಧಾರದಲ್ಲಿ ನಿಂತಿದೆ. ಅದೇ ಶ್ರದ್ಧೆ ನಂಬಿಕೆ ಭಕ್ತಿಯ ಮುಖಾಂತರ ಒಂದು ದೇವಸ್ಥಾನ ನಿಂತಿದೆ. ಭಕ್ತಿ ಪ್ರಧಾನವಾದಂತ ಒಂದು ದೇವಸ್ಥಾನವನ್ನು ಒಬ್ಬರು ಪ್ರಶ್ನೆ ಮಾಡ್ತಾರಂತಾದ್ರೆ ಬಹುಶಃ ಇವತ್ತು ಜಾಗತಿಕ ಮಟ್ಟದಲ್ಲಿ ಒಂದು ಷಡ್ಯಂತರ ಇದೆ ಅಂತ ಹೇಳಿ ನಿಶ್ಚಯ ಪಡ್ತಾ ಇದ್ದೇನೆ. ಧರ್ಮಸ್ಥಳದ ವಿಚಾರ ಬಂದಾಗ ಪಾಕಿಸ್ತಾನದ ಒಂದು ಮೀಡಿಯಾ ಮಾತಾಡ್ತದೆ, ಇಂಗ್ಲೆಂಡಿನ ಒಂದು ಪತ್ರಿಕೆ ಮಾತಾಡ್ತದೆ ಅಂತ ಆದ್ರೆ ಬಹುಶಃ ಇವತ್ತು ಈ ಒಂದು ಷಡ್ಯಂತರ ಜಾಗತಿಕ ಮಟ್ಟದಲ್ಲಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಈ ಜಾಗತಿಕ ಮಟ್ಟದಲ್ಲಿ ಈ ಒಂದು ಧರ್ಮಸ್ಥಾನವನ್ನು, ಧರ್ಮಕ್ಷೇತ್ರವನ್ನು ಕೊಂಡೋಗಿ ಒಂದು ಆ ಧರ್ಮಕ್ಷೇತ್ರಕ್ಕೆ ಅಪಮಾನ ಮಾಡುವಂತ ಸಂಗತಿ, ಧರ್ಮಕ್ಷೇತ್ರವನ್ನು ಅಪವಿತ್ರ ಮಾಡುವಂತ ಕೆಲಸವನ್ನು ಆ ನಾಸ್ತಿಕ ವರ್ಗ ಜಿಹಾದಿಗಳು ಮಾಡ್ತಾರಂತಾದ್ರೆ ಬಹುಶಃ ಅಂತ ಜಿಹಾದಿಗಳಿಗೆ ಉತ್ತರ ಕೊಡ್ಲಿಕ್ಕೆ ಹಿಂದೂ ಸಮಾಜ ಇವತ್ತು ಬದ್ಧವಾಗಿದೆ, ಸಮರ್ಥವಾಗಿದೆ ಅಂತೇಳಿ ಬಹುಶಃ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಇವತ್ತು ಎದ್ದು ನಿಂತು ಇವತ್ತು ಈ ಒಂದು ಧರ್ಮ ಸಂರಕ್ಷಣಾ ಸಭೆಯಲ್ಲಿ ನಾವು ಸಂದೇಶವನ್ನು ಕೊಡ್ತಾ ಇದ್ದೇವೆ. ಉಲ್ಲೇಖ ಮಾಡಿದ್ರು ಶ್ರೀ ಕ್ಷೇತ್ರ ಧರ್ಮಸ್ಥಳ, ಅನ್ನ, ಅಕ್ಷರ, ಆರೋಗ್ಯ, ಅಭಯ, ಅದರ ಒಟ್ಟಿಗೆ ಇವತ್ತು ಈ ಸಮಾಜದಲ್ಲಿರುವಂತ ಅಂಧಶ್ರದ್ಧೆಯನ್ನು ಹೋಗಲಾಡಿಸುವಂತ ಆ ಒಂದು ಜಾಗೃತಿಯನ್ನು ಮೂಡಿಸ್ತಾ ಇದೆ. ಒಂದು ಮಠ, ಮಂದಿರ, ಒಂದು ಸರ್ಕಾರ, ಒಂದು ಜಾಗತಿಕ ಸಂಸ್ಥೆ ಮಾಡದಂತ ಕೆಲಸವನ್ನು ಒಂದು ಧರ್ಮಕ್ಷೇತ್ರ ಧರ್ಮಸ್ಥಳ ಮಾಡ್ತಾ ಇದೆ ಅಂತ ಹೇಳಿದ್ರೆ ಬಹುಶಃ ಇಡೀ ಜಗತ್ತು ಇವತ್ತು ಮೆಚ್ಚತಕ್ಕಂತ ಕೆಲಸ ಒಂದು ಕ್ಷೇತ್ರ ಮಾಡ್ತಾ ಇದೆ ಅಂತ ಹೇಳಿ ನಾವು ಹೇಳ್ತಾ ಇದ್ದೇವೆ. ಉಲ್ಲೇಖ ಮಾಡಿದ್ರು ಅಂತ ಕ್ಷೇತ್ರವನ್ನೇ ಇವತ್ತು ಸಂಶಯದಿಂದ ಜಾಗತಿಕ ಮಟ್ಟದಲ್ಲಿ ನೋಡುವಂತ ಕೆಲಸವನ್ನು ಒಂದೆರಡು ಜನ ಮಾಡ್ತಾರಂತಾದ್ರೆ ಕೋಟ್ಯಾಂತರ ಭಕ್ತರು ಇವತ್ತು ಕೈಕಟ್ಟಿ ಕೂತಿದಾರ ಅಂತ ಹೇಳುವಂತ ಪ್ರಶ್ನೆ. ಕೋಟ್ಯಾಂತರ ಆ ಭಕ್ತರ ಮನಸ್ಸಿನ ಭಾವನೆ ಏನಿದೆ, ಕೋಟ್ಯಾಂತರ ಭಕ್ತರ ಭಕ್ತಿ ಶ್ರದ್ಧೆ ಏನಿದೆ, ಇವತ್ತು ಅದು ಉದ್ದೀಪನ ಆಗ್ಬೇಕು. ಆ ಉದ್ದೀಪನ ಆಗುವ ಮುಖಾಂತರ ಮತ್ತೊಮ್ಮೆ ಧರ್ಮಸ್ಥಳ ಧರ್ಮ ಕ್ಷೇತ್ರವಾಗಿ
ಮತ್ತೊಮ್ಮೆ ಪುನರುತ್ಥಾನ ಆಗ್ಲಿಕ್ಕೆ ಇಡೀ ಸಮಾಜ ಧರ್ಮಾಧಿಕಾರಿ ಅವರ ಜೊತೆ ಇದ್ದೇವೆ ಎನ್ನುವಂತ ಸಂದೇಶವನ್ನು ನಾವು ಕೊಡ್ತಾ ಇದ್ದೇವೆ. ಆ ಮುಖಾಂತರ ಇವತ್ತು ಏನು ಕಳಂಕ ತಂದಿದ್ದಾರೋ ಆ ಕಳಂಕ ತಂದಂತ ವ್ಯಕ್ತಿಗಳ ಬಗ್ಗೆ ಇವತ್ತು ಒಂದಷ್ಟು ಬೆಳಕು ಚೆಲ್ಲುವಂತ ಕೆಲಸ SIT ಮಾಡಿದೆ. ನಾನು ಹೇಳುವಂತದ್ದು 100ಕ್ಕೆ 100 SIT ಮುಖಾಂತರ ಇವತ್ತು ಎಲ್ಲ ವಿಚಾರಗಳು ಹೊರಗೆ ಬರಲಿಲ್ಲ. ಜಾಗತಿಕ ಮಟ್ಟದ ಷಡ್ಯಂತ್ರ ಇವತ್ತು ಹೊರಗೆ ಬರಲಿಲ್ಲ. ಇದರ ಬಗ್ಗೆ ಈಗ ಕೇಂದ್ರ ಸರ್ಕಾರ NIA ಅನ್ನು ನೇಮಕ ಮಾಡುವ ಮುಖಾಂತರ, ರಾಜ್ಯ ಸರ್ಕಾರ ಅದಕ್ಕೆ ಪ್ರೋತ್ಸಾಹ ಕೊಡುವ ಮುಖಾಂತರ ಇನ್ನೊಮ್ಮೆ ಕೂಲಂಕುಷವಾಗಿ ಈ ಒಂದು ಧರ್ಮಸ್ಥಳದ ಬಗ್ಗೆ ಯಾರ್ಯಾರು ಇದ್ದಾರೆ, ಜಾಗತಿಕ ಮಟ್ಟದಲ್ಲಿ ಯಾರ್ಯಾರು ಷಡ್ಯಂತರವನ್ನು ಹೂಡಿದ್ದಾರೆ, ಸ್ಥಳೀಯ ಮಟ್ಟದಲ್ಲಿ ಯಾರಿದ್ದಾರೆ ಅನ್ನುವಂಥದ್ದನ್ನು ಇವತ್ತು ತನಿಖೆ ಮಾಡುವ ಮುಖಾಂತರ ಇವತ್ತು ಧರ್ಮ ಕ್ಷೇತ್ರ ಮತ್ತೊಮ್ಮೆ ಆ ಒಂದು ಪವಿತ್ರವಾದಂತಹ ಕ್ಷೇತ್ರ ಅಂತೇಳಿ ತೋರಿಸಿಕೊಡುವಂತ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿದೆ. ಆ ಮುಖಾಂತರ ಇವತ್ತು ಒಂದು ಕ್ಷೇತ್ರಕ್ಕೆ ಅಪಮಾನ ಆದಾಗ, ಹಿಂದೂಗಳ ಮನಸ್ಸಿನ ಭಾವನೆಗೆ ಘಾಸಿಯಾದಾಗ ಇಡೀ ಹಿಂದೂ ಸಮಾಜ ಎದ್ದು ನಿಲ್ಲುವಂಥದ್ದು ಭಾರಿ ಅಪರೂಪ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮೂರಿನ ಕೋಟಿ ಚೆನ್ನೈ ಇರ್ಬೋದು, ದೇವಿ ಬೈದ್ಯತಿ ಇರ್ಬೋದು, ನಮ್ಮ ಒಂದು ಗರಡಿ ಇರ್ಬೋದು, ನಮ್ಮ ಒಂದು ದೈವಸ್ಥಾನ ಇರ್ಬೋದು, ಇದಕ್ಕೂ ಅಪಚಾರ ಬರಲಿಕ್ಕೆ ಖಂಡಿತ ಇನ್ನು ಸಮಯ ದೂರ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದಕ್ಕೆ ಬೇಕಾಗಿ ನಾವು ಇವತ್ತು ಎಚ್ಚೆತ್ತು ಈ ಹಿಂದೂ ಸಮಾಜ ನನ್ನ ನಂಬಿಕೆ, ನನ್ನ ಶ್ರದ್ಧೆ, ನನ್ನ ಭಕ್ತಿ ಇದನ್ನು ಮತ್ತೊಮ್ಮೆ ತೋರಿಸಿಕೊಡುವಂತ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅದಕ್ಕಾಗಿ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಮೇಲಿನ ಅವಹೇಳನ, ಖಂಡನೆ, ಆ ಒಂದು ಅಪಪ್ರಚಾರವನ್ನು ನಾವು ಖಂಡಿಸುವ ಜೊತೆಯಲ್ಲಿ ಮತ್ತೊಮ್ಮೆ ಹಿಂದೂ ಸಮಾಜ ಒಟ್ಟಾಗಿದೆ, ನಮ್ಮ ಧರ್ಮ ಕ್ಷೇತ್ರದ ರಕ್ಷಣೆಗಾಗಿ ನಾವು ಕಟಿಬದ್ಧರಾಗಿದ್ದೇವೆ ಎನ್ನುವಂತ ಸಂದೇಶವನ್ನು ಕೊಡುವ ಮುಖಾಂತರ ಈ ಒಂದು ಧರ್ಮ ಸಭೆ ಪುತ್ತೂರಿನ ಒಂದು ಇತಿಹಾಸದಲ್ಲಿ ಸರ್ವ ಧರ್ಮೀಯರನ್ನು, ಬಹುಶಃ ಸರ್ವ ಪಕ್ಷದವರನ್ನು ಒಟ್ಟು ಮಾಡಿ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳದ ನಮ್ಮೆಲ್ಲ ಬಂಧುಗಳು ಒಟ್ಟಾಗಿ ಒಂದು ಸಂದೇಶ ಕೊಡುವಂತಹ ಕೆಲಸವನ್ನು ಮಾಡಿದಿರಾ. ಅದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ನಾನು ಮಾತನಾಡಿದ್ದೇನೆ. ಜೈ ಹಿಂದ್. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿಗಳು, ವಜ್ರದೇಹಿ ಮಠ, ಗುರುಪುರ ಇವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಹತೋಬಾರ ಮಹಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವ ಶ್ರೀ ಪಂಚುಗುಡ್ಡೆ ಈಶ್ವರ ಭಟ್ ಇವರು ಮಾತನಾಡುವಂತೆ ಕೋರಿಕೆ. ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ, ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡುತ್ತಾ, ಇಲ್ಲಿರುವ ಎಲ್ಲ ಭಕ್ತಾದಿಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಗಣ್ಯರೇ, ಇಲ್ಲಿ ಸೇರಿದ ಬಂಧು ಮಿತ್ರರುಗಳಿಗೆ, ಪತ್ರಿಕಾ ಮಾಧ್ಯಮದವರೇ, ಒಂದು ವಾರದ ಹಿಂದೆ ನನ್ನ ಸಹಕಾರಿ ಬಂಧು ಶಶಿಕುಮಾರ್ ರವಿಯವರು ಹೇಳಿದ್ರು, ಧರ್ಮಸ್ಥಳದ ಬಗ್ಗೆ ಇಲ್ಲಿ ಒಂದು ಕಾರ್ಯಕ್ರಮ ಕೊಡುತ್ತೇವೆ, ಬೆಂಬಲ ನೀಡಬೇಕಂತೇಳಿ. ಬಂಧುಗಳೇ, ನಮ್ಮ ಹಿಂದೂ ಸಮಾಜದಲ್ಲಿ ಎಷ್ಟೋ ಸಂಘಟನೆಗಳಿರಬಹುದು, ಆದ್ರೆ ಇಲ್ಲಿಗೆ ಬರುವಾಗ ಎಲ್ಲರೂ ನಾವು ಮಹಾಲಿಂಗೇಶ್ವರ ದೇವರ ಭಕ್ತರಂತ ಹೇಳಿಸಿ, ಮಹಾಲಿಂಗೇಶ್ವರ ದೇವರ ಚಾಕ್ರಿಗಿರೋರು, ಇದಕ್ಕೆ ನಾವು ಸಂಪೂರ್ಣ ಬೆಂಬಲ ನೀಡಿದ್ದೇವೆ ಅಂತ ಹೇಳುವ ಮಾತನ್ನು ನಾನು ಹೇಳಿದೆ. ಅಲ್ಲದೆ ಈ ಕಾರ್ಯಕ್ರಮಕ್ಕೆ ನಾವು ಸಂಪೂರ್ಣ ಬೆಂಬಲವನ್ನು ಕೂಡ ನೀಡಿದ್ದೇವೆ. ಇವತ್ತು ಬೆಳಿಗ್ಗೆ ಶಶಿಕುಮಾರ್ ರವರು ತುಪ್ಪದ ದೀಪ ಉರಿಸುವ ಮುಖಾಂತರ ಸಂಘಟಕರೆಲ್ಲರೂ ಸೇರಿ ಮಹಾಲಿಂಗೇಶ್ವರ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಪ್ರಾರಂಭಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಸರಿಯಾಗಿ SIT ತನಿಖೆ ಆಗಬೇಕು, ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು, ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಿಲ್ಲಬೇಕು, ಹಾಗೆ ಧರ್ಮಾಧಿಕಾರಿಯವರ ಬಗ್ಗೆ ಆದ ಅಪಪ್ರಚಾರ ಕೂಡ ನಿಲ್ಲಬೇಕು, ಇಡೀ ಮಾನವ ಕುಲಕ್ಕೆ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಬೇಕೆಂಬುದೇ ನನ್ನ ಮೂಲ ಉದ್ದೇಶ. ಹಾಗೆ ಇಲ್ಲಿ ಎಲ್ಲ ಭಕ್ತರಿಗೆ ನಾವು ಇವತ್ತು ಅನ್ನಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಎಲ್ಲರೂ ಕೂಡ ಸ್ವೀಕರಿಸಿಕೊಂಡು ಹೋಗಬೇಕು. ನಿಮಗೆಲ್ಲರಿಗೂ ದೇವರು ಆರೋಗ್ಯ, ಭಾಗ್ಯ, ನೆಮ್ಮದಿಯ ಜೀವನವನ್ನು ಕರುಣಿಸಲೆಂದು ಆ ಮಹಾಲಿಂಗೇಶ್ವರ ದೇವರ ಹತ್ರ ನಾನು ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೃತಜ್ಞತೆಗಳು ಪಂಚುಗುಡ್ಡೆ ಈಶ್ವರ ಭಟ್ ಇವರಿಗೆ. ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡುವವರಿದ್ದಾರೆ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿ, ವಜ್ರದೇಹಿ ಮಠ, ಗುರುಪುರ ಇವರು. ಹರಿ ಓಂ.
ನತೋಸ್ಮಿಹಂ ತ್ವಾಕಿಲ ಹೇತು ಹೇತುಂ ನಾರಾಯಣಂ ಪೂರುಷಮಾದ್ಯಮವ್ಯಯಂ ಯನ್ನಾಭಿಜಾತಾದರವಿಂದ ಕೋಶಾತ್ ಬ್ರಹ್ಮಾವಿರಾಸೀದ್ಯತ ಯೇಷ ಲೋಕಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಭಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಅನಬಧ್ಯಾತ್ಮ ಚಾರಿತ್ರ್ಯಂ ವಾದಿಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾ ವಿದ್ಯೋತ ಭಾಸ್ವರಂ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹರಿಗುರುಭ್ಯೋಂ ನಮಃ. ಎಲ್ಲರೂ ಮಾತಾಡಿದ್ದಾರೆ. ರಾಜಕಾರಣಿಗಳಿಂದ ಹಿಡಿದು ಧಾರ್ಮಿಕ ವ್ಯವಸ್ಥೆಯ ಒಳಗಿರುವವರೆಲ್ಲರೂ ಮಾತಾಡಿದ ಮೇಲೆ ನಮಗೆ ಉಳಿದದ್ದು ಒಂದೇ ವಿಷಯ. ಧರ್ಮಸ್ಥಳದ ವಿಷಯವಾಗಿ ನೆರೇಟಿವ್ ಅನ್ನ ಬಿಂಬಿಸ್ತಾ ಇದ್ದಾರಲ್ಲ, ಈ ನೆರೇಟಿವ್ ಅನ್ನ ಬಿಂಬಿಸಿ ನಾವು ಮಾತಾಡುವಾಗ ಚತುದಾನದ ಬಗ್ಗೆ ಮಾತಾಡಿದ್ರು. ನಾವು ಎಲ್ಲಿಯಾದ್ರೂ ಆ ನೆರೇಟಿವಿನ ಎದುರು ಈ ಚತುದಾನದ ಬಗ್ಗೆ, ಧರ್ಮಸ್ಥಳ ಮಾಡಿರುವಂತಹ ಇಷ್ಟು ಕಾರ್ಯಗಳ ಬಗ್ಗೆ ಅಥವಾ ಧರ್ಮಾಧಿಕಾರಿಗಳು ಮಾಡಿದ ಒಳ್ಳೆಯ ಸತ್ಕರ್ಮದ ಬಗ್ಗೆ ಮಾತಾಡಿದ್ರೆ ಈ ನೆರೇಟಿವ್ ಡೆವಲಪ್ಮೆಂಟ್ ಮಾಡುವವರು ಇದ್ದಾರಲ್ಲ, ಅವರು ಕೇಳೋದು ನೀವು ಅತ್ಯಾಚಾರದ ಬಗ್ಗೆ ಯಾಕೆ ಮಾತಾಡಲ್ಲ ಅಂತ. ನಾವು ತುಂಬಾ ವಿಷಯಗಳನ್ನು ಅಧ್ಯಯನ ಮಾಡಿ ದೊಡ್ಡ ದೊಡ್ಡ ನ್ಯಾಯವಾದಿಗಳನ್ನ ಸಂಪರ್ಕ ಮಾಡಿ ಅಲ್ಲಿ ನಡೆದಿರುವಂತಹ ವಿಷಯಗಳನ್ನ ಗಮನಿಸಿಕೊಂಡು, ಅದಲ್ಲದೆ ಒಂದಿಬ್ಬರು ನಿವೃತ್ತ ನ್ಯಾಯಾಧೀಶರ ಕಡೆಗೂ ಬೊಟ್ಟು ಮಾಡಿ ಅವರ ಕಡೆಯಲ್ಲೂ ಆ ವಿಷಯಗಳನ್ನ ಚಿಂತನೆ ಮಾಡಿ ಇದರಲ್ಲಿ ಏನು ಸತ್ಯ ಇದೆ. ನಾವು ಧಾರ್ಮಿಕವಾಗಿರುವವರು, ಧರ್ಮ ಎನ್ನುವುದರ ಬಗ್ಗೆ ನಾವು ಯಾವಾಗಲೂ ಘಂಟಾಘೋಷವಾಗಿ ತುದಿಕಾಲಲ್ಲಿ ನಿಲ್ಲುವವರು. ನಾವು ಕಾನೂನನ್ನ ಅರಿತುಕೊಳ್ಳುವುದು ಹೇಗೆ ಅಂತ ತಿಳುವಳಿಕೆ ಮಾಡಿಕೊಂಡು ಈ ಕೇಸಿನ ಬಗ್ಗೆ ತುಂಬಾ 3 ತಿಂಗಳು ಎಡೆಬಿಡದೆ ಆ ವಿಷಯವನ್ನ ಸಂಗ್ರಹ ಮಾಡಿ ನಮ್ಮಲ್ಲಿ ಇಷ್ಟು ದಪ್ಪ ಫೈಲ್ ಇದೆ. ಇದನ್ನೆಲ್ಲ ಅಧ್ಯಯನ ಮಾಡಿ ಯಾವಾಗ ನಮ್ಮ ಮನಸ್ಸಿಗೆ ಇದು ಸತ್ಯ ಅಂತ ಗಮನಕ್ಕೆ ಬಂತು, ಆವಾಗ ಧರ್ಮಸ್ಥಳದ ಹೋರಾಟಕ್ಕೆ ನಾವು ಧುಮುಕಿದೆವು. ನಾವೇನು ಮಾತಾಡಿಲ್ಲ. ಹೋರಾಟಗಾರರ ಬಗ್ಗೆ ಈಗ ಕೇಶವ ಬೆಳಾಲ್ ಅವರು ಮಾತಾಡಿದ್ರಲ್ಲ, ನಾವೇನು ಮಾತಾಡಿಲ್ಲ. ನಾವು ಒಂದು ಮಾತು ಮಾತ್ರ ಹೇಳಿದ್ದು. ಏನು ಹೇಳಿದ್ದು ಗೊತ್ತಾ? ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ನಗತಾ ಇದ್ದಾರೆ. ಈ ಅವರ ನಗು ಇದೆಯಲ್ಲ, ಯಾರೆಲ್ಲ ಇದರಲ್ಲಿ ಸುಳ್ಳನ್ನ ಕ್ರಿಯೇಟಿವ್ ಮಾಡಿ ಕ್ಷೇತ್ರಕ್ಕೆ ಅಪಚಾರ ತರ್ತಾ ಇದ್ದಾರಲ್ಲ, ಅವರೆಲ್ಲರಿಗೆ ಮಾತ್ರ ಮುಂದಿನ ದಿನಗಳಲ್ಲಿ ಈ ನಗು ನೋವಾಗಿ ಪರಿಣಮಿಸ್ತದೆ ಅಂತ ಇಷ್ಟೇ ಹೇಳಿದ್ದು, ಬೇರೇನು ಹೇಳಿಲ್ಲ. ಅವರು ಎಚ್ಚರಿಕೆ ಮಾಡಿಕೊಳ್ತಿದ್ರೆ ನಮ್ಮ ಅದೇ ಮಾತು ಸಾಕಿತ್ತು. ಯಾಕೆ ಗೊತ್ತಾ? ನಾವು ಧರ್ಮವನ್ನ ತುಂಬಾ ಆತುಕೊಂಡು ಬಂದವರು. ನಾವು ಧರ್ಮ ಎನ್ನುವುದಕ್ಕೆ ಯಾವುದೇ ರೀತಿಯ ಕಳಂಕ ಬರಬಾರದು ಅಂತ ನಂಬಿಕೊಂಡು ಬಂದ ಸಂತ ನಾವು. ಹಾಗಿರುವುದರಿಂದ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ದೇವೆ, ಮಾಡಬೇಡಿ, ಒಳ್ಳೆಯದಲ್ಲ ಇದು. ನಿಮ್ಮ ಸ್ವಾರ್ಥಕ್ಕಾಗಿ, ನಿಮ್ಮ ಆಸಕ್ತಿಗಾಗಿ, ನಿಮ್ಮ ಜೀವನದ ಉದ್ಧಾರಕ್ಕಾಗಿ ಒಂದು ಕ್ಷೇತ್ರವನ್ನ ಬಲಿ ಕೊಡುವುದು ಒಳ್ಳೆಯದಲ್ಲ. ನಾವು ತುಂಬಾ ಶಿಕ್ಷಣ ಸಂಸ್ಥೆಗಳಿಗೆ ಹೋಗ್ತೇವೆ, ನಮ್ಮಲ್ಲೂ ತುಂಬಾ ಮಕ್ಕಳಿದ್ದಾರೆ. ಆ ಮಕ್ಕಳು ಬಂದು ನಮ್ಮಲ್ಲಿ ಕೇಳೋದು, ಸ್ವಾಮೀಜಿ ಯಾವಾಗ ನೀವು ಸೌಜನ್ಯನಿಗೆ ನ್ಯಾಯ ತೆಗೆಸಿಕೊಡ್ತೀರಿ ಅಂತ. ಈ ಮಕ್ಕಳು ಏನ್ PUC ಓದುವ, ಒಬ್ಬ 10th ಓದುವ, MBA ಓದುವ ಮಕ್ಕಳು ನಮ್ಮಲ್ಲಿ ಬಂದು ಕೇಳೋದು. ನಾವು ಆ ಮಾತಿಗೆ ಒಂದೇ ಹೇಳಿದೆವು, ಸರಿ ಮಕ್ಕಳೇ, ನ್ಯಾಯ ಕೊಡಬೇಕು. ಹೆಂಗ್ ಕೊಡಬೇಕು ಒಂದು ಹೇಳ್ತೀರಾ? ಅವಾಗ ಅವರು ಹೇಳಿದ್ರು, ನ್ಯಾಯ ಕೊಡಬೇಕಾದ್ದು ನ್ಯಾಯಾಲಯ, ಅದು ನಮ್ಗೆಲ್ಲ ಗೊತ್ತಿದೆ ಅಂತ ಅಂದ್ರು ಅವರು. ನೋಡಿ, ಕಾನೂನಿನ ಬಗ್ಗೆ ಅರಿವಿದೆ ಆ ಮಕ್ಕಳಿಗೆ. ನೀವು ಹೇಳಿದ ಕೂಡಲೇ ನ್ಯಾಯ ಅಂತ ಆಗೋದಿಲ್ಲ ಅಂತಂದ್ರು. ಹೌದಲ್ಲ? ನಾವೆಲ್ಲ ಒಂದು ಕೆಲಸ ಮಾಡೋಣ, ನಾಳೆಯಿಂದಲೇ ಮಾಧ್ಯಮಗಳಲ್ಲಿ ಮಾತಾಡೋಣ. ಏನು? ಸೌಜನ್ಯನ ಮನೆಯ ತಾಯಿ ಇದ್ದಾರಲ್ಲ, ಇಲ್ಲೂ ಬಂದಿರಬಹುದು ಅವರು. ಆ ತಾಯಿ ಸರಗೊಡ್ಡಿ ನಿಮ್ಮಲ್ಲೆಲ್ಲ ಕೇಳಿದ್ರು, ನೋಡಿ ನನಗೆ ನ್ಯಾಯ ಕೊಡಿ ಅಂತ ಹೇಳಿ ಕೇಳಿದ್ರಲ್ಲ. ಆ ಕೆಲಸದ ಜೊತೆಗೆ ಅವರು ಸುಪ್ರೀಂ ಕೋರ್ಟಿಗೆ ಒಂದು ಮೂಗರ್ಜಿ ಹಾಕ್ತಿದ್ರೆ ನ್ಯಾಯ ಸಿಕ್ತಿತ್ತಲ್ಲ. ಇದ್ರ ಬಗ್ಗೆ ಯಾರು ಹೇಳಲೇ ಇಲ್ಲ. ಸುಪ್ರೀಂ ಕೋರ್ಟಿಗೆ ಅವರಿಗೆ ಮಾತ್ರ ಅಧಿಕಾರ ಇರೋದು ಹೋಗ್ಲಿಕ್ಕೆ, ನನಗೆ ಅಧಿಕಾರ ಇಲ್ಲ.
ನಾವು ಸುಪ್ರೀಂ ಕೋರ್ಟಿಗೆ ಹೋದ್ರೆ ಸುಪ್ರೀಂ ಕೋರ್ಟ್ ಕೇಳತ್ತೆ ನೀವ್ ಯಾರು, ನಿಮ್ಗೆ ಇದ್ರಲ್ಲಿ ಏನ್ ಕುತೂಹಲ, ನಿಮ್ಮಲ್ಲಿ ಏನ್ ಡಾಕ್ಯುಮೆಂಟ್ ಇದೆ, ನಿಮ್ಮಲ್ಲಿ ಏನು ಸಾಕ್ಷಿ ಇದೆ ಅಂತ ನಮ್ಮಲ್ಲಿ ಕೇಳ್ತಾರೆ. ನಮ್ಮಲ್ಲಿ ಏನ್ ಸಾಕ್ಷಿ ಇಲ್ಲ. ಆದ್ರೆ ನಮ್ಗ ಆದ ನೋವೇನು ಗೊತ್ತಾ, ಧರ್ಮಸ್ಥಳದಲ್ಲಿರುವಂತಹ ನಂಬಿಕೆ ತಲೆ ತಲಾಂತರಗಳಿಂದ ಅಣ್ಣಪ್ಪ ಇದ್ದಾನೆ, ತಲೆ ತಲಾಂತರಗಳಿಂದ ಮಂಜುನಾಥ ಮಣ್ಣಿನಲ್ಲಿದ್ದಾನೆ. ಆದ್ರೆ ಆ ಮಂಜುನಾಥನನ್ನ ಸುಳ್ಳು ಅಂತ ಹೇಳಿಸಿಕೊಳ್ಳಿಕ್ಕೆ ಒಂದು ಡಂಗುರ ಹೊಡೆಸಿದ್ರಲ್ಲ, ಅಣ್ಣಪ್ಪ ಅಲ್ಲಿಲ್ಲ ಎನ್ನುವ ಡಂಗುರ ಹೊಡೆಸಿದ್ರಲ್ಲ, ಇದ್ರ ಬಗ್ಗೆ ಹಿಂದೂ ಸಮಾಜ ಎಚ್ಚೆತ್ತುಕೊಳ್ಳೇ ಇಲ್ಲ. ಯಾಕೆ ಗೊತ್ತಾ, ನಾಳೆ ನಮ್ಮ ವೇದಿಕೆಯಲ್ಲಿರುವ ಯಾರಾದ್ರ ಬಗ್ಗೆ ಯಾರ ಒಬ್ಬ ಬೀದಿ ಬದಿಯಲ್ಲಿ ನಿಂತುಕೊಂಡು ಅವ್ರು ಹೀಗಂತೆ ಅಂತ ಹೇಳಿದ್ರೆ ಸಾಕು, ಆ ದಿಪ್ಪೋಡು ಅವ ಅಂದಿಪ್ಪು ಅಕಲ್ಪಾತಿಯರು ಬೇರು ಮೊಕಲ್ಪಾತಿಯರು ಬೇರು ಅವ ಆದಿಪ್ಪು ಅಂತ ಹೇಳುವ ಜನ ನಾವು. ನೋಡಿ, ಈ ವೇದಿಕೆಯಲ್ಲಿ ಸರ್ವ ಪಕ್ಷವೂ ಇದೆ, ವೇದಿಕೆ ಎದುರುಗಡೆ ಸರ್ವ ಮತದವರು ಇದ್ದಾರೆ. ಕೇವಲ ಹಿಂದೂಗಳು ಮಾತ್ರ ಇರೋದಲ್ಲ, ಸರ್ವ ಜನಗಳು ಇದ್ದಾರೆ. ಆದ್ರೆ ಅವರವರ ಸ್ಥಿತಿಯಲ್ಲಿ ಬಂದಾಗ ಅವರು ಯಾರನ್ನು ಬಿಟ್ಟುಕೊಳ್ಳುವುದಿಲ್ಲ. ಆದ್ರೆ ನಾವು ನಮ್ಮ ಹತ್ತಿರ ಇರುವಂತ ಈಶ್ವರ ಭಟ್ರನ್ನೇ ಬಿಟ್ಟುಕೊಡ್ತೇವೆ, ನಮ್ಮ ಹತ್ತಿರ ಇರುವಂತ ನಳಿನ್ ಕುಮಾರ್ ಕಟೀಲ್ ಅವರನ್ನು ಬಿಟ್ಟುಕೊಡ್ತೇವೆ. ಇಂಥ ದಾರ್ಷ್ಟ್ಯಕ್ಕೆ ಯಾಕೆ ನಾವು ಬೆಳೀತೇವೆ? ನಮ್ಮ ಮನೆಯವರ ಬಗ್ಗೆ ಸಂಶಯ ಬಿತ್ತಿಸಿದಾಗ ನಾವು ಆ ಸಂಶಯವನ್ನು ಹೇಗೆ ಹೋಗಲಾಡಿಸಬೇಕು? ನಮ್ಮ ನಂಬಿಕೆಯಂತೆ. ನಮ್ಮ ಅಮ್ಮ ಹೇಳಿದ್ಲಲ್ಲ, ಇದು ನಿನ್ನ ಅಪ್ಪ ಅಂತ, ಮತ್ತೆ ಯಾಕೆ ಸಂಶಯ ಅದ್ರ ಮೇಲೆ? ನಮ್ಮ ಅಮ್ಮನ ಮೇಲೆ ನಮ್ಗೆ ನಂಬಿಕೆ ಇದೆಯಲ್ಲ, ಸಾಕಲ್ಲ. ಈ ವಿಷಯವನ್ನ ನಾವು ಧರ್ಮಸ್ಥಳದ ಜೊತೆ ನಾವು ನಡೆಸಿಕೊಳ್ಬೇಕಿತ್ತು, ನಡೆಸಿಕೊಳ್ಳಿಲ್ಲ. ಇಲ್ಲದಿದ್ರೆ ನೀವೊಂದು ನೋಡಿ, ಯಾರೋ ಒಬ್ಬ ದೂತ ಅಂತ ಬಂದನಲ್ಲ, ಹೆಸರು ದೂತ, ಯೂಟ್ಯೂಬ್ ಅಲ್ಲಿ ಬಂದಲ್ಲ, ಏನ್ ನೆರೇಟಿವ್ ಕ್ರಿಯೇಟ್ ಮಾಡಿಬಿಟ್ಟ. ಎಷ್ಟು ಮಿಲಿಯ ಸಂಖ್ಯೆ ತನಿಖೆ ಆಯ್ತಾ? ಇವತ್ತು ತನಿಖೆ ಆಗ್ತಾ ಇರೋದು. ಇವತ್ತು ಅಲೆದಾಡ್ತಾ ಇದ್ದಾನೆ, ಫೈಲ್ ಅನ್ನು ಹೊತ್ತುಕೊಂಡು ಅಲೆದಾಡ್ತಾ ಇದ್ದಾನೆ. ಎಲ್ಲಿವರೆವಿಗೆ ಅಂದ್ರೆ, ನಾಳೆ ಬಾ ಅಂತ ಹೇಳಿದ್ರೆ ನನಗೆ ಜ್ವರ ಅಂತ ನಾವು. ಅಂದ್ರೆ ತನಿಖೆ ಯಾವ ಮಟ್ಟಕ್ಕಿದೆ ಅಂತ ಯೋಚನೆ ಮಾಡಿ. SIT ಯಾವ ರೀತಿಯಲ್ಲಿ ಆಕ್ಷನ್ ತಗೊಂಡಿದೆ ಅಂತ ಒಮ್ಮೆ ಯೋಚನೆ ಮಾಡಿ. ಕಣ್ಣು ಮುಚ್ಚಿ ತೆರೆಯುವುದ್ರೊಳಗಿದೆ ಎಲ್ಲ ಆಗುದಿಲ್ಲ. ಯಾಕೆ ಗೊತ್ತಾ, ಬಹಳ ವರ್ಷಗಳಿಂದ ಈ ನೆರೇಟಿವ್ ಅನ್ನ ಸಮಾಜದಲ್ಲಿ ಬಿತ್ತುತ್ತಾ ಬಂದಿದ್ದಾರೆ, ಕೇವಲ ಒಂದು ಮಗುವಿನ ವಿಷಯಕ್ಕಾಗಿ. ಆ ಮಗುವಿಗೆ ನ್ಯಾಯ ಸಿಗಬೇಕು ಅಂತಲೇ ತಾನೇ ಶಾಸಕರಾದಿಯಾಗಿ ಮಾಜಿ ಸಂಸದರಾದಿಯಾಗಿ ಎಲ್ಲರೂ ಮಾತಾಡಿದ್ದು, ಆ ಮಗುವಿಗೆ ನ್ಯಾಯ ಸಿಗಬೇಕು ಅಂತಲೇ ಕಡೆಗೆ ಹೇಳಿದ್ದಲ್ಲ. ಇದೊಂದು ಮಾತು ಎಲ್ಲ ಕಡೆ ಇದೆ. ನೀವು ಏನ್ ಮಾತಾಡಿ, ಆ ಮಗುವಿಗೆ ಒಂದು ನ್ಯಾಯ ತೆಗೆಸಿಕೊಡಿ ಅಂತ ಮಾತಾಡ್ಬೇಕು. ಅಲ್ಲಿಂದಲೇ ಶುರುವಾಗುವುದು ಈ ವಿಷಯ. ಧರ್ಮಸ್ಥಳದ ವಿಷಯ ಶುರುವಾಗುವುದು ಎಲ್ಲಿಂದ ಗೊತ್ತಾ? ಆ ಮಗುವಿಗೆ ಒಂದು ನ್ಯಾಯ ಸಿಗಬೇಕು ಅಂತಲೇ ಶುರುವಾಗುವುದು. ಇಲ್ಲರ ಆ ಮಾತಿಗೆ ಬೆಲೆನೇ ಇಲ್ಲ. ಆ ಮಟ್ಟಕ್ಕೆ ಕಳಂಕ ತಂದಿಟ್ಟಿದ್ದಾರೆ. ಇನ್ನೂ ನಾವು ಎಚ್ಚೆತ್ತುಕೊಳ್ಳಿಲ್ಲ, ಇನ್ನೂ ನಾವು ಇದ್ರ ಬಗ್ಗೆ ಮಾತಾಡ್ಲಿಲ್ಲ ಅಂತಲ್ಲ. ಆದ್ರೆ ಇದರಲ್ಲಿ ಆಗ್ತಾ ಇರುವ ತಂತ್ರ ಯಾವುದು ಗೊತ್ತಾ? ಅನಗತ್ಯವಾಗಿ ಬೆಳೆಯುವಂತಹ ನಂಬಿಕೆ ಇಲ್ಲದವರ ಕಾಟ. ಅವರಿಗೆ ದೇವಸ್ಥಾನದಲ್ಲಿ ನಂಬಿಕೆ ಇಲ್ಲ, ಅವರಿಗೆ ನಮ್ಮ ಧರ್ಮದ ಮೇಲೆ ನಂಬಿಕೆ ಇಲ್ಲ. ಅವರು ಶ್ರೀರಾಮನನ್ನು ಟೀಕೆ ಮಾಡಿದವರು, ಶ್ರೀಕೃಷ್ಣನನ್ನು ಟೀಕೆ ಮಾಡಿದವರು, ಕೃಷ್ಣನೇ ಇಲ್ಲ ಅಂತ ಹೇಳಿದವರು. ಅಂತವರೆಲ್ಲ ಹೇಳುವುದನ್ನ ಕೇಳಿಕೊಂಡು ನಾವು ಬದುಕ್ತಾ ಇದ್ದೇವೆ ಅಂತ ಹೇಳಿದ್ರೆ ತುಂಬಾ ನಾಚಿಕೆಗೇಡಿನ ಸಂಗತಿ ಇದು. ಇದು ಕೇವಲ ಧರ್ಮಸ್ಥಳ ಕರ್ನಾಟಕಕ್ಕೆ ಉಳಿಯಲಿಲ್ಲ, ಅದು ಜಗತ್ತಿಗೆ ಉಳಿದಿದೆ. ಈ ವಿಷಯವನ್ನ ಜಗತ್ತಿಗೆ ತಗೊಂಡೋದ್ರು ನೋಡಿ. ಎಲ್ಲಿವರೆವಿಗೆ ಆ ನೆಗೆಟಿವ್ ಕ್ರಿಯೇಟ್ ಮಾಡಿಕೊಂಡು ನೆರೇಟಿವ್ ಅನ್ನ ಬೆಳೆಸಿಕೊಂಡು ಇಡೀ ಜಗತ್ತಲ್ಲಿ ಕಾಲಿಲ್ಲದ ಕಾಲುಗಳನ್ನು ಸೃಷ್ಟಿ ಮಾಡಿ, ಕಣ್ಣಿಲ್ಲದ ಕಣ್ಣುಗಳನ್ನು ಸೃಷ್ಟಿ ಮಾಡಿ, ಕೈಯಿಲ್ಲದ ಕೈಗಳನ್ನು ಸೃಷ್ಟಿ ಮಾಡಿ ಜಗತ್ತಿನಾದ್ಯಂತ ತಗೊಂಡು ಹೋದ್ರಲ್ಲ. ನಾವು ಈಗಲೂ ದುರ್ದೈವ ಜನಾಗ್ರಹ ಸಭೆ ಮಾಡಿ ಮಾತಾಡುವ ಸ್ಥಿತಿ ಬಂತಲ್ಲ ನಮ್ಗೆ. ಯೋಚನೆ ಮಾಡ್ಬೇಕು ತಾನೆ. ನಮ್ಮ ಎದುರುಗಡೆ ಒಂದು ಹಿರಿಯ ಜೀವ ಇದೆ. ಆದರ್ಶ ಆಸ್ಪತ್ರೆಯ ಒಬ್ಬ ತಜ್ಞ ವೈದ್ಯರು, ಆದರ್ಶ ಆಸ್ಪತ್ರೆಯನ್ನ ಬೆಳೆಸಿದವರು ನಮ್ಮ ಎದುರುಗಡೆ ಇದ್ದಾರೆ. ಡಾಕ್ಟರು ಪುತ್ತೂರಿನ ಮುತ್ತು ಅಂತ ಕರೆಸಿಕೊಂಡವರು. ಪ್ರಾಯ ಎಷ್ಟಾಯ್ತು ನೋಡಿ ಅವರಿಗೆ. ಆ ಪ್ರಾಯವನ್ನ ಲೆಕ್ಕಿಸದೆ ಈ ವೇದಿಕೆಗೆ ಬರುವಂತ ಒಂದು ಸ್ಥಿತಿಯನ್ನು ಅವರಿಗೆ ತಂದೊಡ್ಡಿದ್ದೇವಲ್ಲ, ನಾವು ಎಂತ ಜನಗಳಿರ್ಬೋದು ಒಮ್ಮೆ ಯೋಚನೆ ಮಾಡಿ. ವೀರೇಂದ್ರ ಹೆಗಡೆ ಅವರ ಪ್ರಾಯ ಎಷ್ಟು? ಸುಮಾರು 55 ವರ್ಷ ಸಮಾಜದ ಕಲ್ಪನೆಯನ್ನು ಇಟ್ಟುಕೊಂಡು ಸಮಾಜಕ್ಕೆಲ್ಲವನ್ನು ಹಂಚುತ್ತಾ ಬಂದ್ರಲ್ಲ ಆ ಪುಣ್ಯ ಜೀವ. ಇವತ್ತಿಗೆ ಕೆಸರರ ಚಾಟವನ್ನು ಅವರ ಮೇಲೇನೆ ಮಾಡುವಾಗ ನಾವು ನಂಬಿ ಕೆಟ್ಟೆವಲ್ಲ ಆಗಿರ್ಬೋದು ಅಂತ.
ಈ ದುಸ್ಥಿತಿಗೆ ನಾವು ಬಂದು ನಿಲ್ಲಬೇಕಿತ್ತ? ನಮಗೆ ನಮ್ಮ ಮೇಲೇನೆ ಸಂಶಯ ಇರುವುದರಿಂದ ನಾವು ಬೇರೆಯವರ ಮೇಲೆ ಸಂಶಯವನ್ನ ಬಿತ್ತುತ್ತಾ ಬರ್ತೇವೆ. ನಾವು ಬಿಡಬೇಕಾದ್ದು ನಮ್ಮ ಮೇಲಿನ ಸಂಶಯವನ್ನ. ನಮಗೆ ದೃಢ ಇರಬೇಕು, ನಮಗೆ ಗಟ್ಟಿ ಇರಬೇಕು. ನಾವು ಈ ವಿಷಯಕ್ಕೆ ಇಳಿಯುವಾಗ ನಮಗೆ ಬಂದ ಫೋನ್ ಕರೆಗಳು ಎಷ್ಟು ಗೊತ್ತಾ? ಸಹಸ್ರಾರು, ಲೆಕ್ಕ ಇಲ್ಲ. ಎಲ್ರೂ ಅಂದುಕೊಂಡ್ರು ವಜ್ರದೇವಿ ಸ್ವಾಮಿಲಿ ಪೋಯರ್ ಅಂತ ಹೇಳಿಕೊಂಡ್ರು. ತುಂಬಾ ಸ್ವಾಮಿಗಳು ನಮ್ಮನ್ನ ಪ್ರಶ್ನೆ ಮಾಡಿದ್ರು, ಯಾಕೆ ನಿಮ್ಗೆ ಬೇಕಿತ್ತಿದು ಅಂತ. ಆಗ ಒಂದೇ ಮಾತು ಹೇಳಿದ್ದೇವೆ, ನಾವು ಸತ್ಯದ ಪರವಾಗಿರುವವರು, ನಾವು ಧರ್ಮದ ಪರವಾಗಿರುವವರು. ಸತ್ಯ ಮತ್ತೆ ಧರ್ಮಕ್ಕೆ ಎಳ್ಳಿನಿತು ಲೋಪ ಬಂದರೆ 1 ಇಂಚು ಕೂಡ ನಾನು ಸುಮ್ಮನಿರಲ್ಲ. ಯಾರನ್ನು ಪ್ರಶ್ನೆ ಮಾಡಲಿಕ್ಕೆ ನಾನು ಅರ್ಹನಿದ್ದೇನೆ. ನನಗೆ ಸರ್ಕಾರ ಇನ್ನೊಂದು ಮತ್ತೊಂದು ಯಾವುದು ಲೆಕ್ಕ ಇಲ್ಲ ಅಂತ ಹೇಳಿದ ಒಬ್ಬ ಸಂತ ನಾನು. ಹಾಗಾಗಿ ನೀವು ಎಲ್ಲರೂ ಕೂಡ ಆ ಮಟ್ಟಕ್ಕೆ ಬರಬೇಕು. ಈಗ ಇನ್ನೂ ನೆರೇಟಿವ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಇದು ಇಲ್ಲಿಗೆ ನಿಲ್ಲಲ್ಲ, ಮುಂದೆಯೂ ಶುರುವಾಗತ್ತೆ. ಈಗ ಇನ್ನೊಂದು ಅಂಕಣ ಶುರುವಾಯಿತು. ಯಾರ ಒಬ್ಬಳು ಮಾಸ್ಕ್ ವುಮೆನ್ ಬಂದಿದ್ದಾಳೆ. ಈಗ ಮಾಸ್ಕ್ ಮೆನ್ನಿನ ಚರಿತ್ರೆ ಮುಗಿಯಿತು, ಈಗ ಮಾಸ್ಕ್ ವುಮೆನ್ ಒಬ್ಬಳು ಬಂದಿದ್ದಾಳೆ. ಎಲ್ಲೆಲ್ಲ ಇವುಗಳಿದ್ದುವ ದೇವರಿಗೆ ಗೊತ್ತು. ಯಾವ ಕೇಶವ ಬೆಳಾಲರು ಹೇಳಿದ್ರಲ್ಲ, ಮೇಲೆ ಎಲ್ಲ ಕಾಡುಗಳಿದ್ದಾವೆ ಅಂತ. ಆ ಯಾವ ಕಾಡುಗಳಲ್ಲೆಲ್ಲ ಇವುಗಳು ಅವಿತು ಕುಳಿತುಕೊಂಡಿದ್ದಾವ ಇಲ್ಲಿವರೆವಿಗೆ ಆಶ್ಚರ್ಯ ಅಂತ ಅನ್ನಿಸ್ತದೆ. ಹಾಗಿರುವುದರಿಂದ ಇನ್ನೂ ಈ ವ್ಯವಸ್ಥೆಯನ್ನು ಹಾಳು ಮಾಡಿ ಒಂದು ಕ್ಷೇತ್ರವನ್ನೇ ನಾಶ ಮಾಡಿ ನಾವೇ ಬದುಕಬೇಕು, ನಾನೇ ಇರಬೇಕು ಎನ್ನುವಂತ ಈ ಅಹಂ ಇದೆಯಲ್ಲ, ಈ ಅಹಮಿಗೆ ಸದ್ಯದಲ್ಲೇ ಕ್ಷೇತ್ರದ ಮಂಜುನಾಥ ಸ್ವಾಮಿ, ಆ ಮಣ್ಣನ್ನ ಇಲ್ಲಿವರೆಗೆ ಕಾದುಕೊಂಡು ಬಂದಂತಹ ಧರ್ಮದೇವತೆಗಳು ಸ್ವಲ್ಪ ದಿನದಲ್ಲೇ ಇತಿಶ್ರೀ ಹಾಕುವಂತಹ ಎಲ್ಲ ಸುಲಕ್ಷಣಗಳು ನಮಗೆ ಕಾಣ್ತಾ ಇದ್ದಾವೆ. ಆ ದೃಷ್ಟಿಯಿಂದ ನಾವೆಲ್ಲರೂ ಏಕಮನಸ್ಕರಾಗಿರುವ, ಬಹುಮನಸ್ಕರಾಗಿ ಇರೋದು ಬೇಡ. ನಮ್ಮಲ್ಲಿ ಬಹು ಸಮಾಜ ಇದೆ, ನಾವು ಬಹು ಸಮಾಜವನ್ನು ಹೊಂದಿಕೊಂಡು ಬದುಕಿದವರು. ಆದರೆ ಏಕಮನಸ್ಕರಾಗಿರೋಣ. ಕ್ಷೇತ್ರವನ್ನು ಉಳಿಸುವಲ್ಲಿ, ನಮ್ಮ ಧರ್ಮವನ್ನು ಬೆಳೆಸುವಲ್ಲಿ ಎಲ್ಲರ ಜೊತೆಗೆ ಸಂವಹನವನ್ನ ಮಾಡಿಕೊಂಡು, ಯಾವುದೇ ಪಕ್ಷ ಅಥವಾ ಯಾವುದೇ ಜಾತಿ ಅದು ಯಾವುದು ಇದ್ರೊಳಗೆ ಬರೋದು ಬೇಡ ಅನ್ನುವ ದೃಷ್ಟಿಯಿಂದ ಶಶಿಕುಮಾರ್ ಬಾಲ್ಯೊಟ್ಟು ಮತ್ತು ಅವರ ಇಡೀ ತಂಡ ಈ ವೇದಿಕೆಯನ್ನ ರಚನೆ ಮಾಡಿ ಮಹಾಲಿಂಗೇಶ್ವರನ ನಡೆಯಲ್ಲಿ, ಮಹಾಲಿಂಗೇಶ್ವರನಿಗೆ ಎದುರಾಗಿ ಆ ಸ್ವಾಮಿಯ ನಿರ್ದೇಶನದ ಅನುಗ್ರಹ ಇಟ್ಟುಕೊಂಡು ಈ ವೇದಿಕೆಯನ್ನ ರಚನೆ ಮಾಡಿದ್ರಲ್ಲ, ಅವರಿಗೊಂದು ನೀವು ದೊಡ್ಡ ಚಪ್ಪಾಳೆಯನ್ನು ಕೊಡಬೇಕು. ಅದು ಮಂಜುನಾಥ, ಇದು ಮಹಾಲಿಂಗೇಶ, ಇಬ್ಬರು ಶಿವ, ಇಬ್ಬರು ಡಮರುಗ ಹಿಡಿದವರು. ಅವರು ಎಲ್ಲಿಯಾದರೂ ಈ ದುಷ್ಟರ ಸ್ಥಿತಿಗೆ ಡಮರುಗ ಪ್ರಾರಂಭ ಮಾಡಿದ್ರೆ ಯಾವ ದುಷ್ಟರೂ ಇರುವುದಿಲ್ಲ. ಆದ್ರೆ ಅವರು ಹೇಳ್ತಾರೆ ನಮಗೆ ನಂಬಿಕೆ ಇದೆ ಅಂತ ಈಗ ಶುರು ಮಾಡಿದ್ದಾರೆ. ನಮಗೂ ನಂಬಿಕೆ ಇದೆ, ನಾವು ಕ್ಷೇತ್ರದ ಬಗ್ಗೆ ಹಾಳು ಮಾಡಿದ್ದಲ್ಲ ಅಥವಾ ನಾವು ಕ್ಷೇತ್ರದ ಬಗ್ಗೆ ಮಾತಾಡಿದ್ದಲ್ಲ ಅಂತ ಹೇಳ್ತಾರೆ. ಆದ್ರೆ ನಂಬಿಕೆಗೂ ಒಂದು ಅರ್ಥ ಇರಬೇಕು. ಮಾತೊಂದು ಕೃತಿಯೊಂದು ಹಾಗಿರಬಾರದು, ಮಾತಿನಂತೆ ಕೃತಿ ಇರಬೇಕು. ಹಾಗಾಗಿ ಆರೋಪ ಮಾಡುವವರು ಆರೋಪ ಮಾಡ್ತಾ ಇದ್ದಾರೆ ಅಂತ ಸುಮ್ಮನೆ ಕುಳಿತುಕೊಳ್ಳುವ ಕಾಲ ಇದಲ್ಲ. ಯಾಕೆ ನಮ್ಮಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ ಆಗಿದೆ, ಟೆಕ್ನಿಕಲ್ ಬಹಳ ವ್ಯವಸ್ಥೆಗಳು ಮುಂದೆ ಹೋಗಿದೆ. ಅದು ಯಾವ ಯಾವ ಆಂಗಲ್ ಅನ್ನು ತಗೊಳ್ತಾ ಇದೆ. ಹಾಗಾಗಿ ರಾಷ್ಟ್ರೀಯ ಮಾಧ್ಯಮಗಳು ಮುಖ್ಯವಾಹಿನಿಯಲ್ಲಿ ನಿಂತುಕೊಂಡು ಎಲ್ಲವನ್ನ ಬಯಲಿಗೆಳೆದು ನೋಡಿ. ಆ ಮಾಧ್ಯಮಗಳ ಕತೆ ನಮ್ಗೆ ಹಿಂದಿನಿಂದ ಎಲ್ಲ ಗೊತ್ತಿದ್ದದ್ದಿಷ್ಟೇ. ಮಾಧ್ಯಮಗಳು ಯಾಕೆ ಸುಮ್ಮನೆ ಇರ್ತಾವೆ ಅಂತ. ಆದ್ರೆ ಈ 4 ಅಂಗಗಳಲ್ಲಿ ಮಾಧ್ಯಮ ಕೂಡ ಇದೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದಲ್ಲಿ ಒಂದು ಮಾಧ್ಯಮದ ಭಾಗವೂ ಇದೆ. ಆದ್ರೆ ಇವತ್ತು ರಾಷ್ಟ್ರೀಯ ಮುಖ್ಯವಾಹಿನಿಯಲ್ಲಿರುವಂತಹ ಮಾಧ್ಯಮಗಳು ಮಾಡುವಂತಹ ಕೆಲಸವನ್ನ ನೋಡಿದಾಗ ತನಿಖೆಗಿಂತ ಮೊದಲೇ ವಿಷಯಗಳು ಬಹಿರಂಗ ಆಗಿದೆ. ಇಲ್ಲದಿದ್ರೆ ಅವಳೊಬ್ಬಳು ಬಂದ್ಲಲ್ಲ, ಮೂಗಜ್ಜಿ ಬಿತ್ತಿಕೊಂಡು ಬಂದ್ಲಲ್ಲ, ತನಿಖೆ ಆಗಿರ್ಲಿಲ್ಲ, SIT ನೋಟಿಸ್ ಕಳಿಸ್ಲಿಲ್ಲ. ಆದ್ರೆ ಮಾಧ್ಯಮಗಳು ಬೆನ್ನು ಹಿಡಿದವಲ್ಲ, ಆ ಮೂಗಜ್ಜಿ ಹುಚ್ಚು ಹಿಡಿಯುವ ಸ್ಥಿತಿಗೆ ಬಂದು ಮುಟ್ಟಿತ್ತು. ಎಲ್ಲಿವರೆವಿಗೆ ಅಂದ್ರೆ SIT ಅಧಿಕಾರಿಗಳು ಬೇಡಮ್ಮ ಸ್ವಲ್ಪ ದಿವಸ ಬಿಟ್ಟು ಬನ್ನಿ ಹೇಳುವ ಮಟ್ಟದವರೆಗೆ ಬಂತು. ನೋಡಿ ಯಾವ ವ್ಯವಸ್ಥೆಗೆ ಬಂತು ಅಂದ್ರೆ ಇದು ನಮ್ಮ ಮಾಧ್ಯಮಗಳ ಕಾರ್ಯವೈಖರಿ. ಅವರು ಮನಸ್ಸು ಮಾಡಿದ್ರೆ ಹೇಗೆ ಇದನ್ನ ಹೊರಗೆ ತರಬಹುದು, ಸತ್ಯವನ್ನ ಹೇಗೆ ಹೊರಬಿತ್ತರಿಸಬಹುದು, ಇದು ಒಂದಾದ್ರೆ. ಎರಡನೆಯದ್ದು ಆ ಮಾಸ್ಕ್ ಮ್ಯಾನ್ ಚರಿತ್ರೆ. ಆ ಮಾಸ್ಕ್ ಮ್ಯಾನ್ ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆದ್ರೆ ರಾಷ್ಟ್ರೀಯ ಮಾಧ್ಯಮಗಳು ಮೊದಲಿನಿಂದಲೇ ಹೇಳ್ತಾ ಬಂದಿದ್ದಾವೆ ಇದು ಇವನೇ ಆಗಿರಬೇಕು, ಇದು ಇವನೇ ಆಗಿರಬೇಕು. ಆದ್ರೆ ನ್ಯಾಯಾಲಯದ ಕಣ್ಣು ತಪ್ಪಿಸಿದ್ರಲ್ಲ,
ನಾವೆಲ್ಲ ನಂಬಿಕೆ ಇಟ್ಟಂತ ನ್ಯಾಯಾಲಯವನ್ನೇ ದುರುಪಯೋಗ ಮಾಡಿದ್ರಲ್ಲ. ಅಷ್ಟು ಮಾತ್ರವಲ್ಲ, ನಮ್ಮಲ್ಲಿರುವಂತಹ ಕಾನೂನಿನ ದುರುಪಯೋಗ ಮಾಡಿದ್ರಲ್ಲ. ಈಗ ನೀವು ಹೇಳಿ, ಇವರಿಗೆ ಗಲ್ಲು ಕೊಡಬೇಕಾ ಬೇಡವಾ? ಅಷ್ಟೇ. ಈಗ ನೀವು ಹೇಳಬೇಕು, ಇಷ್ಟೆಲ್ಲ ಮಾಡಿದವರಿಗೆ ಗಲ್ಲು ಕೊಡಬೇಕಾ ಬೇಡವಾ? ದುರದೃಷ್ಟವಶಾತ್ ಆ ಗಲ್ಲಿನ ಸ್ಥಿತಿ ನಮ್ಮ ಭಾರತದ ಒಳಗಿಲ್ಲ. ಹಾಗೆ ಕೊಡುವ ರೀತಿ ಇಲ್ಲ ಕಾಣ್ತದೆ. ಇಲ್ಲದಿದ್ರೆ ಇದು ವಿದೇಶದ ಕಾನೂನು ಆಗ್ತಿದ್ರೆ ಇಷ್ಟರ ಒಳಗೆ ಇವ್ರು ಗಲ್ಲಿಗೆ ಹೋಗ್ತಿದ್ರು. ಅಂದ್ರೆ ಆ ರೀತಿ ಬುರುಡೆಯನ್ನ ಸೃಷ್ಟಿ ಮಾಡಿ, ಆ ಬುರುಡೆಯ ಜೊತೆ ಒಂದಷ್ಟು ಬುರುಡೆಗಳನ್ನ ಸೇರಿಸಿ, ಏನ್ರಿ 55 ವರ್ಷದಲ್ಲಿ ಧರ್ಮ ಕಾರ್ಯ ಮಾಡಿದ ಒಬ್ಬ ಪುಣ್ಯಾತ್ಮ ಅತ್ಯಾಚಾರ ಮಾಡಿದ್ದಾನೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ನಿಮ್ಗೆ ವಿಶ್ವಾಸ ಇದೆಯಾ? ನಮ್ಮ ತಂದೆಯ ಮೇಲೆ ನಮ್ಗೆ ವಿಶ್ವಾಸ ಇಲ್ವಾ? ನಮ್ಮನ್ನ ನಡೆಸಿದ ಗುರು ಹಿರಿಯರ ಮೇಲೆ ನಮ್ಗೆ ವಿಶ್ವಾಸವಿಲ್ವಾ? ಆ ವಿಶ್ವಾಸವನ್ನು ಇಟ್ಟುಕೊಂಡು ಇದನ್ನು ನಂಬ್ತಾ ಕುಂತ್ಕೊಂಡಿದ್ದೀವಲ್ಲ, ನಮ್ಗಿಂತ ದೊಡ್ಡ ಮೂರ್ಖರು ಯಾರಿದ್ದಾರೆ ಹೇಳಿ? ಹಾಗಾಗಿ ಈಗಲೂ ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ನಾವು ಹೇಳ್ತೇವೆ, ಜಾಗೃತ ಸಮಾಜ ಇದರಲ್ಲಿ ಇನ್ನು ಮುಂದೆ ಸೃಷ್ಟಿಯಾಗಬೇಕು. ಕೇವಲ ಇಷ್ಟೆಲ್ಲ ಮಂದಿ ಮಾತಾಡಿದಾಗ ನಾವು ಚಪ್ಪಾಳೆ ತಟ್ಟಿದ್ದೀವಲ್ಲ, ಅಲ್ಲಿಗೆ ಇದು ಮುಗಿಯೋದಿಲ್ಲ, ಇದು ಮುಂದೆಯೂ ಬೆಳೆಯುತ್ತದೆ. ಹಾಗಾಗಿ ಹಿಂದೆ ಲಂಕೆಯನ್ನ ಹನುಮಂತ ಮುತ್ತಿಕ್ಕಿದಂತಹ ಸಂದರ್ಭದಲ್ಲಿ ಅವನ ಬಾಲಕ್ಕೆ ಬೆಂಕಿ ಕೊಟ್ಟು ಇಡೀ ಲಂಕೆ ನಾಶವಾದ ಕಥೆಯನ್ನ ರಾಮಾಯಣದಲ್ಲಿ ಕೇಳ್ತೇವೆ ನಾವು. ಹಾಗಾಗಿ ಈ ಸ್ಥಿತಿಯನ್ನು ತುಂಬಾ ಜಾಗೃತಿಯಿಂದ ಸಮಾಜ ವಿಚಾರಿಸಬೇಕು, ಗಮನಿಸಬೇಕು. ಇಂತಹ ನೆರೇಟಿವ್ಗಳನ್ನ ಚಿವುಟಲ್ಲೇ ನಾವು ಅದನ್ನ ಹತ್ತಿಕ್ಕಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಸಮಾಜ ಸದೃಢವಾಗಿ ಬಾಳಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ತಾ, ಈ ಜನಾಗ್ರಹ ಸಭೆಯನ್ನ ಮಾಡಿದ ಉದ್ದೇಶ ಇಷ್ಟೇ, ಚಪ್ಪಾಳೆ ತಟ್ಲಿಕ್ಕಲ್ಲ, ಜಾಗೃತ ಸಮಾಜ ಸೃಷ್ಟಿಯಾಗಬೇಕು. ಇವತ್ತು ಧರ್ಮಸ್ಥಳಕ್ಕೆ ಬಂದಿದೆ, ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ರು ಇನ್ನು ಬೇರೆ ಕಡೆಗೆ ಬರಬಹುದು. ಇದು ಕೊನೆ, ಇಲ್ಲಿಗೆ ಇದು ಮುಗಿಯಬೇಕು, ಇಲ್ಲಿಗೆ ಇದು ಸ್ಟಾಪ್ ಆಗಬೇಕು. ಒಂದು ವೇಳೆ ಸ್ಟಾಪ್ ಆಗಲಿಲ್ಲ, ಮುಂದಿನ ದಿನಗಳಲ್ಲಿ ಇದರ ಕಥೆಯೇ ಸಜ್ಜನ ಸಮಾಜ ಮುಂದಿನ ದಿನಗಳಲ್ಲಿ ಇದರ ಕಥೆಯನ್ನೇ ಬದಲಾಯಿಸ್ತದೆ ಎನ್ನುವ ವಿಶ್ವಾಸ ನಮಗಿದೆ. ಆ ದೃಷ್ಟಿಯಿಂದ ಸಮಾಜ ಸಂಘಟಿತವಾಗಲಿ, ಧರ್ಮ ಸದೃಢವಾಗಲಿ, ನಮ್ಮ ನಂಬಿಕೆ, ನಮ್ಮ ವಿಶ್ವಾಸ ಬಲಯುತವಾಗಿ ನಮ್ಮಲ್ಲಿ ಉಳಿಯಲಿ ಅಂತ ನಿಮಗೆಲ್ಲರಿಗೂ ಶ್ರೀ ಮಂಜುನಾಥನ, ಶ್ರೀ ಮಹಾಲಿಂಗೇಶ್ವರನ ಅನುಗ್ರಹವನ್ನ ಯಾಚಿಸ್ತಾ ವಿರಮಿಸ್ತೇವೆ. ಬೋಲೋ ಭಾರತ್ ಮಾತಾ ಕಿ ಜೈ. SIT ತನಿಖೆ ಮಾಡ್ತಾ ಇದೆ, ನಾವು ತನಿಖೆ ಮಾಡೋದಲ್ಲ. SIT ಅಧಿಕಾರಿಗಳು ಮುಂದೆ ಇದನ್ನು ತನಿಖೆ ಮಾಡ್ತಾ ಸಾಕ್ಷಿಗಳನ್ನ ಸರಿಯಾಗಿ ನ್ಯಾಯಾಲಯದಲ್ಲಿ ಕೂರಿಸಬೇಕು, ಸಾಕ್ಷಿಗಳು ಸರಿಯಾಗಿ ನಿಲ್ಲಬೇಕು. ಅಂದ್ರೆ ಮುಂದಿನ ದಿನಗಳಲ್ಲಿ ಒಂದು ಪಾಠ ಆಗಬೇಕು, ಕಾನೂನು ಈ ತರ ಇದೆ ಎನ್ನುವುದು ಅರಿವಾಗಬೇಕು. ಆ ದೃಷ್ಟಿಯಿಂದ ನಿಮ್ಮೆಲ್ಲರ ಆಗ್ರಹ ಆ ಕಡೆಗೆ ಇರಬೇಕು. ಬೋಲೋ ಭಾರತ್ ಮಾತಾ ಕಿ. ಏನು ಸಾಲದ್ದು, ಏನ್ ಗೊತ್ತಾ, ಸ್ವಲ್ಪ ಹೊತ್ತಿನಲ್ಲಿ ಈಗಲೇ ಈಶ್ವರ ಭಟ್ರು ಹೇಳಿದ್ರು, ಕೇವಲ ಜನಾಗ್ರಹ ಸಭೆ ಮಾಡಿದ್ದು ನಾವು ನಮ್ಮ ಮಾತನ್ನ ಕೇಳಿ ಹೋಗಿ ಅಂತ ಅಲ್ಲ. ನಮ್ಮಲ್ಲಿ ಒಂದು ನಂಬಿಕೆ ಇದೆ, ಹೊಟ್ಟೆಗೆ ಒಂದಷ್ಟು ಕೊಟ್ಟು ಭಗವಂತನ ಅನುಗ್ರಹವನ್ನ ಸೇರಿಸಿ ಕೊಡಬೇಕು ಅಂತ ಇದೆ. ಆ ವ್ಯವಸ್ಥೆಯನ್ನು ಮಹಾಲಿಂಗೇಶ್ವರನ ಪ್ರಸಾದ ರೂಪವಾಗಿ ನಾವು ಅನ್ನ ಸಂತರ್ಪಣೆಯನ್ನ ಇರಿಸಿದ್ದೇವೆ ಅಂತ ಹೇಳಿದ್ರು. ಇದು ನಮ್ಮ ಸಮಾಜದ ಒಂದು ಬಹಳ ದೊಡ್ಡ ಸಮೃದ್ಧಿಯ ಸಂಕೇತ. ಮಹಾಲಿಂಗೇಶ್ವರನ ಪ್ರಸಾದ ನಮ್ಮ ಹೊಟ್ಟೆಗೆ ಬಿದ್ರೆ ಇನ್ನು 1 ವರ್ಷ ನಮ್ಮ ರೋಗ ರುಜಿನಗಳೆಲ್ಲ ಪರಿಹಾರವಾಗಿ ಮಾನಸಿಕ ನೆಮ್ಮದಿ ಸಿಗ್ತದೆ ಅಂತ. ಹಾಗಾಗಿ ಇಲ್ಲಿ ನಮ್ಮ ಪ್ರಾರ್ಥನೆ ಇರಬೇಕು, ಧರ್ಮಸ್ಥಳಕ್ಕೆ ಬಂದಂತಹ ಕಳಂಕ ನಿವಾರಣೆಯಾಗುವುದರ ಜೊತೆಗೆ ಮುಂದಿನ ದಿನಗಳಲ್ಲಿ ಯಾವುದೇ ಧರ್ಮಕ್ಷೇತ್ರವಾಗಲಿ ಅಥವಾ ಯಾವುದೇ ನಮ್ಮ ಪುಣ್ಯ ಪುರುಷರಾಗಲಿ ಅಥವಾ ನಮ್ಮ ಸಮಾಜದ ಬಂಧುಗಳ ಮೇಲೆ ಯಾರು ಕೂಡ ಕೆಸರರ ಚಾಟ ಮಾಡದಂತಹ ಒಂದು ಸ್ಥಿತಿ ಮುಂದಿನ ತನಿಖೆಗಳಲ್ಲಿ ಅದು ಸಮಾಜದಲ್ಲಿ ಜಾಹೀರಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾವು ನಮ್ಮ ಆತ್ಮವನ್ನ ಬಡಿದೆಬ್ಬಿಸಿ ಒಮ್ಮೆ ಪ್ರಾರ್ಥನೆ ಮಾಡುವುದರ ಮೂಲಕ ಎರಡೂ ಕೈಯನ್ನ ಎತ್ತಿ ನಮ್ಮ ಭಾರತ ಮಾತೆಗೆ ಜೈಕಾರ ಹಾಕೋಣ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಕೃತಜ್ಞತೆಗಳು ಪರಮ ಪೂಜ್ಯ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರಿಗೆ. ಕಾರ್ಯಕ್ರಮವನ್ನ ಮುಂದುವರಿಸ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಭಿಮಾನಿಗಳ ವೇದಿಕೆ ಪುತ್ತೂರು ಇದರ
ವತಿಯಿಂದ ಇವತ್ತು ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ತಹಶೀಲ್ದಾರ್ ಪುತ್ತೂರು ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಇವರ ಮೂಲಕ ಮನವಿ ಪತ್ರಗಳನ್ನ ಸಲ್ಲಿಸುವುದಿದೆ. ಆ ನಿಟ್ಟಿನಲ್ಲಿ ಈ ಮನವಿ ಪತ್ರವನ್ನ ವಾಚನ ಮಾಡಿ ಧನ್ಯವಾದದೊಂದಿಗೆ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುತ್ತಿದ್ದೇವೆ. ರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಭಿಮಾನಿಗಳ ವೇದಿಕೆ ಪುತ್ತೂರು ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ. ಮಾನ್ಯರೇ, ವಿಷಯ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದ ಪವಿತ್ರತೆಗೆ ಕಳಂಕ ತರುತ್ತಿರುವ ಬಗ್ಗೆ ಮತ್ತು ಇದರ ಒಳಸಂಚಿನ ವಿರುದ್ಧ ಸೂಕ್ತ ತನಿಖೆಯನ್ನ ಕೈಗೊಳ್ಳಬೇಕೆಂದು ಮಾಡಿಕೊಂಡ ಮನವಿ. ಮಾನ್ಯರೇ, ಶ್ರೀ ಕ್ಷೇತ್ರದ ಭಕ್ತಾಭಿಮಾನಿಗಳಾದ ತಾವು ನಾವೆಲ್ಲರೂ ಈ ಮೂಲಕ ಮಾಡಿಕೊಳ್ಳುವ ಮನವಿ ಏನೆಂದರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ಹಿಂದೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅತ್ಯಂತ ಪರಮ ಪವಿತ್ರ ಪುಣ್ಯ ಕ್ಷೇತ್ರವಾಗಿದೆ. ಈ ಕ್ಷೇತ್ರದಲ್ಲಿ ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲರನ್ನ ಸಮಾನವಾಗಿ ಕಾಣುವ ಪುಣ್ಯ ಕ್ಷೇತ್ರ ಇದಾಗಿದೆ. ಇದು ಸರಿಸುಮಾರು 800 ವರ್ಷಗಳ ಗತ ವೈಭವ ಮತ್ತು ಇತಿಹಾಸ ಹೊಂದಿದ ಪುಣ್ಯ ಕ್ಷೇತ್ರ. ಈಗಿನ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಕ್ಷೇತ್ರದ 21ನೆಯ ಧರ್ಮಾಧಿಕಾರಿ. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರನ್ನ ನಾವು ಮಾತನಾಡುವ ಮಂಜುನಾಥ ಎಂದು ನಂಬುತ್ತೇವೆ. ನಮ್ಮ ತಲೆತಲಾಂತರಗಳಿಂದ ಭಕ್ತಿ ಮತ್ತು ಸೇವೆಯನ್ನ ಶ್ರೀ ಮಂಜುನಾಥ ಸ್ವಾಮಿಗೆ ಹಾಗೂ ಧರ್ಮಾಧಿಕಾರಿ ಪೀಠಕ್ಕೆ ಸಲ್ಲಿಸುತ್ತಾ ಬಂದಿದ್ದೇವೆ. ಅಲ್ಲದೆ ಈ ಕ್ಷೇತ್ರದಲ್ಲಿ ಧರ್ಮಾಧಿಕಾರಿಗಳ ಆಶಯದಂತೆ ಚತುರ್ವಿಧ ದಾನಗಳು ದಿನನಿತ್ಯ ನಡೆಯುತ್ತಿದೆ. ಇಂತಹ ಪುಣ್ಯಕ್ಷೇತ್ರದ ಬಗ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಸೋಮನಾಥ ನಾಯಕ್, ಯೂಟ್ಯೂಬರ್ ಸಮೀರ್ ಎಂಡಿ, ಜಯಂತ್ ಟಿ, ಅಜಯ್ ಅಂಚನ್ ಇವರುಗಳು ಮಂಜುನಾಥ ಸ್ವಾಮಿ ದೇವಾಲಯ ಮತ್ತು ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗ್ಗಡೆ ಇವರಿಗೆ ಕಳಂಕ ತರುವ ಕಟ್ಟುಕತೆಗಳನ್ನ ಕಟ್ಟಿ ಕೃತಕ ತಂತ್ರಜ್ಞಾನಗಳನ್ನ ಬಳಸಿ ಆಡಿಯೋ ವಿಡಿಯೋಗಳನ್ನ ಮಾಡಿ ಇದನ್ನ ಸಾಮಾಜಿಕ ಸಮೂಹ ಮಾಧ್ಯಮಗಳಲ್ಲಿ ಹರಿದು ಬಿಟ್ಟಿದ್ದಾರೆ. ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ದೇವಾಲಯವನ್ನ ಗುರಿಯಾಗಿಸಿಕೊಂಡು ನಿರಂತರವಾಗಿ 12 ವರ್ಷಗಳಿಂದ ಮೇಲ್ಪಟ್ಟು ಅಪಪ್ರಚಾರವನ್ನ ಮಾಡುತ್ತಿದ್ದು, ಇದು ನಮ್ಮಂತಹ ಭಕ್ತಾಭಿಮಾನಿಗಳ ಭಾವನೆಗಳಿಗೆ ತುಂಬಾ ನೋವನ್ನ ಉಂಟು ಮಾಡಿದೆ. ಅಲ್ಲದೆ ಕೆಲವೊಂದು ದ್ವಂದ್ವ ಮನಸ್ಸುಗಳ ವ್ಯಕ್ತಿಗಳಿಗೆ ಈ ಅಪಪ್ರಚಾರದ ವಿಷ ಬೀಜವನ್ನ ಬಿತ್ತಿ ಸಮಾಜದಲ್ಲಿ ಉದ್ವಿಗ್ನತೆ ಮತ್ತು ಶಾಂತಿಯನ್ನ ಕದಡುವ ಹುನ್ನಾರವನ್ನ ಮಾಡುತ್ತಿದ್ದಾರೆ. ಈಗಾಗಲೇ ನಮಗೆ ತಿಳಿದಂತೆ ಉಚ್ಚ ನ್ಯಾಯಾಲಯವು ಕ್ಷೇತ್ರದ ಮೇಲೆ ಹಾಗೂ ಹೆಗ್ಗಡೆಯವರ ಮೇಲೆ ಮತ್ತು ಅವರ ಕುಟುಂಬದ ವಿರುದ್ಧ ಅಪಪ್ರಚಾರ ಮಾಡಬಾರದೆಂದು ಆದೇಶ ಮಾಡಿದ್ದರೂ ಇವರುಗಳು ಘನ ನ್ಯಾಯಾಲಯದ ಆದೇಶವನ್ನ ಧಿಕ್ಕರಿಸಿ ಅಪಪ್ರಚಾರವನ್ನ ಸಮೂಹ ಮಾಧ್ಯಮಗಳಲ್ಲಿ ಬಿತ್ತರಿಸಿಕೊಂಡು ಬರುತ್ತಿದ್ದಾರೆ. ಆದ್ದರಿಂದ ಕರ್ನಾಟಕ ಸರ್ಕಾರವು ಕೂಡಲೇ ಇವರ ಮೇಲೆ ಕಾನೂನು ಉಲ್ಲಂಘನೆ ಮಾಡಿರುವುದರ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ಆ ಮೂಲಕ ನ್ಯಾಯವನ್ನ ನೀಡಬೇಕು ಅನ್ನುವ ಆಗ್ರಹವನ್ನ ಮಾಡಿಕೊಳ್ಳುತ್ತಿದ್ದೇವೆ. ಮುಸುಕುದಾರಿ ವ್ಯಕ್ತಿಯು ನೀಡಿದ ದೂರಿನ ಆಧಾರದಲ್ಲಿ ಮಾನ್ಯ ರಾಜ್ಯ ಸರ್ಕಾರವು ವಿಶೇಷ ತನಿಖಾ ತಂಡದ ಮೂಲಕ ಬೇರೆ ಬೇರೆ ವಿಧಾನದಲ್ಲಿ ತನಿಖೆಯನ್ನ ನಡೆಸುತ್ತಿರುವುದನ್ನ ಕ್ಷೇತ್ರದ ಅಭಿಮಾನಿಗಳು ಮತ್ತು ಭಕ್ತರಾದ ನಾವೆಲ್ಲರೂ ಸ್ವಾಗತಿಸುತ್ತಿದ್ದೇವೆ. ಆದರೆ ಈ ತನಿಖೆಯು ಸಮಗ್ರವಾಗಿ ನಿಗದಿತ ಸಮಯದಲ್ಲಿ ಕೊನೆಗೊಳ್ಳಬೇಕಾದಲ್ಲಿ ಅನಾಮಿಕ ದೂರುದಾರರ ಮತ್ತು ಆತನ ಹಿಂದೆ ಇರುವ ಇತರ ವ್ಯಕ್ತಿಗಳಾದ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಯೂಟ್ಯೂಬರ್ ಸಮೀರ್ ಎಂಡಿ, ಜಯಂತ್ ಟಿ, ಸೋಮನಾಥ ನಾಯಕ್, ಅಜಯ್ ಅಂಚನ್ ಇವರ ಹಿನ್ನೆಲೆ, ಇವರಿಗೆ ಯಾರಿಂದ ಧನ ಸಹಾಯ ಹರಿದು ಬರುತ್ತಿದೆ, ಯಾರು ಇವರಿಗೆ ಪ್ರಚೋದನೆಯನ್ನ ನೀಡುತ್ತಿದ್ದಾರೆ ಎಂಬುದನ್ನ ಮತ್ತು ಸದ್ರಿವರ ಬ್ಯಾಂಕ್ ಖಾತೆಗಳನ್ನ ಸಹ ತನಿಖೆಗೆ ಒಳಪಡಿಸಬೇಕು ಎಂಬುದು ನಮ್ಮ ಆಗ್ರಹ. ಇಂತಹ ಪುಣ್ಯಕ್ಷೇತ್ರವನ್ನ ನಂಬಿಕೊಂಡಿರುವ ಮತ್ತು ಕ್ಷೇತ್ರದ ಅಭಿಮಾನಿಗಳಾದ ನಾವೆಲ್ಲರೂ ಈ ಮೂಲಕ ವಿನಂತಿಸುವುದೇನೆಂದರೆ, ಸಮಾಜದಲ್ಲಿ ಸಾಮೂಹಿಕ ಮಾಧ್ಯಮಗಳ ಮೂಲಕ ಕ್ಷೇತ್ರದ ಬಗ್ಗೆ ಮತ್ತು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಅಪಪ್ರಚಾರ ಮಾಡು ಜರುಗಿಸಬೇಕು ಮತ್ತು ಮುಂದೆಯೂ ಇಂಥ ಅಪಪ್ರಚಾರಗಳು ಬಿತ್ತರಿಸದಂತೆ ಕಠಿಣವಾದ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಎಂದು ಈ ಮೂಲಕ ಕ್ಷೇತ್ರದ ಭಕ್ತ ಅಭಿಮಾನಿಗಳಾದ ನಾವೆಲ್ಲರೂ ಕಳಕಳಿಯಿಂದ ಬೇಡಿಕೊಳ್ಳುತ್ತಿದ್ದೇವೆ. ಈ ಮನವಿಗೆ ಸಹಿಯನ್ನ ಹಾಕಿದವರು ಶಶಿಕುಮಾರ್ ರೈ ಬಾಲ್ಯೋಟ್ಟು, ಪದ್ಮನಾಭ ಶೆಟ್ಟಿ, ಸಾಜಾ ರಾಧಾಕೃಷ್ಣ ಆಳ್ವ, ಮಹಾಬಲ ರೈ ಬಳತಡ್ಕ, ಲೋಕೇಶ್ ಹೆಗ್ಡೆ, ಡಾಕ್ಟರ್ ನಾರಾಯಣ ಭಟ್, ಜೀವಂದರ್ ಜೈನ್, ಸತೀಶ್ ನಾಯಕ್, ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟೆ, ಈಶ್ವರ ಭಟ್ ಪಂಚಗುಡ್ಡೆ, ಧನ್ಯಕುಮಾರ್ ರೈ ಮತ್ತು ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಭಿಮಾನಿಗಳ ವೇದಿಕೆ ಪುತ್ತೂರು ಈ ಪತ್ರವನ್ನ ಇವತ್ತು ಕರ್ನಾಟಕ ಘನ ಸರ್ಕಾರಕ್ಕೆ ಮಾನ್ಯ ತಹಶೀಲ್ದಾರರ ಮೂಲಕ ಕೊಡುವಂತ ಕಾರ್ಯ ಆಗತ್ತೆ.
ಈ ನಿಟ್ಟಿನಲ್ಲಿ ನಾವೆಲ್ಲರೂ ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಬೇಕು ಅನ್ನುವ ನಿಟ್ಟಿನಲ್ಲಿ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇವತ್ತು ಈ ಕಾರ್ಯಕ್ರಮದಿಂದ ಕ್ಷೇತ್ರ ಧರ್ಮಸ್ಥಳಕ್ಕೆ ತೆರಳ ಬಯಸುವವರಿಗೆ ಬಸ್ಸಿನ ವ್ಯವಸ್ಥೆ ಇದೆ. ದಯವಿಟ್ಟು ಇದರ ಸದುಪಯೋಗವನ್ನ ಪಡಿಸಿಕೊಳ್ಳಬೇಕು. ಅದೇ ರೀತಿ ಬಂದಿರುವ ಎಲ್ಲರಿಗೂ ಕೂಡ ಅನ್ನಪ್ರಸಾದದ ವ್ಯವಸ್ಥೆಯನ್ನ ದೇವಸ್ಥಾನದ ವಠಾರದಲ್ಲಿ ಮಾಡಲಾಗಿದೆ. ಅದನ್ನು ಸ್ವೀಕರಿಸಬೇಕು ಅನ್ನುವ ವಿನಂತಿಯ ಮೇರೆಗೆ ಧನ್ಯವಾದ ಎನ್ನುವ ಕನ್ನಡದ ಸುಂದರ 4 ಅಕ್ಷರಗಳ ಕೃತಜ್ಞತೆಯ ಸಮರ್ಪಣೆ ಶ್ರೀಯುತ ಮಹಾಬಲರೈ ಬಳತಡ್ಕ, ಮಾನ್ಯ ಸದಸ್ಯರು, ವ್ಯವಸ್ಥಾಪನಾ ಸಮಿತಿ, ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇವರಿಂದ. ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಓಂ ಶ್ರೀ ಮಂಜುನಾಥಾಯ ನಮಃ. ಈ ಘನ ಸಭೆಯಲ್ಲಿ ಉಪಸ್ಥಿತರಿರುವಂತಹ